ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ॐ विष्णुपदाय कृष्णपृष्ठाय भूतले श्रीमते भक्तिवेदान्ता स्वामिनीति नामिने। नमस्ते सरस्वती देवी गौरवाणी प्रचारिणी निर्विशेषा शून्यवादी पाश्यता देशतारिणी। जय श्री कृष्ण चैतन्य प्रभो नित्यानंद श्री अद्वैता गदाधरा श्रीवासादि गौर भक्तवृंदा। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांत राधा कांत नमोस्तुते। नमो ब्राह्मण देवाय गो ब्राह्मण हिताय च जगद्हिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नामे गौरत्विषे नमः। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। नामाचार्य हरदास ठाकुर की जय। ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಸ್ವಾಗತ, ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ಅಧ್ಯಾಯ 3 ಕರ್ಮಯೋಗ. ಸೊ ಇದನ್ನ ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ ಅಂದ್ರೆ ಜಸ್ಟ್ ಐ ಆಮ್ ಮ್ಯೂಟಿಂಗ್ ಆಲ್. ಸೊ ಇಮೇಜ್ ನೋಡಿದ್ರೆ ನಿಮಗೆ ಏನಂತ ಬರುತ್ತೆ ಮೈಂಡಿಗೆ? ಮಾತಾಜಿ ಕರ್ಮಯೋಗದಲ್ಲೇ ಇದೆ, ಅದು ಸ್ಕ್ರೋಲ್ ಆಗಿಲ್ಲ ಮಾತಾಜಿ. ಸ್ಕ್ರೋಲ್ ಆಗಿಲ್ವಾ? ಇಲ್ಲ ಮಾತಾಜಿ. ಯಾಕೆ ಈ ತರ ಆಗ್ತಾ ಇದೆ? ಮತ್ತೆ ಈಗ ಎಸ್ ಮಾತಾಜಿ. ಓಕೆ, ವ್ಯೂ ಆಗ್ತಾ ಇದೆಲ್ಲ? ಓಕೆ ಎಸ್ ಮಾತಾಜಿ. ಓಕೆ, ಯಾರಾದ್ರೂ ಹೇಳ್ಬೋದಾ ಇದು ನೋಡಿದ್ರೆ ನಿಮಗೆ ಏನ್ ಬರುತ್ತೆ ಮೈಂಡಿಗೆ ಅಂತ? ಒಬ್ಬೊಬ್ರು ಒಂದೊಂದು ಕರ್ಮವನ್ನು ಪಡಿತಾರೆ. ಅಲ್ಲ, ಈ ಇಮೇಜ್ ನೋಡಿದ್ರೆ ಇಲ್ಲಿ ಏನ್ ಬರ್ಕೊಂಡಿದೆ? ಇಲ್ಲಿ ದಿಸ್ ವೇ, ದಟ್ ವೇ, ಅದರ್ ವೇ. ಸೊ ಕನ್ಫ್ಯೂಷನ್ ಆಗಿದೆ. ನಾವು ಹೋಗೋ ರಸ್ತೆ ತುಂಬಾ ಕನ್ಫ್ಯೂಷನ್ ಆಗಿದೆ. ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ವೆರಿ ಗುಡ್, ಗುಡ್. ಎಸ್, ಇದು ಕನ್ಫ್ಯೂಷನ್ ಅಂತ. ಓಕೆ, ಥ್ಯಾಂಕ್ ಯು. ಸೊ ಅಂದ್ರೆ ಇದು ದಾರಿ ಗೊತ್ತಾಗ್ತಲ್ಲ, ಈ ದಾರಿ ಹೋಗ್ಬೇಕಾ, ಈ ದಾರಿ ಹೋಗ್ಬೇಕಾ ಅಥವಾ ಈ ದಾರಿ ಹೋಗ್ಬೇಕಾ ಅಂತ. ಸೊ ಏನು ಕನ್ಫ್ಯೂಷನ್ ಇದು? ಯಾರಿಗೆ ಕನ್ಫ್ಯೂಷನ್? ಸೊ ಅರ್ಜುನನಿಗೆ ಕನ್ಫ್ಯೂಷನ್ ಈಗ. ಏಕಂ ವದ. ಸೊ ನಿನ್ನೆ 11ರಿಂದ 30 ಅಂದ್ರೆ ಭಗವಂತ ಅಂದ್ರೆ ತುಂಬಾ ಜ್ಞಾನ ಇತ್ತು ನಿನ್ನೆ ಅಧ್ಯಾಯದಲ್ಲಿ. ಲೈಕ್ ಅಂದ್ರೆ ಆತ್ಮದ ಏನು ಸ್ವರೂಪ, ಅದರ ಗುಣಗಳೇನು ಅದನ್ನೆಲ್ಲ ಕೃಷ್ಣ ಹೇಳ್ತಾನೆ. ಮತ್ತೆ ಅದಾದ್ಮೇಲೆ ಸ್ಥಿತಧಿರ ಮುನಿ ಅಂತ ಹೇಳಿದ್ರೆ ಅಂದ್ರೆ ಅವನ ಲಕ್ಷಣಗಳೇನು ಅದರ ಬಗ್ಗೆ ಹೇಳ್ತಾನೆ. ಮತ್ತೆ ಬುದ್ಧಿಯೋಗ ಇದರ ಬಗ್ಗೆ ಎಲ್ಲ ಹೇಳುವಾಗ ಅರ್ಜುನನಿಗೆ ಏನು ಕನ್ಫ್ಯೂಷನ್ ಅಂತ ಹೇಳಿದ್ರೆ, ಈಗ ಬುದ್ಧಿಯೋಗ ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಅಂದ್ರೆ ಏನು ಕರ್ಮ ಮಾಡ್ಬೇಕು ಅಂತಿಲ್ಲ, ಕರ್ಮ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಅನ್ನೆಸೆಸರಿ ಯುದ್ಧ ಮಾಡಿ ಎಲ್ಲರನ್ನು ಸಾಯಿಸುವಂತದ್ದು? ಸುಮ್ನೆ ಬುದ್ಧಿವಂತಿಕೆ ಯೂಸ್ ಮಾಡಿ ನಾನು ಸನ್ಯಾಸ ತಗೊಂಡು
ಕಾಡಿಗೆ ಹೋಗಿ ಧ್ಯಾನ ಮಾಡ್ಬೇಕು ಅನ್ಸುತ್ತೆ ಅಂತ ಹೇಳಿ ಆತರ ಒಂದು ಕನ್ಫ್ಯೂಷನ್. ಮತ್ತೆ ಇದ್ರಲ್ಲಿ ಮತ್ತೆ ಇನ್ನೊಂದ್ಸರ್ತಿ ಕೃಷ್ಣ ಹೇಳ್ತಾನೆ, ಇಲ್ಲ ನೀನು ಕಾರ್ಯ ಮಾಡು, ನೀನ್ ಯಾವಾಗ ಅಂದ್ರೆ ಕೃಷ್ಣನಿಗೋಸ್ಕರ ನೀನು ಮಾಡುವಾಗ ಅದ್ರಲ್ಲಿ ಯಾವುದೇ ಪಾಪ ಇಲ್ಲ. ಅಂದ್ರೆ ನಾವು ಹನುಮಾನ್ ಎಕ್ಸಾಂಪಲ್ ನೋಡಿದ್ವಿ, ಹೇಗೆ ಹನುಮಾನ್ ಲಂಕವನ್ನ ಸುಟ್ಟು ಸಹ ಅದು ಯಾವ್ದು ಪಾಪ ಅಂತ ಕನ್ಸಿಡರ್ ಆಗಲ್ಲ ಅಂತ ಹೇಳಿ. ಸೊ ಎರಡೂ ಹೇಳುವಾಗ ಅವನಿಗೆ ಇದೆರಡರಲ್ಲಿ ಯಾವ್ದು ಸರಿ ಅಂತ ಒಂದು ಕನ್ಫ್ಯೂಷನ್ ಈಗ ಅರ್ಜುನನಿಗೆ. ಸೊ ಹಾಗಾಗಿ ಅವನು ಹೇಳುವಂಥದ್ದು ಏಕಂ ವದ. ಏಕಂ ಅಂತ ಹೇಳಿದ್ರೆ ಒಂದು, ವದ ವೇದ. ಏಕಂ ಆಕ್ಚುಲಿ ಏಕಂ ವೇದ ಅಲ್ಲ, ಅದು ಏಕಂ ವದ. ಏಕಂ ವದ ಅಂದ್ರೆ ಹೇಳೋ ಅಂತದ್ದು ಸಂಸ್ಕೃತ ಅಲ್ಲಿ ಏಕಂ ವದ, ಸೇ ಒನ್ ಥಿಂಗ್ ಅಂತೀವಲ್ಲ ಹಾಗೆ. ಸೊ ಇದು ಕೃಷ್ಣ ಹೇಳುವಂಥದ್ದು. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢ ಆತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ಅಂದ್ರೆ ಕೃಷ್ಣ ಹೇಳ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಲೈಕ್ ಈಗ ಇವನು ಕ್ಷತ್ರಿಯ ಅರ್ಜುನ. ಸೊ ಈಗ ನೀನು ಯುದ್ಧ ಮಾಡಲ್ಲ, ನಾನು ಕಾಡಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ. ಸೊ ಕಾಡಿಗೆ ಹೋದ್ರು ಸಹ ನಿನ್ನ ಮನಸ್ಸೆಲ್ಲ ಕ್ಷತ್ರಿಯನ ಮನಸ್ಸಾಗಿರೋದ್ರಿಂದ ಅವನೀಗ ಕಾಡಿಗೆ ಹೋದ್ರು ಕೂಡ ಏನ್ ಮಾಡ್ಬೋದು, ಅಲ್ಲಿ ಯಾವ್ದಾದ್ರು ಒಂದು ಪ್ರಾಣಿ ನೋಡಿದ್ರೆ ಅವನಿಗೆ ಬೇಟೆ ಮಾಡೋಣ ಅನ್ಸ್ಬೋದು, ಯಾಕಂದ್ರೆ ಅದು ಕ್ಷತ್ರಿಯರ ಅವರ ಕೆಲಸ ಅದು. ಸೊ ಹಾಗಾಗಿ ಅದೇನಾಗುತ್ತೆ, ಅವನಿಗೆ ಅವನು ಹೋಗುವಂತದ್ದು ಧ್ಯಾನ ಮಾಡಿ ದೇವರಲ್ಲಿ ಧ್ಯಾನ ಮಾಡುವಂತದ್ದಾದ್ರೂ ಸಹ ಅವನ ಮನಸ್ಸೆಲ್ಲ ಆ ಕ್ಷತ್ರಿಯ ಇದ್ರಲ್ಲೇ ಇರುತ್ತೆ. ಹಾಗಾಗಿ ನೀನು ಆಗ ಮಿಥ್ಯಾಚಾರಿ ಅಂತ ಅನ್ಸ್ಕೊಳ್ತೀಯಾ. ಅಂದ್ರೆ ನಾಟಕೀಯತೆ ಈಗ ನಾವು ಇಲ್ಲಿ ನೋಡ್ಬೋದು ಇದ್ರಲ್ಲಿ ಇಮೇಜ್ ಅಲ್ಲಿ, ಅಂದ್ರೆ ಒಬ್ಬ ಸನ್ಯಾಸಿ. ಸೊ ಇವನು ಸರಿಯಾಗಿರೋ ಸನ್ಯಾಸಿ ಅಂತ ಅನ್ಸುತ್ತಾ ನಿಮಗೆ? ನಾನು ಮ್ಯೂಟ್ ಮಾಡ್ತೀನಿ ನನಗೆ ಮತ್ತೆ. ಈ ಸನ್ಯಾಸಿ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ? ನಾಟಕೀಯ ಸನ್ಯಾಸಿ ಅನ್ಸುತ್ತೆ ಮೇಡಮ್. ಹಾ ಅಲ್ವಾ? ಯಾಕೆ ಯಾಕೆ? ಯಾಕಂದ್ರೆ ಕೈಯಲ್ಲಿ ಸ್ಮೋಕ್ ಮಾಡ್ತಿರೋದು, ಸಿಗರೇಟ್ ಇಟ್ಕೊಂಡಿರ್ತಾರ, ಜೊತೆಗೆ ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದಾರೆ. ಬಟ್ ಒಂದ್ ಕೈಲಿ ಕಮಂಡಲು ಸಹ ಇದೆ ಅಲ್ವಾ? ಸೊ ಸೊ ಇದಂದ್ರೆ ಶೋ ಆಫ್ ಮಾಡಕ್ಕೆ, ಅಂದ್ರೆ ಜನರನ್ನ ಮೋಸ ಮಾಡೋ ಉದ್ದೇಶದಲ್ಲಿ ಈ ತರ ಒಂದು ಸನ್ಯಾಸ ತಗೊಂಡು. ಸೊ ಕೃಷ್ಣ ಹೇಳುವಂತದ್ದು ಇದು ತಪ್ಪು ಅಂತ ಹೇಳಿ. ಅಂದ್ರೆ ಇವ್ರೀಗ ಆಕ್ಚುಲಿ ಈಗ ಸನ್ಯಾಸ ತಗೊಂಡಿರೋ ಕಾರಣ ಏನು, ಎಲ್ಲವನ್ನು ಬಿಟ್ಟು ತ್ಯಾಗ ಮಾಡಿ ಹೋಗಿ ಅವನು ದೇವರ ಧ್ಯಾನ ಮಾಡ್ಬೇಕಾದ್ರೆ ಇವನು ವರ್ಲ್ಡ್ ಆಕ್ಟಿವಿಟೀಸ್ ಅಲ್ಲಿ, ಅಂದ್ರೆ ಮೊಬೈಲ್ ಅಲ್ಲಿ, ಅಂದ್ರೆ ಮೊಬೈಲ್ ಯೂಸ್ ಮಾಡಬಾರ್ದು ಅಂತಲ್ಲ, ಈಗ ಮೊಬೈಲ್ ಯೂಸ್ ಮಾಡ್ತೀವಿ ಅಂದ್ರೆ ಪ್ರಭುಪಾದ ಹೇಳ್ತಾರೆ ಲೈಕ್ ಎಲ್ಲವನ್ನು ಕೃಷ್ಣನ ಒಂದಂದ್ರೆ ಸರ್ವಿಸ್ ಅಲ್ಲಿ ಯೂಸ್ ಮಾಡೋದಲ್ಲಿ ತಪ್ಪಿಲ್ಲ ಅಂತ ಹೇಳಿ. ಈಗ ನಾವು ಮೊಬೈಲ್ ಅನ್ನು ಯೂಸ್ ಮಾಡೋದು, ಅಥವಾ ಈಗ ನಾವು ಲ್ಯಾಪ್ಟಾಪ್ ಈಗ ಕೃಷ್ಣನ ಒಂದು ಜ್ಞಾನವನ್ನ ಕೊಡಕ್ಕೆ ನಾವು ಯೂಸ್ ಮಾಡ್ಬೋದು, ಹಾಗೂ ಕೃಷ್ಣನ ಕೆಲಸಗಳಲ್ಲಿ ಯೂಸ್ ಮಾಡಿದ್ರೆ ಯಾವ್ದು ತಪ್ಪಿಲ್ಲ. ಆದ್ರೆ ನಮ್ಮ ಒಂದು ಸ್ವಂತ ಏನು ಇದಕ್ಕೋಸ್ಕರ ನಾವು ಇಂದ್ರಿಯಗಳನ್ನ ತೃಪ್ತಿಗೋಸ್ಕರ ಯೂಸ್ ಮಾಡಿದ್ರೆ ಅದು ತಪ್ಪಾಗುವಂತದ್ದು. ಸೊ ಇಲ್ಲಿ ಇವನು ನೋಡಿದ್ರೆ ನಾವು ನೋಡ್ಬೋದು, ಲೈಕ್ ಅವನು ಮೊಬೈಲ್ ಯೂಸ್ ಮಾಡುವಂತದ್ದು, ಇನ್ನೊಂದು ಕೈಯಲ್ಲಿ ಸಿಗರೇಟ್ ಇದೆ ಇನ್ನೊಂದು ಕೈಯಲ್ಲಿ. ಸೊ ಹಾಗಾಗಿ ಈ ತರದ್ದು ಒಳ್ಳೇದಲ್ಲ ಅಂತ ಹೇಳಿ, ಅಂದ್ರೆ ಮಿಥ್ಯಾಚಾರಿ ಅಂತ ಆಗತ್ತೆ ಅಂತ. ಆಮೇಲೆ ಪ್ರಭುಪಾದ್ ಹೇಳ್ತಾರೆ ಲೈಕ್ ಎಲ್ಲಾ ಅಂದ್ರೆ ಈಗ ಬ್ರಹ್ಮಚಾರಿ ಇರ್ಬೋದು, ಗೃಹಸ್ಥ, ಮತ್ತೆ ವಾನಪ್ರಸ್ಥ ಹಾಗೂ ಸನ್ಯಾಸಿ, ಇವರಲ್ಲಿ ಎಲ್ಲರೂ ಸಹ ಅಂದ್ರೆ ಅವರ ನಿಯಮಿತ ಕರ್ತವ್ಯಗಳನ್ನ ಮಾಡ್ಕೊಂಡು ಯಾರು ಮಾಡ್ತಾ ಇರ್ತಾರೋ ಅವರು ಇನ್ನ ಬೆಟರ್. ಅಂದ್ರೆ ಈ ಸನ್ಯಾಸ ನಾಟಕೀಯವಾಗಿ ಸನ್ಯಾಸ ಅಂತ ತಗೊಂಡು ಅದನ್ನ ಆಚರಿಸದೇ ಇರೋದಕ್ಕಿಂತ ಅಂತವ್ರು ಎಷ್ಟೋ ಪರವಾಗಿಲ್ಲ. ಯಾಕಂದ್ರೆ ಅವರು ಒಂದಲ್ಲ ಒಂದು ದಿನ ನಿಯಮಿತ ಕರ್ತವ್ಯ ಮಾಡ್ಕೊಂಡು ಬಂದು ಒಂದಿನ ದೇವರ ಅರ್ಥ ಮಾಡ್ಕೊಳ್ತಾರೆ, ಅಂದ್ರೆ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಬರ್ತಾರೆ ಅಂತ ಹೇಳಿ ಪ್ರಭುಪಾದ್ ಹೇಳ್ತಾರೆ. ಸೊ ಇದು ಭರತ್ ಮಹಾರಾಜ್ ಅವರ ಕಥೆ ಇದು. ಸೊ ಇವ್ರೇನಂದ್ರೆ ಅಂದ್ರೆ ಲೈಕ್ ಇವರ ನಾವು ಅಂದ್ರೆ ಕೆಟ್ಟ ಉದಾಹರಣೆ ಅಲ್ಲ ಇದು. ಆಕ್ಚುಲಿ ಇದರಿಂದ ನಾವು ಒಂದು ಲರ್ನಿಂಗ್ ತಗೋಬಹುದು ಅಷ್ಟೇ. ಸೊ ಭರತ್ ಮಹಾರಾಜ್ ತುಂಬಾ ಶ್ರೇಷ್ಠ ರಾಜ ಆಗಿರ್ತಾರೆ. ಸೊ ರಾಜ ಆಗಿರ್ತಾರೆ, ಅವ್ರಿಗೆ ಅಂದ್ರೆ ಒಳ್ಳೆ ರಾಜ್ಯ, ಅಂದ್ರೆ ಒಳ್ಳೆ ಒಂದು ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ. ಆದ್ರೆ ಅವರು ತುಂಬಾ ಸಣ್ಣ ವಯಸ್ಸಲ್ಲಿ, ಅಂದ್ರೆ ಅವರು ಎಲ್ಲವನ್ನ ಬಿಟ್ಟು ಕಾಡಿಗೆ ಬರ್ತಾರೆ, ಅಂದ್ರೆ ದೇವರ ಧ್ಯಾನ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಸನ್ಯಾಸತ್ವ ತಗೊಳ್ತಾರೆ ತುಂಬಾ ಸಣ್ಣ ವಯಸ್ಸಲ್ಲೇ. ಎಲ್ಲ ಇದ್ದಾಗ್ಲೂ ಅಂದ್ರೆ ಅವರಿಗೆ ತುಂಬಾ ಅಭಿಮಾನ ಇರುತ್ತೆ, ಅಂದ್ರೆ ಪ್ರಜೆಗಳಿಗೂ ಅವರ ಮೇಲೆ. ಅಂತದಲ್ಲಿ ಅವ್ರು ಎಲ್ಲವನ್ನು ಬಿಟ್ಟು
ಬರ್ತಾರೆ. ಆದ್ರೆ ಕಾಡಿಗೆ ಬಂದಾಗ ಏನಾಗುತ್ತೆ, ಅಲ್ಲಿ ಒಂದು ಜಿಂಕೆ ಮರಿ, ಅಂದ್ರೆ ತಾಯಿ ಜಿಂಕೆ ಗರ್ಭ ಅಂದ್ರೆ ಗರ್ಭವತಿಯಾಗಿರುತ್ತದು. ಆ ಜಿಂಕೆ ಅಂದ್ರೆ ಯಾವ್ದೋ ಒಂದು ಮೃಗ ಅದನ್ನ ಅಟ್ಟಿಸ್ಕೊಂಡ್ ಬರ್ತಾ ಇರುತ್ತೆ. ಹಾಗಾಗಿ ಅದು ಓಡುವಾಗ ಅಲ್ಲಿ ನದಿ ಹತ್ರ ಅದು ಬಿದ್ದು, ನೀರಲ್ಲಿ ಬಿದ್ದು ಅದರ ಪ್ರಾಣ ಹೋಗುತ್ತೆ. ಆಗ ಅದು ಒಂದು ಮರಿ ಜಿಂಕೆಗೆ ಒಂದು ಜನ್ಮ ಕೊಡುತ್ತೆ. ಸೊ ಅದನ್ನ ಇವ್ರು ನೋಡ್ತಾರೆ, ಇವರಿಗೆ ಒಂದು ಸಹಾನುಭೂತಿ ಬರುತ್ತೆ. ಸಹಾನುಭೂತಿ ಬಂದು ಅದನ್ನ ರಕ್ಷಣೆ ಮಾಡ್ತಾರೆ. ಸೊ ಇಲ್ಲಿವರೆಗೆ ತೊಂದ್ರೆ ಇಲ್ಲ, ರಕ್ಷಣೆ ಮಾಡುವಂತದ್ದು ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ರು. ಮತ್ತೆ ಏನಾಗುತ್ತೆ, ಅವರಿಗೆ ಅದನ್ನ ಸಾಕುವಂತದ್ದು, ಆ ಜಿಂಕೆಯನ್ನ ಸಾಕುವಾಗ ಮತ್ತೆ ಅವರಿಗೆ ಅದರ ಜೊತೆ ತುಂಬಾ ಒಂದು ವ್ಯಾಮೋಹ ಬರುತ್ತೆ. ಆ ಜಿಂಕೆ ಎಲ್ಲಿ ಹೋಯ್ತು ಅಂದ್ರೆ, ಎಷ್ಟೊತ್ತಿಗೂ ಆ ಜಿಂಕೆದ್ದೇ ಚಿಂತೆ. ಎಲ್ಲಿ ಆದ್ರೂ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ಅವರಿಗೆ ಆತಂಕ ಆಗಕ್ಕೆ ಶುರುವಾಗುತ್ತೆ. ಅವರಿಗೆ ಅವರ ಒಂದು ಯಾವುದೇ ಒಂದು ಯಜ್ಞ ಮಾಡುವಾಗಿರ್ಲಿ, ಅದಲ್ಲಿ ಒಂದು ಏಕಾಗ್ರತೆನೆ ಸಿಗಲ್ಲ ಅವರಿಗೆ. ಯಾಕೆಂತ ಹೇಳಿದ್ರೆ ಅವರಿಗೆ ಎಷ್ಟೊತ್ತಿಗೂ ಜಿಂಕೆ ಎಲ್ಲಿ ಹೋಯ್ತು ಅನ್ನೋ ಒಂದು ಯೋಚನೆ. ಸೊ ಆ ಒಂದು ಯೋಚನೆಯಲ್ಲಿರುವಾಗ ಅವರಿಗೆ ಒಂದ್ಸರ್ತಿ ಅಂದ್ರೆ, ಈಗ ಜಿಂಕೆ ಪ್ರಾಣಿಗಳು ಹೇಗೆ, ಅದು ದೊಡ್ಡ ಆದ್ಮೇಲೆ ಅದರದ್ದೇ ಅದು ಜೀವನ ನೋಡ್ಕೊಳ್ಳುತ್ತೆ. ಅದಕ್ಕೆ ಅದೆಲ್ಲ ಇಲ್ಲ, ಅಂದ್ರೆ ಎಮೋಷನ್ ಆಗ್ಲಿ, ಅಟ್ಯಾಚ್ಮೆಂಟ್ ಆ ತರದ್ದೆಲ್ಲ ಇಲ್ಲ. ಅದೇನ್ ಮಾಡುತ್ತೆ, ಅದು ಇನ್ಯಾವುದೋ ಒಂದು ಜಿಂಕೆಯನ್ನ ನೋಡ್ಕೊಂಡು ಅದು ಹೋಗುತ್ತೆ. ಇವರು ಜಿಂಕೆಯನ್ನ ಹುಡುಕೋದ್ರಲ್ಲಿ ಅದು ಜಿಂಕೆ ಒಂದಿನ ಬರೋದೇ ಇಲ್ಲ. ಸೊ ಆಗ ಇವರು ಹುಡುಕ್ತಾ ಹೋಗುವಾಗ ಒಂದು ಬೆಟ್ಟದ ಮೇಲಿಂದ ಬೀಳ್ತಾರೆ. ಬೆಟ್ಟದ ಮೇಲಿಂದ ಬೀಳುವಾಗ ಅವರ ಕಾನ್ಶಿಯಸ್ನೆಸ್, ಅವರ ಪ್ರಜ್ಞೆ ಜಿಂಕೆ ಮೇಲೆ ಇರುತ್ತೆ. ಸೊ ಆ ಜಿಂಕೆಯನ್ನೇ ಯೋಚನೆ ಮಾಡ್ತಾ ಅವರು ಜೀವ ಬಿಡ್ತಾರೆ. ಸೊ ಆಗ ಏನಾಗುತ್ತೆ, ಜಿಂಕೆಯನ್ನ ಯೋಚನೆ ಮಾಡುವಾಗ ಜೀವ ಬಿಡೋದ್ರಿಂದ ಅವರಿಗೆ ಮುಂದಿನ ಜನ್ಮದಲ್ಲಿ ಅವರು ಜಿಂಕೆಯಾಗಿ ಹುಟ್ಟುತ್ತಾರೆ. ಯಾಕಂದ್ರೆ ನಾವು ಸಾಯುವಾಗ ನಮ್ಮ ಪ್ರಜ್ಞೆ ಏನಿರುತ್ತೋ ಅದರಿಂದ ಅದೇ ತರ ನಾವು ಬಾಡಿ ಪಡಿತೀವಿ ಅಂತ. ಸೊ ಇದೇ ಕಾರಣಕ್ಕಾಗಿ ಕೃಷ್ಣ ಹೇಳುವಂಥದ್ದು, ಲೈಕ್ ನಾವು ಅಂದ್ರೆ ಜೀವನದ ಕೊನೆಗಾಲದಲ್ಲಿ ನಮಗೆ ಯೋಚನೆ ಹಾಗೆ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ಜೀವನ ಉದ್ದಕ್ಕೂ ನಾವು ಮಾಡ್ಕೊಂಡ್ ಬಂದ್ರೆ ಮಾತ್ರ ಅದು ಜೀವನ ಕೊನೆಯಲ್ಲಿ ನಮಗೆ ದೇವರ ಜ್ಞಾನ ಬರಕ್ಕೆ ಸಾಧ್ಯ. ಸೊ ಇಲ್ಲಿ ಜಿಂಕೆಯನ್ನ ಯೋಚನೆ ಮಾಡ್ತಾ ಅವರು ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅವರು ಮಿಥ್ಯಾಚಾರಿ ಅಂದ್ರೆ ಈಗ ಬಂದ್ರು ಅವರು ಅಂದ್ರೆ ಧ್ಯಾನ ಮಾಡಕ್ಕೆ ಅಂತ ಹೇಳಿ, ಆದ್ರೆ ಅವರ ಮೈಂಡ್ ಎಲ್ಲ ಅದ್ರಲ್ಲೇ ಇತ್ತು. ಬಟ್ ಆದ್ರೆ ಭರತ್ ಮಹಾರಾಜ್ ಅವರು ತುಂಬಾ ಅಂದ್ರೆ ಅವರು ಆಧ್ಯಾತ್ಮಿಕತೆಯಲ್ಲಿ ತುಂಬಾ ಉನ್ನತಿ ಮಾಡಿರ್ತಾರೆ. ಹಾಗಾಗಿ ಕೃಷ್ಣ ಏನ್ ಮಾಡ್ತಾನೆ, ಅವರಿಗೆ ಜ್ಞಾನ ಕೊಡ್ತಾನೆ. ಅಂದ್ರೆ ಅವನು ಜಿಂಕೆ ಆಗಿದ್ರು ಸಹ ಅವನಿಗೆ ನೆನಪಿನ ಶಕ್ತಿ ಇರುತ್ತೆ, ಅವನು ಏನಾಗಿದ್ದ ಹಿಂದಿನ ಜನ್ಮದಲ್ಲಿ ಅಂತ ಹೇಳಿ. ಹಾಗಾಗಿ ಆ ಜಿಂಕೆ ಸಹ ಅಂದ್ರೆ ಅಲ್ಲಿ ಒಂದು ಹತ್ರದಲ್ಲಿ ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದಲ್ಲಿ ಕೃಷ್ಣನ ಕಥೆ ಆಗ್ತಾ ಇರುತ್ತೆ, ಅದನ್ನ ಕೇಳುವಂಥದ್ದು ಹಾಗೂ ಪ್ರಸಾದ ತಿನ್ನುವಂಥದ್ದು ಹೀಗೆ ಮಾಡ್ತಾ ಇರುತ್ತೆ. ಮಾಡಿ ಆಮೇಲೆ ಅದರ ಮುಂದಿನ ಜನ್ಮ ಜಡಭರತ ಅಂತ ಹೇಳಿ ಅವನು ಹುಟ್ಟುವಂಥದ್ದು. ಸೊ ಜಡಭರತ ಆದಾಗ ಅವನು ಮೂಕ ಆಗಿರ್ತಾನೆ. ಸೊ ಮೂಕ ಆಗಿ ಅವನ ಅಂದ್ರೆ ರಾಜನ ಪಲ್ಲಕ್ಕಿ ತಗೊಂಡು ಹೋಗ್ತಾ ಇರ್ತಾನೆ. ಸೊ ಪಲ್ಲಕ್ಕಿ ತಗೊಂಡು ಹೋಗ್ತಾ ಇರುವಾಗ ಅಂದ್ರೆ ಅವನ ಅಂದ್ರೆ ಅವನು ಯಾರು ಅವನ್ನ ಅಷ್ಟು ಮಾತಾಡ್ಸ್ತಾರಲ್ಲ, ಅಂದ್ರೆ ಅವನು ಮೂಕ ಆಗಿರ್ತಾನೆ. ಮೂಕ ಹಾಗೂ ಕಿವುಡ ಅಂತ ಹೇಳಿ, ಮೂಕ ಅಲ್ಲ ಆಕ್ಚುಲಿ, ಅವನು ಮಾತಾಡ್ತಾರಲ್ಲ ಅಷ್ಟೇ, ಯಾರು ಮಾತಾಡ್ಸ್ತಾರಲ್ಲ ಅವನ್ನ. ಸೊ ಅವನ ಆಗ ರಾಜನ ಪಲ್ಲಕ್ಕಿ ತಗೊಂಡು ಹೋಗ್ತಾ ಇರುವಾಗ ಅಲ್ಲಿ ಒಬ್ರು ಶಾರ್ಟೇಜ್ ಆಗತ್ತೆ ಜನ ಎತ್ಕೊಂಡು ಹೋಗೋಕೆ. ಸೊ ಅವರು ನೋಡ್ತಾರೆ, ಅವನಲ್ಲಿ ಕೂತಿರ್ತಾನೆ ಜಡಭರತ. ಅವರು ಜೋರಾಗಿ ಕರೀತಾರೆ, ಜಡಭರತ ಬಾ ಇಲ್ಲಿ, ನೀ ಹೇಗಾದ್ರೂ ಸುಮ್ನೆ ಕೂತಿದ್ಯಾ, ನೀನ್ ಹೇಗಾದ್ರೂ ವೇಸ್ಟ್ ಆಗಿದ್ಯಾ, ನೀನು ಬಾ ಇಲ್ಲಿ ಸ್ವಲ್ಪ ಹೆಗಲು ಕೊಡು ಅಂತ ಹೇಳಿ. ಸೊ ಆಗ ಅವನು ಬಂದು ಹೆಗಲು ಕೊಡ್ತಾನೆ. ಸೊ ಹೆಗಲು ಕೊಡುವಾಗ ತಗೊಂಡು ಹೋಗ್ತಾ ಇರುವಾಗ ಏನಾಗುತ್ತೆ, ಅವನು ದಾರಿಯಲ್ಲಿ ಒಂದು ಇರುವೆ ಕಾಣುತ್ತೆ ಅವನಿಗೆ. ಇರುವೆ ಕಾಣಿದ ತಕ್ಷಣ ಅವನೊಂಚೂರು ಕಾಲು ಆಚೆ ಮಾಡ್ತಾನೆ, ಅಂದ್ರೆ ಇರುವೆನ ಸಾಯಿಸ್ಬಾರ್ದು. ಯಾಕಂದ್ರೆ ಅವನು ಪರಮಹಂಸ ಸ್ಟೇಜ್ ಅಲ್ಲಿ ಇರ್ತಾನೆ. ಪರಮಹಂಸ ಅಂದ್ರೆ ಅವನಿಗೆ ಗೊತ್ತಾಗಿರುತ್ತಲ್ಲ ಹಿಂದಿನ ಜನ್ಮದಲ್ಲೆಲ್ಲ ಅವನು ಹೇಗೆ ಸಿಲ್ಕಾಕೊಂಡು, ಅವನಿಗೆ ಈ ಸರ್ತಿ ಎಲ್ಲರನ್ನೂ ಅವಾಯ್ಡ್ ಮಾಡಿ ಬರೇ ದೇವರ ಧ್ಯಾನದಲ್ಲಿ ಇರ್ತಾನೆ. ಆಗ ಅವನಿಗೆ ತುಂಬಾ ಆತ್ಮ ಸಾಕ್ಷಾತ್ಕಾರ ಆಗಿರುತ್ತೆ. ಅವನು ಎಲ್ಲರನ್ನು ಒಂದು ಆತ್ಮದ ದೃಷ್ಟಿಯಲ್ಲಿ ನೋಡ್ತಾನೆ. ಸೊ ಹಾಗಾಗಿ ಅವನು ಇರುವೆಯಲ್ಲಿ ಸಹ ಆತ್ಮ ನೋಡಕ್ಕೆ ಸಾಧ್ಯ ಅವನಿಗೆ. ಸೊ ಅವನು ಕಾಲನ್ನ ಆಚೆ ಮಾಡುವಾಗ ಅದು ಪಲ್ಲಕ್ಕಿ ಆಡುತ್ತೆ. ಆಗ ರಾಜ ಜೋರಾಗಿ ಬೈತಾನ ಅವನಿಗೆ, ಅಂದ್ರೆ ನಿನಗೆ ಏನು ಅಷ್ಟು ಬುದ್ಧಿ ಇಲ್ವಾ, ಕಾಣಿಸಲ್ವಾ ಅಂತ ಹೇಳಿ. ಸೊ ಆಗ ಅವನು ಕೂಡ್ಲೆ ಅಂದ್ರೆ ಅವನಿಗೆ ತುಂಬಾ ಅವನ ಜ್ಞಾನ ಎಲ್ಲ ಆಗ ಫಸ್ಟ್ ಟೈಮಿಗೆ ಅವನು ಮಾತಾಡ್ತಾನಂತೆ. ಅವನ ಜೀವನದಲ್ಲಿ ಮೊದಲನೇ ಬಾರಿಗೆ ಅವನು ಮಾತಾಡುವಂಥದ್ದು. ಹಾಗೂ ಅವನು ಎಷ್ಟು ಜ್ಞಾನ ಹೇಳ್ತಾನೆ, ತತ್ವಜ್ಞಾನ ಅಂತ ಹೇಳಿದ್ರೆ ಕೊನೆಗೆ ಆ ರಾಜ ಸಹ ರಜೋಗುಣ ಅಂತ ಹೇಳಿ ರಾಜ, ಅವನು ಸಹ ಅವನ ಶಿಷ್ಯ ಆಗ್ತಾನಂತೆ ಮತ್ತೆ. ಸೊ ಇದು ಭರತ್ ಮಹಾರಾಜ್ ಅವರ ಕತೆ. ಬಟ್ ಇದರಿಂದ ನಾವ್ ಏನ್ ತಿಳ್ಕೊಬಹುದು ಅಂತ ಹೇಳಿದ್ರೆ, ನಾವು ಆರ್ಟಿಫಿಷಿಯಲಿ ನಾವು ಈ ತರ ಮಾಡಕ್ ಆಗಲ್ಲ. ನಾವು ಸಹ ಲೈಕ್ ಎಲ್ಲರೂ ಈಗ ಓ ಇಲ್ಲ
ನಾವು ಅಂದ್ರೆ ಈಗ ಸ್ಪಿರಿಚುಯಾಲಿಟಿ ಅಂದ್ರೆ ಆಧ್ಯಾತ್ಮಿಕ ಇದ್ರಲ್ಲಿ ಮಾಡ್ಬೇಕು ಅಂತಿದ್ರೆ ಎಲ್ಲವನ್ನ ಬಿಡ್ಬೇಕು ಅನ್ನೋದು ತಪ್ಪು. ಯಾಕಂದ್ರೆ ಕೃಷ್ಣ ಎಲ್ಲರಿಗೂ ಈಕ್ವಲ್. ಅಂದ್ರೆ ನಾವು ಯಾವುದೇ ಒಂದು ಇದ್ರಲ್ಲಿ ಇದ್ದಾಗ್ಲೂನು ನಾವು ಅಂದ್ರೆ ಗೃಹಸ್ಥರಾಗಿದ್ದಾಗ್ಲೂ ಸಹ ಮಾಡ್ಬೋದು ಅಂತ ಅದಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಯಸ್ವಿಂದ್ರಿಯಾಣಿ ಮನಸಾ ನಿಯಮ್ಯ ರಭತೇರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತ ಸ ವಿಶಿಷ್ಯತೆ. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮ. ಸೊ ಇದರಲ್ಲಿ ನಾವು ನೋಡುವಂಥದ್ದು ಪ್ರತಾಪ ರುದ್ರ ಅಂತ ರಾಜ. ಇವರು ಚೈತನ್ಯ ಮಹಾಪ್ರಭುಗಳು ಅಂದ್ರೆ 500 ವರ್ಷದ ಹಿಂದೆ ಚೈತನ್ಯ ಮಹಾಪ್ರಭುಗಳು ಈ ಸಂಕೀರ್ತನ ಮೂಮೆಂಟ್ ನ ಸ್ಟಾರ್ಟ್ ಮಾಡಿದ್ರು. ಸೊ ಅವರು ಬೇರೆ ಯಾರು ಅಲ್ಲ, ಅಂದ್ರೆ ಸ್ವಯಂ ಕೃಷ್ಣ ಪರಮಾತ್ಮನೇ. ಸೊ ಅವ್ರು ಬಂದಾಗ ಅಂದ್ರೆ ಅವರು ಹೆಚ್ಚಾಗಿ ಈ ವರ್ಲ್ಡ್ಲಿ ಮೈಂಡೆಡ್ ಪೀಪಲ್ ಅಂತ ಹೇಳ್ತೀವಲ್ಲ, ಲೈಕ್ ಅಂದ್ರೆ ಈ ಭೌತಿಕ ಜೀವನದಲ್ಲಿ ಅವರ ಅಂದ್ರೆ ಇಂದ್ರಿಯ ತೃಪ್ತಿಗೋಸ್ಕರ ಯಾರು ಕೆಲಸ ಮಾಡ್ತಾ ಇರ್ತಾರೆ ಇವ್ರ ಜೊತೆ ಅವರು ಸೇರ್ತಾ ಇರ್ಲಿಲ್ಲ. ಹಾಗಾಗಿ ಇವನ್ ತುಂಬಾ ಅಂದ್ರೆ ಭಕ್ತ ಆಗಿರ್ತಾನೆ. ಭಕ್ತಾಗಿ ಅವನು ನೋಡ್ಬೇಕು ಚೈತನ್ಯ ಮಹಾಪ್ರಭುಗಳನ್ನ ಅಂತ ತುಂಬಾ ಆಸೆ ಪಡ್ತಾನೆ. ಆದ್ರೆ ಅವರು ನೋಡಕ್ ಇಷ್ಟಪಡಲ್ಲ. ಅಂದ್ರೆ ಅವರು ಈ ತರ ನಾನು ಬೆರೆಯಲ್ಲ, ನಾನು ಸನ್ಯಾಸಿ, ಈ ತರ ಬೇರೆಯವ್ರ ಜೊತೆ ಬೆರೆತ್ರೆ ನನ್ನ ಪ್ರಜ್ಞೆಯು ಹಾಳಾಗ್ಬಹುದು ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಹಾಗೆ ಬೆರೀತಾ ಇರಲ್ಲ ಯಾರ ಜೊತೆನು. ಆಗ ಅವರು ಅವರ ಅನುಯಾಯಿಗಳಿರ್ತಾರಲ್ಲ ಚೈತನ್ಯ ಮಹಾಪ್ರಭುಗಳ, ಅವರು ಹೇಳ್ತಾರೆ ಒಬ್ರು ಲೈಕ್ ಈ ತರ ಒಂದು ಜಗನ್ನಾಥ್ ಯಾತ್ರೆಯಲ್ಲಿ ಮಹಾಪ್ರಭುಗಳು ಬರ್ತಾರೆ, ಅವರು ಸಂಕೀರ್ತನೆ ಮಾಡ್ತಾರೆ, ಸೊ ಇದು ನಿನಗ ಅವಕಾಶ, ಇಲ್ಲಿ ನೀನು ಸೇರ್ಬೋದು. ಅವನು ರಾಜನೇ, ಅವನೇ ಇದನ್ನ ಅಂದ್ರೆ ಯಾತ್ರೆಯನ್ನ ಎಲ್ಲ ಆರ್ಗನೈಸ್ ಮಾಡುವಂತದ್ದು ಎಲ್ಲ ಅವನೇ. ಆತರ ಹಾಗಾದ್ರೂ ಸಹ ಅವನು ಬಂದು ಅಲ್ಲಿ ಸ್ವಚ್ಛ ಮಾಡುವಂತದ್ದು, ಅಂದ್ರೆ ದಾರಿಯನ್ನ ಎಲ್ಲಿ ಜಗನ್ನಾಥ ಯಾತ್ರೆ ಆಗುತ್ತೋ ಆ ದಾರಿಯನ್ನ ಅವರೇ ಬಂದು ಸ್ವಚ್ಛ ಮಾಡುವಂತದ್ದು. ಸೊ ಹಾಗಾಗಿ ಈ ತರ ಒಂದು ಕರ್ಮಯೋಗವನ್ನ ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಎಷ್ಟೋ ಉತ್ತಮ ಅಂತ ಇಲ್ಲಿ ಕೃಷ್ಣ ಹೇಳುವಂತದ್ದು. ಅಂದ್ರೆ ಅವನದ್ದೇ ಒಂದು ಕಾರ್ಯ ಮಾಡ್ಕೊಂಡು ಸಹ ಅವನು ಭಕ್ತಿ ಮಾರ್ಗದಲ್ಲಿ ಮಾಡ್ತಾ ಇದ್ದ. ಮತ್ತು ಹಾಗೂ ಪ್ರಭುಪಾದ ಹೇಳ್ತಾರೆ, ಈ ಕೆಲವರೆಲ್ಲ ಈಗ ಧ್ಯಾನ ಮಾಡಿ ಅಂದ್ರೆ ಅದರಲ್ಲಿ ಒಂದು ಆರ್ಟಿಫಿಷಿಯಲ್ ಆಗಿ ಅಂದ್ರೆ ಫೇಕ್ ಸನ್ಯಾಸಿಗಳು ನಾವು ನೋಡಿರ್ತೀವಿ. ಅಂದ್ರೆ ಸುಮ್ನೆ ಏನಾದ್ರೂ ಒಂದು ಅವರು ಅಂದ್ರೆ ಮ್ಯಾಜಿಕ್ ಮಾಡಿ ತೋರಿಸುವಂತದ್ದು ಜನಕ್ಕೆ, ಅದನ್ನ ಜನ ನಂಬ್ತಾರೆ. ಅಂದ್ರೆ ತುಂಬಾ ಇನ್ನೋಸೆಂಟ್ ಇರೋ ಜನನ ಮೋಸ ಮಾಡುವಂತದ್ದು. ಸೊ ಆತರ ಆರ್ಟಿಫಿಷಿಯಲ್ ಆಗಿ ಮೆಡಿಟೇಷನ್ ಮಾಡ್ಕೊಂಡಿರೋಂಥದ್ದು. ಇದಕ್ಕಿಂತ ಈ ದಾರಿಯಲ್ಲಿ ಯಾರು ಈಗ ಗುಡ್ಸೋರು ಇರ್ತಾರಲ್ಲ, ಆ ಕೆಲಸ ಮಾಡೋರಾದ್ರೂ ತೊಂದ್ರೆ ಇಲ್ಲ. ಬಟ್ ಈ ತರ ಮೋಸ ಹಾಗೆ ಮಾಡೋದಕ್ಕಿಂತ ಒಂದು ಆನೆಸ್ಟ್ ಆಗಿ ಪ್ರಾಮಾಣಿಕತೆಯಿಂದ ದಾರಿಯಲ್ಲಿ ಯಾರು ಗುಡಿಸ್ತಾ ಇರ್ತಾರಲ್ಲ ಅವರು ಉತ್ತಮ ಅಂತ ಹೇಳಿ ಕೃಷ್ಣ ಪ್ರಭುಪಾದ್ ಬರೀತಾರೆ ಇದರಲ್ಲಿ ಒಂದು ಭಾವಾರ್ಥದಲ್ಲಿ. ನೀನು ಆತ್ಮ ಎಂದು ತಿಳಿದು ನಿರ್ಲಿಪ್ತ ಚಿತ್ತನಿಂದ ನಿನ್ನ ಕರ್ತವ್ಯನ್ನು ಮಾಡು. ಸೊ ಹೇಗೆ ನಾವು ಈ ಪ್ರಪಂಚದಲ್ಲಿ ಇದ್ಕೊಂಡು ನಿರ್ಲಿಪ್ತವಾಗಿ ಇದ್ಕೊಂಡು ಹೇಗ್ ಮಾಡುವಂಥದ್ದು. ಸೊ ಈಗ ನಾವು ಇದ್ರಲ್ಲಿ ನೋಡ್ತೀವಿ, ಈ ಇಮೇಜ್ ಅಲ್ಲಿ ಲೈಕ್ ಈ ಎಲೆಗೆ ಏನು ಅಂಟ್ಕೊಳಲ್ಲ, ಅಂದ್ರೆ ನೀರ್ ಅಂಟಲ್ಲ. ಅಂದ್ರೆ ಇದು ತಾವರೆ ಎಲೆ ಮೇಲೆ ನೀರ್ ಬಿದ್ರು ಸಹ ಆ ನೀರು ಅಂದ್ರೆ ಎಲೆ ಆ ನೀರನ್ನ ಹೀರ್ಕೊಳ್ಳಲ್ಲ. ಸೊ ಹಾಗೆ ನಾವು ಆ ತಾವರೆ ಎಲೆ ತರ ಇರ್ಬೇಕಂತೆ. ಸೊ ಹೇಗೆ ಕೃಷ್ಣ ಹೇಳುವಂಥದ್ದು ಇದು. ಸೊ ಹೇಗೆ ನಾವು ಈ ಪ್ರಪಂಚದಲ್ಲಿ ಹಾಗಿರಕ್ಕೆ ಸಾಧ್ಯ ಅಂತ. ಸೊ ಪ್ರಭುಪಾದ್ ಹೇಳುವಂಥದ್ದು, ನಾವು ಈ ಭೌತಿಕ ಆಗಿರುವಂತ ಈ ಕರ್ಮಗಳನ್ನ ಯಾವ ತರ ಮಾಡ್ಬೇಕು ಅಂದ್ರೆ ಡಿಸ್ಇಂಟ್ರೆಸ್ಟೆಡ್ ಆಬ್ಲಿಗೇಟರಿ ಡ್ಯೂಟಿ. ಸೊ ಕೆಲ್ಸ ಮಾಡ್ಲೇಬೇಕು, ಯಾಕಂದ್ರೆ ಅದು ನಮ್ಮ ಕರ್ತವ್ಯ ಮಾಡ್ಬೇಕು, ಆದ್ರೆ ಅದರ ಜೊತೆ ಅಟ್ಯಾಚ್ ಆಗ್ಬಾರ್ದು. ಸೊ ಇಂಟ್ರೆಸ್ಟ್ ಯಾವಾಗ್ಲೂ ಕೃಷ್ಣನಲ್ಲಿರ್ಲಿ. ಸೊ ಡಿಸ್ಇಂಟ್ರೆಸ್ಟೆಡ್ ಬೇರೆ ಕೆಲಸಗಳಲ್ಲಿ ಡಿಸ್ಇಂಟ್ರೆಸ್ಟೆಡ್ ಆಬ್ಲಿಗೇಟರಿ ಡ್ಯೂಟಿ. ಆಗ ನಾವ್ ಯಾವಾಗ ಆತರ ಮಾಡ್ತೀವಿ ನಮಗಾಗ ಯಾವುದೇ ತರ ಒಂದು ಹೊರಗಿನ ಇದ್ರಲ್ಲಿ ಅಟ್ಯಾಚ್ಮೆಂಟ್ ಬರಲ್ಲ, ಹಾಗೂ ಅದರಿಂದ ಬೇಜಾರು ಆಗೋ ಸಂಭವ ತುಂಬಾ ಕಡಿಮೆ. ಬಟ್ ನಾವು ನಮ್ಮ ಕೆಲಸವನ್ನ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಆಕ್ಚುಲಿ ಈ ತರ ಒಂದು ಸ್ಟೇಜ್ ಅಲ್ಲಿ ಇದ್ದಾಗ ಮಾತ್ರ ನಾವು ಕಂಪನಿಗಳಲ್ಲಿಯೂ ಸಹ ಅಂದ್ರೆ ಜಾಸ್ತಿ ಔಟ್ಪುಟ್ ಕೊಡಕ್ಕೆ ಸಾಧ್ಯ. ಯಾಕಂದ್ರೆ ತುಂಬಾ ಈಗ ನೋಡಿ ಓವರ್ ಆಗಿ ಅಟ್ಯಾಚ್ಮೆಂಟ್ ಆಗಿರೋರಿಗೆ ಅವರಿಗೆ ಅದರಲ್ಲಿ ಕೊರತೆಗಳು ಕಾಣಕ್ ಸ್ಟಾರ್ಟ್ ಆಗುತ್ತೆ ಬೇರೆಯವರಲ್ಲಿ. ಸೊ ಅವರ 100% ಕೊಡಕ್ಕೆ ಆಗಲ್ಲ ಅವರಿಗೆ. ಯಾಕಂದ್ರೆ ಅವರು ಮೋರ್ ಅಟ್ಯಾಚ್ಡ್ ಆದ್ರೆ ಆ ಕೆಲಸದಲ್ಲಿ ಅವರಿಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಾವ್ ಯಾವಾಗ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮ್ಮ ಡ್ಯೂಟಿ ಅನ್ಕೊಂಡು ಆ ವರ್ಕ್ ನ ಮಾಡ್ತಾ ಇರ್ತೀವೋ ಅಲ್ಲಿ ಜಾಸ್ತಿ
ಒಳ್ಳೇದಾಗಿ ನಾವು ಅಲ್ಲಿ ಕೆಲಸ ಮಾಡ್ಬೋದು ಅಂತ ಹೇಳಿ. ಸೊ ಅದಕ್ಕೆ ಪ್ರಭುಪಾದ್ ಕೊಡುವಂತ ಇನ್ನೊಂದು ಉದಾಹರಣೆ ಏನಂದ್ರೆ, ಈಗ ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ ಇರ್ತಾರೆ. ಸೊ ಕ್ಯಾಶಿಯರ್ ಹತ್ರ ತುಂಬಾ ಹಣ ಬರ್ತಾ ಇರುತ್ತೆ, ಆದ್ರೆ ಅವನಿಗೆ ಏನು ಅಟ್ಯಾಚ್ಮೆಂಟ್ ಇಲ್ಲ, ಯಾಕಂದ್ರೆ ಅವನಿಗೆ ಗೊತ್ತು ಅದು ಅವ್ನ್ದು ಅಲ್ಲ ಅಂತ ಹೇಳಿ. ಸೊ ನಮಗೆ ಯಾವಾಗ ನನ್ನ ಕೈಯಲ್ಲಿ ಏನಿಲ್ಲ, ಕೃಷ್ಣನ ಕೈಯಲ್ಲಿ ಎಲ್ಲ ಇದೆ ಹೇಳಿ ಒಂದು ಆ ಒಂದು ವಿಶ್ವಾಸದಲ್ಲಿ ಏನೇ ಆದ್ರೂ ಕೃಷ್ಣ ನೋಡ್ಕೊಳ್ತಾನೆ ಅನ್ನೋ ಮಾಡುವಾಗ ನಮಗೆ ಯಾವುದೋ ಒಂದು ಆತಂಕ ಇರಲ್ಲ, ಆಂಗ್ಸೈಟಿ ಅನ್ನೋದು ಇರಲ್ಲ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗ ಸಮಾಚಾರ. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೆಯ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯವನ್ನು ಮಾಡು. ಈ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯ. ಸೊ ಆಕ್ಚುಲಿ ನಾವು ಈ ಭೌತಿಕ ಜಗತ್ತಿಗೆ ಬರೋ ಕಾರಣ ಏನು ಅಂತಂದ್ರೆ, ಈಗ ನಾವು ಯಾಕೆ ಇಲ್ಲಿ ಹುಟ್ಟಿದ್ದೇವೆ ಅಂತ ನಾವು ಯೋಚನೆ ಮಾಡಿದ್ರೆ, ನಾವು ಗೋಲೋಕದಲ್ಲಿ ನಮಗೆ ಕೃಷ್ಣ ಎಂಜಾಯರ್ ಅಂದ್ರೆ ಭೋಕ್ತಾರ ಕೃಷ್ಣ, ಅದನ್ನ ನಮಗೆ ಸಹಿಸಕ್ ಆಗ್ಲಿಲ್ಲ. ಸೊ ಅಸೂಯೆಯಿಂದ ನಮ್ಮ ಒಂದು ನಾನ್ ಎಂಜಾಯ್ ಮಾಡ್ಬೇಕು ಅನ್ನೋ ಒಂದು ಕಾರಣದಿಂದಾಗಿ ನಾವು ಈ ಭೌತಿಕ ಶರೀರ ತಗೊಂಡು ಬಂದಿದ್ದೀವಿ. ಆಕ್ಚುಲಿ ನಮ್ಮ ಆತ್ಮದ ನಿಜವಾದ ಸ್ವರೂಪ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ಜೀವೇರೆ ಸ್ವರೂಪ ಹೋಯ್ ನಿತ್ಯೇರೆ ಕೃಷ್ಣೇರೆ ನಿತ್ಯ ದಾಸ್. ಸೊ ಕೃಷ್ಣನ ಸೇವೆ ಮಾಡುವಂಥದ್ದು. ಬಟ್ ಆದ್ರೆ ಈಗ ನಮಗೆ ಇಲ್ಲಿ ಬಂದು ಅದನ್ನ ನಾವು ಮರ್ತೋಗಿದ್ದೇವೆ. ಸೊ ಹಾಗಾಗಿ ಕೃಷ್ಣ ಹೇಳಿರುವಂತದ್ದಂದ್ರೆ, ಈ ಯುಗದಲ್ಲಿ ಪದಂ ವಿಪದಂ ಅಂತ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ. ಅಂದ್ರೆ ಪ್ರತಿ ಕ್ಷಣಕ್ಕೂ ಏನೋ ಒಂದು ತೊಂದರೆಗಳು ಇದ್ದೇ ಇದೆ, ನಾವು ಕೇಳಿ ಬರುವಂತದ್ದಲ್ಲ. ಹೇಗೆ ಈಗ ಕಾಡ್ಗಿಚ್ಚು ಹೇಗೆ ಬರುತ್ತೋ ಹಾಗೆ ತೊಂದರೆಗಳು ನಮ್ಮ ಜೀವನದಲ್ಲಿ ಹೇಳಿದೆ ಕೇಳೇ ಬರುವಂತದ್ದು. ನಾವು ಯಾರು ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಅದು ಬರುತ್ತೆ. ಯಾಕೆಂದ್ರೆ ನಾವು ಈ ಭೌತಿಕ ಜಗತ್ ಮಾಡಿರೋದೇ ಅಂತ ಆತರ. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಸೊ ಹಾಗಾಗಿ ಇಲ್ಲಿ ಹೇಗೆ ಇರ್ಬೇಕು ಅಂತ ಹೇಳಿ ಕೃಷ್ಣ ಅದನ್ನ ಕೊಟ್ಟಿದ್ದಾನೆ, ವೇದಗಳ ರೂಪಗಳಲ್ಲಿ ಕೊಟ್ಟಿರುವಂತದ್ದು. ಸೊ ವೇದಗಳಲ್ಲಿ ಏನಿದೆ, ವೇದಗಳಲ್ಲಿ ಕೊಟ್ಟಿರುವಂತ ನಿಗದಿತ ಕರ್ಮಗಳೇನಿದೆ ಅದನ್ನ ನಾವು ಮಾಡುವಂಥದ್ದು. ಸೊ ಅದರಲ್ಲಿ ಇದೆ ಯಜ್ಞ ಮಾಡ್ಬೇಕು ಅಂತ ಹೇಳಿ. ಸೊ ಈ ಯಜ್ಞ ಮಾಡುವಾಗ್ಲೂ ಪ್ರತಿಯೊಂದು ಯುಗಕ್ಕೆ ಬೇರೆ ಬೇರೆ ಯಜ್ಞ. ಸೊ ಕಲಿಯುಗಕ್ಕೆ ಇರುವಂತದ್ದು ಹರೇ ಕೃಷ್ಣ ಮಹಾಮಂತ್ರ. ಯಾಕಂತ ಹೇಳಿದ್ರೆ ಕಲಿಯುಗದಲ್ಲಿ ಬೇರೆ ಯಜ್ಞಗಳು ಮಾಡೋದು ಕಷ್ಟ. ಸೊ ಹಾಗಾಗಿ ಈ ಯಜ್ಞಗಳನ್ನ ಮಾಡಿದ್ರೆ, ಸೊ ಇದನ್ನ ನಾವು ಒಂದು ಯಜ್ಞ ಚಕ್ರದಲ್ಲಿ ನೋಡ್ಬೋದು ಹೇಗೆ ಅಂತ. ಸೊ ಕೃಷ್ಣನಿಂದ ಬರುವಂತದ್ದು ವೇದಗಳು. ಸೊ ವೇದಗಳಲ್ಲಿ ಏನಿದೆ, ನಿಗದಿತ ಕರ್ತವ್ಯಗಳಿದೆ. ಆ ಕರ್ತವ್ಯಗಳನ್ನ ನಾವು ಪಾಲಿಸ್ಬೇಕು. ಸೊ ಅದನ್ನ ಪಾಲಿಸುವಾಗ ಏನಾಗುತ್ತೆ, ಬೇರೆ ದೇವತೆಗಳೆಲ್ಲ ಸಂತೋಷ ಪಡ್ತಾರೆ. ಸೊ ದೇವತೆಗಳನ್ನೆಲ್ಲ ತೃಪ್ತಿ ಪಡಿಸಿದ್ರೆ ನಮಗೆ ಮಳೆ ಬರುವಂತದ್ದು. ಅಂದ್ರೆ ಕಾಲಕ್ಕೆ ಮಳೆ ಬರುತ್ತೆ. ಸೊ ಮಳೆ ಬಂದ್ರೆ ಮಳೆಯಿಂದ ನಾವು ಬೆಳೆ ಬೆಳಿಬಹುದು. ಸೊ ಬೆಳೆಯಿಂದ ನಾವು ತಿನಿಸುಗಳನ್ನ ಮಾಡ್ಬೋದು. ಹಾಗೂ ಇದೆಲ್ಲ ಮಾಡೋದು ಹೇಗೆ ಸಾಧ್ಯ ಆಯ್ತು? ಸೊ ಮನುಷ್ಯ ನಾನೇ ಮಾಡ್ದೆ ಅಂತ ಅನ್ಕೊಂಡ್ರೆ ಅದು ತಪ್ಪಾಗುವಂಥದ್ದು. ಯಾಕಂದ್ರೆ ಈಗ ಮಳೆ ಬರುವಂತದ್ದಾಗ್ಲಿ, ಬಿಸಿಲು ಮಳೆ ಗಾಳಿ ಇದೆಲ್ಲ ಕೊಡೋದು ಯಾರು? ಕೃಷ್ಣನೇ. ಸೊ ಹಾಗಾಗಿ ಇದನ್ನೆಲ್ಲ ಈಗ ಮಳೆ ಬಂದಿದ್ದು ಮಾಡಿದ್ದು ಸ್ಯಾಕ್ರಿಫೈಸ್ ಮಾಡಿರೋದ್ರಿಂದ, ಯಜ್ಞ ಮಾಡಿರೋದ್ರಿಂದ, ಹಾಗೂ ಮಳೆಯಿಂದ ಧಾನ್ಯ. ಸೊ ಆ ಧಾನ್ಯ ಬಂದಿರೋದನ್ನ ತಿನಿಸನ್ನ ನಾವು ಕೊಡ್ಬೇಕಲ್ವಾ ಕೃಷ್ಣನಿಗೆ. ಸೊ ಅದನ್ನ ಕೊಟ್ಲಿಲ್ಲ ಅಂದ್ರೆ ಅದು ತಪ್ಪಾಗತ್ತೆ. ಸೊ ಯಾಕೆ ಈಗ ಕಾಲಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ಕಲಿಯುಗದಲ್ಲಿ ಸರಿಯಾದ ಒಂದು ಯಜ್ಞ ಮಾಡ್ತಾ ಇಲ್ಲ. ಸೊ ಕಲಿಯುಗದ ಯಜ್ಞ ಅಂದ್ರೆ ಈ ಯಜ್ಞವನ್ನ ದೇವತೆಗಳನ್ನ ತೃಪ್ತಿಗೋಸ್ಕರ ಮಾಡುವಂಥದ್ದು. ಅಂದ್ರೆ ವರುಣನಿಗೆ ತೃಪ್ತಿ ಮಾಡಕ್ಕೆ, ಹಾಗೆ ಬೇರೆ ಬೇರೆ ದೇವತೆಗಳಿಗೆ. ಯಾಕಂದ್ರೆ ಕೃಷ್ಣ ಎಲ್ಲಾ ದೇವತೆಗಳಿಗೂ ಅವರ ಜವಾಬ್ದಾರಿ ಕೊಟ್ಟಿದ್ದಾನೆ, ಈ ಕೆಲವೊಂದು ಜವಾಬ್ದಾರಿಗಳನ್ನ. ಸೊ ಅವರು ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಕೃಷ್ಣ ಹೇಳುವಂತದ್ದು, ಕೃಷ್ಣನಿಗೆ ನಾವು ಡೈರೆಕ್ಟ್ ಆಗಿ ಮಾಡಿದ್ರೆ, ಅಂದ್ರೆ ಈಗ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರಿಂದ ಅದು ಕೃಷ್ಣನ ಡೈರೆಕ್ಟ್ ಪೂಜೆ ಮಾಡಿದಾಗೆ. ಸೊ ಈ ದೇವತೆಗಳೆಲ್ಲ ಯಾರು? ದೇವತೆಗಳೆಲ್ಲ ಕೃಷ್ಣನ ಅಂಗಗಳು, ಬೇರೆ ಬೇರೆ ಭಾಗಗಳು. ಸೊ ಈಗ ಒಬ್ರಿಗೆ ಒಂದೊಂದು ಬೇರೆ, ಈಗ ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ ಅಂತ ಹೇಳಿದ್ರೆ, ಈಗ ಗಿಡದ ಬುಡಕ್ಕೆ ನಾವು ನೀರು ಹಾಕಿದ್ರೆ ಒಂದು ಪ್ರತ್ಯೇಕವಾಗಿ ಎಲೆಗಳಿಗೆ ರಂಬೆಗಳಿಗೆ ನೀರು ಹಾಕುವ ಅಗತ್ಯ ಇಲ್ಲ. ಸೊ ಅದೇ ತರ ಕೃಷ್ಣನಿಗೆ ನಾವು ತೃಪ್ತಿ ಪಡಿಸಿದ್ರೆ ಬೇರೆ ಬೇರೆ ದೇವತೆಗಳಿಗೆ ನಾವು ತೃಪ್ತಿ ಮಾಡೋ ಅಗತ್ಯ ಇಲ್ಲ. ಸೊ ಹಾಗಾಗಿ ನಾವು ಈ ಸರಿಯಾದ ಒಂದು ಕಾಲದಲ್ಲಿ ಬೆಳೆ ಮಳೆ ಎಲ್ಲ ಆಗ್ಬೇಕು ಅಂತಿದ್ರೆ, ಪ್ರಭುಪಾದ್ ಹೇಳ್ತಾರೆ
ನಾವು ಯಾಕೆ ಸರಿಯಾದ ಟೈಮ್ ಅಲ್ಲಿ ಎಲ್ಲ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜನರು ಇದನ್ನ ಫಾಲೋ ಮಾಡ್ತಾ ಇಲ್ಲ. ಸೊ ನಾವು ಏನು ಬೆಳಿತೀವಿ ಅದನ್ನ ಒಂದು ಪ್ರಸಾದ, ಹೇಗೆ ನಾವು ಪ್ರಸಾದ ದೇವರಿಗೆ ಕೊಡುವಂಥದ್ದು ಏನು ಇಲ್ಲ, ಜಸ್ಟ್ ಒಂದು ತುಳಸಿ. ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಅಂದ್ರೆ ಬರೀ ಪತ್ರ ಅಂತ ಹೇಳಿದ್ರೆ ತುಳಸಿ, ಪುಷ್ಪ ಅಂತ ಹೇಳಿದ್ರೆ ಹೂವು, ಫಲಂ ಅಂದ್ರೆ ಒಂದು ಹೂವು, ಅಥವಾ ನೀರು, ತೋಯಂ ಅಂತ ಹೇಳಿದ್ರೆ ನೀರು. ಈ 4ರಲ್ಲಿ ಯಾವ್ದಾದ್ರು ನಾವು ತುಳಸಿ ಹಾಕಿ ಪ್ರಸಾದವನ್ನ ದೇವರಿಗೆ ಕೊಡುವಂಥದ್ದು. ಆದ್ರೆ ಇದರಲ್ಲಿ ನಾವು ಕೊಡುವಾಗ ಅದರಲ್ಲಿ ಅಂದ್ರೆ ನಾವು ಆನಿಯನ್ ಹಾಗೂ ಅಂದ್ರೆ ನೀರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನ ದೇವರಿಗೆ ಇಡೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಅದನ್ನ ತಾಮಸಿಕ ಅಂತ ಕನ್ಸಿಡರ್ ಮಾಡ್ತಾರೆ ಶಾಸ್ತ್ರಗಳ ಪ್ರಕಾರ. ಹಾಗಾಗಿ ಅದನ್ನ ಇಲ್ದೆ ನಾವು ಮಾಡಿ ಶುಚಿತ್ವದಲ್ಲಿ ಮಾಡುವಂಥದ್ದು ಊಟ ಹಾಗೂ ಅದನ್ನ ದೇವರಿಗೆ ನೈವೇದ್ಯ ಮಾಡಿದ್ರೆ ಆಯ್ತಷ್ಟೇ. ತುಳಸಿ ಹಾಕಿ 5 ನಿಮಿಷ ಅಂದ್ರೆ 5 ನಿಮಿಷ ಬಿಟ್ಟು, ಅಂದ್ರೆ ಹರೇ ಕೃಷ್ಣ ಮಂತ್ರ ಹೇಳಿ 5 ನಿಮಿಷ ಬಿಟ್ಟು ಅದನ್ನ ಸ್ವೀಕಾರ ಮಾಡಿದ್ರೆ ಅದು ಪ್ರಸಾದ ಆಗುತ್ತೆ. ಸೊ ಆಹಾರ ಹಾಗೆ ಈ ಶ್ಲೋಕದಲ್ಲಿ ಚಾಂದೋಗ್ಯ ಉಪನಿಷತ್ತಲ್ಲಿ ಏನ್ ಹೇಳ್ತಾರೆ ನೋಡೋಣ, ಯಾಕೆ ನಾವು ಪ್ರಸಾದವನ್ನ ತಿನ್ಬೇಕು ಅಂತ ಹೇಳಿ. ಆಹಾರ ಶುದ್ಧೋ ಸತ್ವ ಶುದ್ಧಿ, ಸತ್ವ ಶುದ್ಧೋ ಸ್ಮೃತಿ ಧ್ರುವ, ಸ್ಮೃತಿ ಲಂಬೆ ಸರ್ವಗ್ರಂಥಿನಾಂ ವಿಪ್ರ ಮೋಕ್ಷ. ಆಹಾರದ ಶುದ್ಧತೆಯಿಂದ ಮನಸ್ಸಿನ ಶುದ್ಧತೆ ಬರುತ್ತದೆ, ಮನಸ್ಸಿನ ಪರಿಶುದ್ಧತೆಯಿಂದ ದೇವರ ನಿರಂತರ ಸ್ಮರಣೆ ಬರುತ್ತದೆ, ಮತ್ತು ದೇವರ ನಿರಂತರ ಸ್ಮರಣೆಯಿಂದ ಒಬ್ಬನು ಎಲ್ಲಾ ಬಂಧನಗಳಿಂದ ಮುಕ್ತನಾಗುತ್ತಾನೆ, ಒಬ್ಬನು ವಿಮೋಚನೆ ಹೊಂದುತ್ತಾನೆ. ಸೊ ಆಹಾರ ಶುದ್ಧಿ ಆಗುತ್ತೆ. ಈಗ ಯಾಕೆ ದೇವರಿಗೆ ಏನ್ ಬೇಕಾಗಿದೆ? ಈಗ ಕೃಷ್ಣನಿಗೆ ಅವನು ಎಷ್ಟೋ ಬ್ರಹ್ಮಾಂಡಗಳ ಒಡೆಯ, ಅವನಿಗೆ ನಮ್ಮ ಊಟ ಬೇಕಾ? ಅಗತ್ಯ ಇಲ್ಲ. ಆಕ್ಚುಲಿ ನಮಗೆ ಬೇಕಾಗಿರೋದು ನಮ್ಮ ಒಂದು ಮನಸ್ಸಿನ ಹಾಗೂ ನಮ್ಮ ಪ್ರಜ್ಞೆಯ ಶುದ್ಧಿಗೋಸ್ಕರ ನಾವು ಅದನ್ನ ನಮ್ಮ ಮನಸ್ಸಿನ ಶುದ್ಧ ಮಾಡ್ಕೊಳಕ್ಕೋಸ್ಕರ ನಾವು ಪ್ರಸಾದವನ್ನ ದೇವರಿಗೆ ಇಡುವಂಥದ್ದು. ಸೊ ಪ್ರಭುಪಾದ್ ಹೇಳ್ತಾರೆ ಇದು ಹೇಗೆ ಅಂತ ಹೇಳಿದ್ರೆ, ಈಗ ಸಾಂಕ್ರಾಮಿಕ ರೋಗ ಬಂದಾಗ ನಾವು ಇದು ಆಂಟಿಸೆಪ್ಟಿಕ್ ಇಂಜೆಕ್ಷನ್ ತಗೊಳ್ತೀವಲ್ಲ, ಸೊ ಆಗ ಅದನ್ನ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ಅದು. ಸೊ ಹಾಗಾಗಿ ಅದೇ ತರ ಈ ಆಹಾರ ನಾವು ತಗೊಂಡಾಗ ನಮ್ಮ ಹಳೆಯ ಏನೇನು ಪಾಪ ಕರ್ಮಗಳಿದೆ ಅದು ಕಳೀತಾ ಬರುತ್ತೆ, ಹಾಗೂ ಏನಾಗುತ್ತೆ ಮುಂದೆ ಬರುವಂತದ್ರಲ್ಲೂ ಅದನ್ನ ಅದು ತಡೆ ಹಿಡಿಯುತ್ತೆ, ಕಮ್ಮಿ ಮಾಡಕ್ಕೆ ಅದು ಪ್ರಯತ್ನ ಪಡುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ನಾವು ಅದು ತಿಂತಾ ಇದ್ರೆ ನಮಗೆ ನಮ್ಮ ಪ್ರಜ್ಞೆ ಒಳ್ಳೇದಾಗತ್ತೆ. ಸೊ ಅದರಿಂದ ನಮ್ಮ ಕಾರ್ಯಗಳು ಸಹ ಅದ್ರ ಕಾರ್ಯಗಳಲ್ಲೂ ಅದು ಪ್ರತಿಬಿಂಬಿಸುತ್ತೆ, ನಮ್ಮ ಪ್ರಜ್ಞೆ ಒಳ್ಳೇದಾದ್ರೆ ಅಂತ ಹೇಳಿ. ಸೊ ಕಲಿಯುಗದಲ್ಲಿ ಯಜ್ಞ ಮಾಡುವುದು ಹೇಗೆ? ಸೊ ಯಜ್ಞ ಅಂದ್ರೆ ಕೂಡ ಅದು ಒಂದು ತಪಸ್ಸಿನ ತರ ಅಲ್ವಾ. ನಾವೀಗ ದೇವರಿಗೋಸ್ಕರ ಒಂದು 1 hour 2 hour ಇಡೋದು ಅಂತ ಹೇಳಿದ್ರೆ ಅದು ಕೃಷ್ಣನಿಗೆ ತುಂಬಾ ಪ್ಲೀಸ್ ಮಾಡುವಂತ, ಅಂದ್ರೆ ತುಂಬಾ ಪ್ಲೀಸ್ ಆಗ್ತಾನೆ ಕೃಷ್ಣ. ನಾವು ಅಷ್ಟೊತ್ತು ಇಡ್ತಾನಲ್ಲ ನನಗೋಸ್ಕರ, ಅವನು ಟೈಮ್ ಇಟ್ಟು ಜಪ ಮಾಡ್ತಾನೆ ಅಂದ್ರೆ ಅದು ಒಂದು ಯಾಗ ತರ. ಈಗ ಮೊದ್ಲಿನ ಕಾಲದಲ್ಲೆಲ್ಲ ಸತ್ಯಯುಗದಲ್ಲಿ ಇದು ಧ್ಯಾನ ಮಾಡ್ತಾ ಇದ್ರು. ಆಗ ಆಯುಷ್ ಎಷ್ಟಿತ್ತು ಅಂತ ಹೇಳಿದ್ರೆ ಸತ್ಯಯುಗದಲ್ಲಿ ಜನ 1 ಲಕ್ಷ ವರ್ಷ ಬದುಕ್ತಾ ಇದ್ರು. ಸೊ 60,000 ವರ್ಷ ಎಲ್ಲ ಅವರು ಧ್ಯಾನ ಮಾಡ್ತಾ ಇದ್ರು. ಸೊ ನಮಗೆ ಈಗಿನ ಕಾಲದಲ್ಲಿ ಈ ಕಲಿಯುಗದಲ್ಲಿ ಇದು ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ನಮಗೆ ಆಯುಷು ಸಹ ಇಲ್ಲ, ಹಾಗೂ ಆತರ ಒಂದು ವಾತಾವರಣನೂ ಇಲ್ಲ, ಕಾಡು ಸಹ ಇಲ್ಲ. ಈಗ ಕಾಡಲ್ಲಿ ಹೋಗಿ ಮಾಡುವಂತದ್ದು ಇಲ್ಲ. ಸೊ ದ್ವಾಪರ ಯುಗದಲ್ಲಿ ಏನು ಅಂತ ಹೇಳಿದ್ರೆ ಯಜ್ಞಗಳು ಮಾಡ್ತಾ ಇದ್ರು, ಅಂದ್ರೆ ತುಂಬಾ ದುಬಾರಿ ಯಜ್ಞಗಳು, ತುಂಬಾ ಅಂದ್ರೆ ಟನ್ ಗಟ್ಲೆ ತುಪ್ಪ ಬೇಕಿತ್ತು ಅದಕ್ಕೆ. ಹಾಗೂ ಅಲ್ಲಿ ಆತರ ಒಂದು ಕ್ವಾಲಿಫೈಡ್ ಬ್ರಾಹ್ಮಣರು ಇದ್ರಾಗ. ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಅವರು ಒಂದು ವೇದ ಮಂತ್ರಗಳನ್ನ ಪಠಿಸುವಾಗ ಬೆಂಕಿ ಬರ್ತಾ ಇತ್ತಂತೆ. ಸೊ ಆತರ ಬ್ರಾಹ್ಮಣರು ಇಲ್ಲ ಈಗ, ಹಾಗೂ ಆತರ ಒಂದು ಇದು ಇಲ್ಲ ನಮ್ಮ ಹತ್ರ, ಅಂದ್ರೆ ದುಡ್ಡು ಸಹ ಇಲ್ಲ ಅಷ್ಟೊಂದು ತುಪ್ಪ ಎಲ್ಲ ಹಾಕಿ ಮಾಡುವಂಥದ್ದು. ಸೊ ಮತ್ತೆ ಅದಾದ ಮೇಲೆ ಇದು ತ್ರೇತಾಯುಗದಲ್ಲಿ ಯಜ್ಞ. ಆಮೇಲೆ ದ್ವಾಪರ ಯುಗ ಕೃಷ್ಣ ಇರೋ ಟೈಮ್. ಆಗ ಹೇಗೆ ಅಂತಂದ್ರೆ ತುಂಬಾ ವಿಸ್ತಾರವಾಗಿರುವಂತದ್ದು ಒಂದು ದೇವರ ಪೂಜೆ ಮಾಡ್ತಾ ಇದ್ರು. ಹೇಗೆ ಅಂತಂದ್ರೆ ಗಂಟೆಗೂ ಪೂಜೆ ಮಾಡುವಂಥದ್ದು, ನೈವೇದ್ಯ ಮಾಡುವಂಥದ್ದು ಗಂಟೆಗೂ. ಸೊ ಇದು ತುಂಬಾ ಕಷ್ಟ. ನಮಗೆ ಇದು ಯಾವ್ದಕ್ಕೂ ಟೈಮ್ ಇಲ್ಲ ಈಗ ಕಲಿಯುಗದಲ್ಲಿ. ನಮಗೆ ಯಾವ್ದಕ್ಕೂ ಟೈಮ್ ಇಲ್ಲ ಅಂತ ಅಂದ್ರೆ ತುಂಬಾ ಹೇಳ್ತೀವಿ, ನಮಗೆ ಪುರ್ಸೊತ್ತಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಏನ್ ಮಾಡ್ಬೋದು ನಾವು ಕಲಿಯುಗದಲ್ಲಿ? ಹರೇ ಕೃಷ್ಣ ಮಹಾಮಂತ್ರ ತುಂಬಾ ಸುಲಭ. ಯಾಕಂತ ಹೇಳಿದ್ರೆ ಅದಕ್ಕೆ ಯಾವುದೇ ನಿಯಮಗಳಿಲ್ಲ, ಯಾವುದೇ ಟೈಮಲ್ಲಿ ಮಾಡ್ಬೋದು, ಹಾಗೂ ಕೃಷ್ಣ ತುಂಬಾ ಪ್ಲೀಸ್ ಆಗುವಂಥದ್ದು. ಬಿಕಾಸ್ ಕೃಷ್ಣ ಏನ್ ಹೇಳ್ತಾನೆ, ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ. ಸೊ ಇದನ್ನ ಯಾರು ಕೊಟ್ಟಿರುವಂತದ್ದು? ಚೈತನ್ಯ ಮಹಾಪ್ರಭುಗಳು. ಸೊ ಚೈತನ್ಯ ಮಹಾಪ್ರಭುಗಳು ಯಾರು ಅಂತ ಹೇಳಿ ಭಾಗವತಂ ಅಲ್ಲಿ 11ನೇ ಕ್ಯಾಂಟೋ 5ನೇ ಚಾಪ್ಟರ್ 32ನೇ ಶ್ಲೋಕ ಹೇಳುತ್ತೆ. ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಂಗೋಪಾಂಗಾಸ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈರ್ ಯಜಂತಿ ಹಿ ಸುಮೇಧಶಾಂ.
ಅಂದ್ರೆ ಕೃಷ್ಣ ವರ್ಣಂ ತ್ವಿಷಾ ಕೃಷ್ಣಂ, ಕೃಷ್ಣ ಆದ್ರೆ ಕೃಷ್ಣನ ವರ್ಣ ಅಲ್ಲ, ಅವನು ಗೋಲ್ಡನ್ ಅಂದ್ರೆ ಗೋಲ್ಡನ್ ಕಲರ್, ಅಂದ್ರೆ ತುಂಬಾ ಚಂದ ಅಂತೆ ಚೈತನ್ಯ ಮಹಾಪ್ರಭುಗಳು. ತುಂಬಾ ಉದ್ದ ಕೂದಲು ಇತ್ತವರಿಗೆ ಅವರು ಸನ್ಯಾಸ ತಗೊಳ್ಳೋ ಟೈಮಲ್ಲಿ. ಹಾಗೂ ತುಂಬಾ ಬಿಳಿ ವರ್ಣ. ಸೊ ಹಾಗಾಗಿ ಕೃಷ್ಣ ವರ್ಣಂ ತ್ವಿಷಾ ಕೃಷ್ಣಂ, ಬಣ್ಣ ಮಾತ್ರ ಕೃಷ್ಣಂದಲ್ಲ. ಸಾಂಗೋಪಾಂಗಾಸ್ತ್ರ ಪಾರ್ಸದಂ ಅಂದ್ರೆ ಅವನ ಎಲ್ಲಾ ಅಸೋಸಿಯೇಟ್ಸ್ ಯಾರಿದ್ದಾರೆ ಅಂದ್ರೆ, ಈಗ ಕೃಷ್ಣ ಆಗಲಿ ದೇವರು ಈ ಪ್ರಪಂಚಕ್ಕೆ ಬರುವಾಗ ಒಬ್ರೇ ಬರಲ್ಲ, ಅವರ ಒಂದು ಅಸೋಸಿಯೇಟ್ಸ್ ಅಂದ್ರೆ ಎಟರ್ನಲ್ ಅಸೋಸಿಯೇಟ್ಸ್ ಅಂತ ಹೇಳ್ತೀವಿ. ಸೊ ಅವರ ಜೊತೆ ಬರುವಂತದ್ದು, ಗೋಲೋಕದಿಂದ ಅವ್ರೊಬ್ರೇ ಬರಲ್ಲ, ಸೊ ಅವರ ಜೊತೆ ಬರುವಂತದ್ದು. ಸೊ ಸಂಗೋಪಾಂಗಾಸ್ತ್ರ ಪಾರ್ಸದಂ ಅಂತ. ಯಜ್ಞೈ ಸಂಕೀರ್ತನ ಪ್ರಾಯರ್ ಅಂದ್ರೆ ಅವ್ರು ಬಂದು ಹೇಳ್ಕೊಡುವಂತದ್ದೇನು, ಸಂಕೀರ್ತನ ಮಾಡ್ತಾರೆ ಅಂತ ಹೇಳಿ. ಸೊ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಮೂಮೆಂಟ್ ನ ಸ್ಟಾರ್ಟ್ ಮಾಡಿದ್ರು. ಹಾಗೂ ಯಜಂತಿ ಹಿ ಸುಮೇಧಶ, ಈ ಕಲಿಯುಗದಲ್ಲಿ ಯಾರದನ್ನ ಫಾಲೋ ಮಾಡ್ತಾರೆ, ಮೇಧಶ ಅಂತ ಹೇಳಿದ್ರೆ ಬುದ್ಧಿವಂತರು, ಸುಮೇಧಶ ಅಂದ್ರೆ ಅತಿ ಬುದ್ಧಿವಂತರು, ಅಂದ್ರೆ ತುಂಬಾ ಬುದ್ಧಿವಂತರು ಮಾತ್ರ. ಈಗ ನಾವು ನೋಡ್ತೀವಿ ಎಲ್ಲರೂನು ಯಾರು ಅಂದ್ರೆ ತುಂಬಾ ವೆರಿ ರೇರ್, ಕಮ್ಮಿ ಜನ ಇದ್ದಾರೆ ಅಂದ್ರೆ ಹರೇ ಕೃಷ್ಣ ಮಾತ್ರ ಫಾಲೋ ಮಾಡುವಂತದ್ದು. ಯಾಕೆಂತ ಹೇಳಿದ್ರೆ ಈ ಫಿಲಾಸಫಿ ಅರ್ಥ ಆಗೋದು ಎಲ್ಲರಿಗೂ ಅರ್ಥ ಆಗಲ್ಲ, ತುಂಬಾ ಕೆಲವು ಜನ ಮಾತ್ರ ಇದನ್ನ ಅರ್ಥ ಮಾಡ್ಕೊಳ್ತಾರೆ ಹಾಗೂ ಇದನ್ನ ಫಾಲೋ ಮಾಡ್ತಾರೆ. ಸೊ ಇದು ಹೇಗೆ ಹೇಳುವಂತದ್ದು, ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ ಅಂದ್ರೆ ಒಂದ್ಸರ್ತಿ ಇದನ್ನ ಹೇಳಿ ನಂತರ ಹೇಳುವಂತದ್ದು. ಸೊ ಕೃಷ್ಣ ಹೇಳುವಂತದ್ದು 10ನೇ ಅಧ್ಯಾಯದಲ್ಲಿ ಬರುತ್ತೆ. ಯಜ್ಞಾನಾಂ ಜಪ ಯಜ್ಞೋಸ್ಮಿ, ಯಜ್ಞಗಳಲ್ಲಿ ನಾನು ಜಪಯಜ್ಞ. ಸೊ ಕರ್ಮಗಳಲ್ಲಿ ವಿಧಗಳು. ವಿಕರ್ಮ ಅಂತ ಹೇಳಿದ್ರೆ, ಸೊ ದೇವರು ಕೊಟ್ಟ ನಿಯಮಗಳನ್ನ ನಾವು ಉಲ್ಲಂಘನೆ ಮಾಡುವಂತದ್ದು, ಸೊ ಸರಿ ಅಂದ್ರೆ ತಪ್ಪು ಕಾರ್ಯಗಳನ್ನ ಮಾಡುವಂತದ್ದು, ಹಾಗೂ ಪಾಪ ಕರ್ಮಗಳನ್ನ ಮಾಡುವಂತದ್ದನ್ನ ವಿಕರ್ಮ ಅಂತ ಹೇಳ್ತೀವಿ. ಸೊ ಕರ್ಮ ಅಂತ ಹೇಳಿದ್ರೆ ಏನು, ಸೊ ಈ ಭೌತಿಕ ವೇದಿಕೆಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡೋದು, ಉತ್ತಮ ಪ್ರತಿಕ್ರಿಯೆ ಪಡಬಹುದು, ಅಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡುವಂಥದ್ದು ಪುಣ್ಯವಂತ, ಅಂದ್ರೆ ಇದು ಸಾತ್ವಿಕ ಗುಣ, ಅದರಲ್ಲಿ ಮಾಡುವಂತ ಕರ್ಮಗಳನ್ನ ಕರ್ಮ ಅಂತ ಹೇಳ್ತೀವಿ. ಸೊ ನಿಷ್ಕಾಮ ಕರ್ಮ ಅಂತ ಹೇಳಿದ್ರೆ ನಿಸ್ವಾರ್ಥ, ಬಯಕೆ ರಹಿತ. ಸೊ ಯಾವುದೇ ಒಂದು ಅಪೇಕ್ಷಣೆ ಇಲ್ಲದೆ ಬೇರೆಯವರಿಂದ ನಾವು ಫಲಾಪೇಕ್ಷೆ ಇಲ್ಲದೆ ಮಾಡುವಂತದ ಕರ್ಮ ನಿಷ್ಕಾಮ ಕರ್ಮ. ಸೊ ಅಕರ್ಮ ಅಂತ ಹೇಳಿದ್ರೆ ಏನು, ಸೊ ಯಾವುದೇ ಪ್ರತಿಕ್ರಿಯೆಗಳನ್ನು ಅನುಭವಿಸದ ಭಕ್ತಿ ಚಟುವಟಿಕೆ. ಸೊ ಭಕ್ತಿ ಚಟುವಟಿಕೆ ಕೃಷ್ಣನಿಗೋಸ್ಕರ ಕೆಲಸ ಮಾಡುವಂತದ್ದು, ಅದು ಅಕರ್ಮ. ಯಜ್ಞಾಶಿಷ್ಟ ಆಶಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈ ಭುಂಜತೆ ತೇ ತ್ವಗಂ ಪಾಪ ಯೇ ಪಚಂತಿ ಆತ್ಮ ಕಾರಣಾತ್. ಸೊ ಇಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳೋರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ನೋಡಿ, ನಾನ್ ಫಸ್ಟ್ ಟೈಮ್ ಇದನ್ನ ನೋಡುವಾಗ ನಂಗೆ ಶಾಕ್ ಆಗಿತ್ತು ಆಕ್ಚುಲಿ. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಇದ್ರಲ್ಲಿ ಕೃಷ್ಣ ಹೇಳಿರುವಂತದ್ದು ಅಂದ್ರೆ ನಾವ್ ಯಾವತ್ತೂ ನೋಡಿಲ್ಲ ಭಗವದ್ಗೀತೆನ ಸರಿಯಾಗಿ. ಸೊ ಇದ್ರಲ್ಲಿ ಹೇಳುವಂತದ್ದು, ನಾವು ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪದಿಂದ ಬಿಡುಗಡೆ ಆಗ್ತಾರೆ. ಯಾಕೆಂದ್ರೆ ಅವರು ಯಜ್ಞದ ಶೇಷ ಅಂತ ಹೇಳಿದ್ರೆ ಕೃಷ್ಣನಿಗೆ ಅರ್ಪಿಸಿ ಅದನ್ನ ಬಿಟ್ಟಿರುವಂತದ್ದು ಪ್ರಸಾದ ಅಂತ ಹೇಳಿ. ಸೊ ಆ ಪ್ರಸಾದವನ್ನ ಅವರು ಊಟ ಮಾಡ್ತಾರೆ. ಆದ್ರೆ ವೈಯಕ್ತಿಕ ಸಂತೋಷ, ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಅದನ್ನ ಯಾವಾಗ ಪಾಕ ಮಾಡಿ ತಿಂತೀವಿ, ಅದು ಪಾಪ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಕರ್ಮ ಆಗುತ್ತಾಗ, ಅಂದ್ರೆ ನಾವು ಬಂಧನಕ್ಕೆ ಒಳಗಾಗ್ತೀವಿ. ಆತರ ನಮ್ಮ ಸಂತೋಷಕ್ಕೋಸ್ಕರ ನಾವು ತಿಂದ್ರೆ. ಅದೇ ನಾವು ಪ್ರಸಾದ ಅಂತ ಮಾಡಿ ತಿಂದ್ರೆ ಅದು ಹಾಗೆ ಆಗಲ್ಲ. ಸೊ ಕೃಷ್ಣನಿಗೆ ಈಗ ನಾವು ಪ್ರಸಾದ ಇಡುವಂತದ್ದು ಹೇಗೆ, ಕೃಷ್ಣ ತಿಂತಾನ ಅಂತ ನಮಗೆ ಒಂದು ಪ್ರಶ್ನೆ ಬರ್ಬೋದು. ಖಂಡಿತ ತಿಂತಾನೆ ಕೃಷ್ಣ. ಯಾಕೆಂತ ಹೇಳಿದ್ರೆ ಕೃಷ್ಣನ ಬ್ರಹ್ಮ ಸಂಹಿತೆಯಲ್ಲಿದೆ, ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿ ಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತ ಹೇಳಿದ್ರೆ, ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿ ಮಂತಿ, ಅವನ ಒಂದು ಅಂಗದಿಂದ ಬೇರೆ ಅಂಗಗಳ ಕೆಲಸ ಮಾಡ್ಬೋದು. ಸೊ ಕೃಷ್ಣ ಆ ಪ್ರಸಾದವನ್ನ ನೋಡಿದ್ರೆ ಅದು ತಿಂದ ಹಾಗೆ. ನಾವ್ ಅನ್ಕೊಳ್ತೀವಿ ಯಾಕೆ ಅದು ಪ್ರಸಾದ ಖಾಲಿ ಆಗಲ್ವಲ್ಲ ಅಂತ. ಇಲ್ಲ, ಕೃಷ್ಣಂದ ಹಾಗಲ್ಲ. ಕೃಷ್ಣಂದ ಯಾವಾಗಲೂ ಅದು ಹಾಗೆ ಇರುತ್ತೆ, ಅಂದ್ರೆ ಎಷ್ಟಿರುತ್ತೋ ಹಾಗೆ ಇರುತ್ತೆ. ಆದ್ರೆ ಕೃಷ್ಣ ಅದನ್ನ ಸ್ವೀಕಾರ ಮಾಡಿರ್ತಾನೆ. ಕೃಷ್ಣನ ಅದು ಪ್ರಸಾದ ಅಂತಾನೆ ಆಗುತ್ತದು. ನಾವ್ ಯಾವಾಗ ದೇವರಿಗೆ ಅರ್ಪಿಸ್ತೀವೋ ಅದರಲ್ಲಿ ಕೃಷ್ಣನ ಪ್ರಸಾದ ಆಗುತ್ತೆ.
अन्नाद् भवन्ति भूतानि पर्जन्यादन्न संभवः ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ. ಎಲ್ಲ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಇದು ನಾವು ಆಲ್ರೆಡಿ ಯಜ್ಞ ಚಕ್ರ ಅಂತ ನೋಡಿದ್ವಲ್ಲ, ಅದರದ್ದೇ ಶ್ಲೋಕ. ಸೊ ಇಲ್ಲಿ ನಾವು ನೋಡ್ಬೋದು, ಅಂದ್ರೆ ಇವರು ಯಜ್ಞವನ್ನ ಮಾಡಿ ದೇವರನ್ನ ತೃಪ್ತಿ ಮಾಡುವಂಥದ್ದು. ಸೊ ಇಲ್ಲಿ ಕೀರ್ತನೆ ಮಾಡ್ತಾ ಇದ್ದಾರೆ. ಸೊ ಕೀರ್ತನೆಯಿಂದ ಕೃಷ್ಣ ತೃಪ್ತಿ ಆಗುವಂಥದ್ದು. ಸೊ ಕೃಷ್ಣ ತೃಪ್ತಿ ಆದಾಗ ದೇವತೆಗಳೆಲ್ಲ ತೃಪ್ತಿ ಆಗ್ತಾರೆ. ಸೊ ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಆದುದರಿಂದ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೆಂದು ಕರ್ಮವನ್ನು ಮಾಡಬೇಕು. ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮ ಪ್ರಭುವನ್ನು ಹೊಂದಬಹುದು. ಸೊ ಹೇಗೆ ಈಗ ನಾವು ನೋಡಿದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರೋ ಒಂದು ವ್ಯಕ್ತಿಗೂ ಹಾಗೂ ಬೇರೆ ಪ್ರಾಪಂಚಿಕ ಇದರಲ್ಲಿ ಇರುವಂತ ವ್ಯಕ್ತಿ ಕಾರ್ಯಗಳಲ್ಲಿ ತೊಡಗಿರುವಂತ ವ್ಯಕ್ತಿಗೂ ಇಬ್ರು ನೋಡಕ್ಕೆ ಒಂದೇ ತರ ಕಾಣ್ತಾರೆ. ಒಂದೇ ತರ ಕೆಲಸಗಳನ್ನ ಇವರು ಮಾಡ್ತಾರೆ, ಅವರು ಮಾಡ್ತಾರೆ. ಇಬ್ರಿಗೂ ಏನು ವ್ಯತ್ಯಾಸ ಗೊತ್ತಾಗಲ್ಲ ನಮಗೆ. ಆದ್ರೆ ಏನು ಅಂತ ಹೇಳಿದ್ರೆ ಇವರ ಕಾರ್ಯಗಳಲ್ಲಿ ಕೃಷ್ಣ ಸೆಂಟರ್ ಅಲ್ಲಿ ಇರ್ತಾನೆ. ಕೃಷ್ಣನಿಗೋಸ್ಕರ ಮಾಡುವಂಥದ್ದು, ಅವರ ಎಲ್ಲಾ ಕಾರ್ಯಗಳು ಏನೇ ಮಾಡುವಂಥದ್ದು ಅವ್ರು ಮಾಡುವಂಥದ್ದು ಕೃಷ್ಣನಿಗೋಸ್ಕರ. ಆದರೆ ಇವರು ಇನ್ನೊಬ್ಬ ಮಾಡುವಂಥದ್ದೇನು, ಅವನ ಒಂದು ಇಂದ್ರಿಯ ತೃಪ್ತಿಗೋಸ್ಕರ ಮಾಡುವಂಥದ್ದು. ಸೊ ಈಗ ಹೇಗೆ ನಾವು ಅಂದ್ರೆ ನಮ್ಮ ಒಂದು ಸ್ವಂತ ಇಂದ್ರಿಯ ಸುಖಕ್ಕೋಸ್ಕರ ನಮಗೆ ಇನ್ನು ನನಗೆ ಒಳ್ಳೆ ಬಟ್ಟೆ, ಇನ್ನು ಒಳ್ಳೆ ಬಟ್ಟೆ, ಒಳ್ಳೆ ಕಾರು, ಒಳ್ಳೆ ಬಂಗ್ಲೋ ಬೇಕು, ಹಾಗೆಲ್ಲ ನಾವು ನಮ್ಮ ಒಂದು ಇಂದ್ರಿಯ ಇದಕ್ಕೋಸ್ಕರ ಮಾಡ್ತೀವಿ. ಆದ್ರೆ ಅವರ ಇಂದ್ರಿಯ ತೃಪ್ತಿ ಏನೂ ಇಲ್ಲ. ಅವರು ತುಂಬಾ ಸಿಂಪಲ್ ಲೈಫ್ ನಡೆಸುವಂತದ್ದು ಭಕ್ತರು. ಹಾಗೂ ಅವರೊಂದು ಕೃಷ್ಣನ ಸೇವೆಯಲ್ಲಿ ಕೆಲಸ ಮಾಡುವಂಥದ್ದು. ಯದ್ಯದ್ ಆಚರತಿ ಶ್ರೇಷ್ಠ ತತ್ತದೇವತರೋ ಜನಾಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಾಮಾಣಿಕವನ್ನ ಆಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಸೊ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಈಗ ಯಾರೆಲ್ಲ ಈಗ ಅಧ್ಯಾಪಕರಿರ್ಬೋದು ಅಥವಾ ಇವರು ಯಾರು ಪೋಷಕರು, ತಂದೆ ತಾಯಿ ಹಾಗೂ ಈ ರಾಜಕೀಯ ವ್ಯಕ್ತಿಗಳು, ಇವರೆಲ್ಲ ಲೀಡರ್ಸ್ ಅಂದ್ರೆ ಒಂದು ಆ ನಾಯಕರ ಪೊಸಿಷನ್ ಅಲ್ಲಿ ಇರುವಂತವ್ರು. ಸೊ ಹಾಗಾಗಿ ಅವರಿಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಯಾಕಂತ ಹೇಳಿದ್ರೆ ಅವರನ್ನ ನಂಬಿರೋರು, ಅವರ ಡಿಪೆಂಡೆನ್ಸ್ ಯಾರಿರ್ತಾರೆ ಅವರನ್ನ ನೋಡಿ ಫಾಲೋ ಮಾಡುವಂಥದ್ದು. ಸೊ ಹಾಗಾಗಿ ಅವರು ತುಂಬಾ ರೆಸ್ಪಾನ್ಸಿಬಲ್ ಪೊಸಿಷನ್. ಈಗ ನಾವು ಯಾವ್ದನ್ನ ಈಗ ಇಲ್ಲಿ ನೋಡ್ತೀವಿ, ಇದ್ರಲ್ಲಿ ಈಗ ಇಲ್ಲಿ ಬಾತ್ಕೋಳಿ ಹೋಗ್ತಾ ಇದೆ, ಅದನ್ನ ಫಾಲೋ ಮಾಡ್ಕೊಂಡು ಎಲ್ಲ ಅದರ ಮರಿಗಳು ಹೋಗ್ತಾ ಇರುವಂತದ್ದು. ಸೊ ಅಂದ್ರೆ ಅವ್ರು ಏನ್ ಮಾಡ್ತಾರೋ ಅವರ ನಡೆಯನ್ನೇ ಅವರು ಅನುಯಾಯಿಗಳು ನೋಡುವಂಥದ್ದು. ಸೊ ಇದು ಹೀಗೆ ಅಂದ್ರೆ ಒಂದ್ಸರ್ತಿ ಒಂದು ರಾಜ ಅವನ ಮಂತ್ರಿಯನ್ನ ಪರೀಕ್ಷೆ ಮಾಡ್ಬೇಕು ಅಂತ ಅನ್ಕೊಳ್ತಾನಂತೆ. ಸೊ ಆಗ ಆ ಮಂತ್ರಿಗೆ ಹೇಳ್ತಾನೆ, ಸೊ ನಾಳೆಯ ಸಭೆಯಲ್ಲಿ ನೀನು ನನ್ನನ್ನ ಕಂಡಿಡಿಬೇಕು, ನಾನ್ ಯಾರು ಅಂತ ಹೇಳಿ ಅಂತ. ಸೊ ಅವನು ಸರಿ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ದಿನ ಅವನು ಬರ್ತಾನಂತೆ. ಬರೋಷ್ಟೊತ್ತಿಗೆ ಸಭೆಯಲ್ಲಿ ಒಂದು 100 ಜನ, ಎಲ್ಲರೂ ರಾಜನ್ ತರನೇ ವೇಷದಲ್ಲಿ ಇದ್ದಾರೆ, ಒಂದೇ ತರ ಕಾಣ್ತಾ ಇದ್ದಾರೆ. ಎಲ್ಲರೂ ನೋಡಕ್ಕೆ ಒಂದೇ ತರ, ಅವನ ತದ್ರೂಪಿಗಳು ಆ ತರದವ್ರು ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ಹಾಗೆ ಇದ್ದಾರೆ. ಈಗ ಅವನು ಹೇಗೆ ಕಂಡಿಡಿಬೇಕು? ಸೊ ಅವನು ಕೂಡ್ಲೆ ಕಂಡಿಡಿತಾನಂತೆ. ಮಂತ್ರಿನು ತುಂಬಾ ಶಾರ್ಪ್ ಇರ್ತಾನ ಅವನು. ಸೊ ಅವನು ಕಂಡಿಡಿತಾನೆ. ಆಗ ರಾಜನಿಗೆ ಆಶ್ಚರ್ಯ ಆಗತ್ತೆ, ನೀನ್ ಹೇಗೆ ಕಂಡಿಡ್ದೆ ನನ್ನ ಅಂತ ಕೇಳ್ತಾನಂತೆ. ಕೇಳುವಾಗ ಹೇಳ್ತಾನಂತೆ, ಹೇಗೆ ಅಂತ ಹೇಳಿದ್ರೆ ತುಂಬಾ ಸುಲಭ, ನಿನ್ನನ್ನೇ ಎಲ್ಲರೂ ನೋಡ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಅವನು ಏನ್ ಮಾಡ್ಬೇಕು ಅವ್ರು ಅದೇ ಮಾಡ್ಬೇಕಲ್ಲ, ಲೈಕ್ ಅವನು ಲೀಡರ್. ಸೊ ಅವ್ನ ನಾಯಕ ಆಗಿರೋದ್ರಿಂದ ಎಲ್ಲರೂ ಅವನ್ನ ನೋಡ್ತಾ ಇದ್ರು. ಸೊ ಅವನಿಗೆ ಕೂಡ್ಲೆ ಗೊತ್ತಾಯ್ತು ಇವನೇ ನಾಯಕ ಅಂತ ಹೇಳಿ. ಸೊ ಹಾಗಾಗಿ ತುಂಬಾ ಸೊ ಇಲ್ಲಿ ಕೃಷ್ಣ ಹೇಳುವಂತದ್ದು ಯಾಕೆ ಅಂತ ಹೇಳಿದ್ರೆ, ನೀನು ಕ್ಷತ್ರಿಯ, ನೀನೀಗ ಅಂದ್ರೆ ಇಂಡೈರೆಕ್ಟ್ ಆಗಿ ಈಗ ಕೃಷ್ಣ ಹೇಳುವಂತದ್ದು, ನೀನು ಓಡೋ ಯೋಚನೆ ಮಾಡ್ಬೇಡ ಕಾಡಿಗೆ. ಯಾಕೆಂತ ಹೇಳಿದ್ರೆ ನೀನು ಯುದ್ಧ ಮಾಡ್ಬೇಕು. ಸೊ ಕ್ಷತ್ರಿಯಾಗಿ ನಿನ್ನ ಧರ್ಮ ಏನು? ನೀನು ಯುದ್ಧ ಮಾಡ್ಬೇಕು. ಸೊ ನಿನ್ನ ನೋಡಿ ಬೇರೆಯವರು ಅದನ್ನೇ ಫಾಲೋ ಮಾಡುವಂತದ್ದು. ಸೊ ಇಲ್ಲಿ ಒಬ್ಬ ನಾಯಕ, ಇವನು
ಧೂಮಪಾನ ಮಾಡಬೇಡಿ ಅಂತ ಹೇಳ್ತಾ ಇದ್ದಾನೆ ಅವನ ಅನುಯಾಯಿಗಳಿಗೆ. ಸೊ ಅವ್ರು ಕೇಳ್ತಾರಾ? ಇಲ್ಲ. ನೀವು ಏನು ಮಾಡುತ್ತೀರೋ ಅದನ್ನು ನಾವು ಮಾಡುತ್ತೇವೆ, ನೀವು ಹೇಳುವುದನ್ನಲ್ಲ. ಸೊ ಹೀಗೆ ಇದು ಅಂದ್ರೆ ನಾವು ಪೇರೆಂಟ್ಸ್ ಆಗಿ ಸಹ ನಮಗೂ ಅನ್ವಯ ಆಗತ್ತೆ. ನಾವೀಗ ಮಕ್ಕಳಿಗೆ ತುಂಬಾ ಟಿವಿ ನೋಡ್ಬೇಡ, ತುಂಬಾ ಮೊಬೈಲ್ ನೋಡ್ಬೇಡ ಅಂತೆಲ್ಲ ಹೇಳ್ತಾ ಇರ್ತೀವಿ. ಅದನ್ನ ನಾವೇ ಮಾಡ್ತಾ ಇದ್ರೆ ಅವ್ರು ನಮ್ಮ ಮಾತು ಕೇಳ್ತಾರ? ಕೇಳಲ್ಲ, ಖಂಡಿತವಾಗೂ ಇಲ್ಲ. ನಾವು ಮೊದಲು ಎತ್ತಿಡ್ಬೇಕು ನಮ್ಮ ಮೊಬೈಲ್ ಅನ್ನ, ನಮ್ಮ ಟಿವಿಯನ್ನ ಆಫ್ ಮಾಡ್ಬೇಕು. ಟಿವಿಯನ್ನ ಜಾಸ್ತಿ ನೋಡ್ಬಾರ್ದು, ಆವಾಗ ಮಾತ್ರ ಮಕ್ಕಳು ಕೇಳ್ತಾರೆ. ನಾವು ನೋಡೋದು, ನಾವು ಟಿವಿ ನೋಡ್ಬಿಟ್ಟು ಅವ್ರನ್ನ ರೂಮಲ್ಲಿ ಹಾಕಿ ಬಾಗ್ಲ ಹಾಕಿ ನೀವು ಓದಿ ಅಂತ ಹೇಳಿದ್ರೆ ಅವ್ರು ಕೇಳ್ತಾರೆ? ಖಂಡಿತ ಕೇಳಲ್ಲ ಮಕ್ಕಳು. ಸೊ ನಾವು ಫಸ್ಟ್ ಎಕ್ಸಾಂಪಲ್ ಆಗ್ಬೇಕು, ನಂತರ ಬೇರೆಯವರಿಗೆ ಹೇಳ್ಬೇಕು. ನಾಮೇ ಪಾತಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾ ವಾಪ್ತಂ ಅವಾಪ್ತವ್ಯಂ ವರ್ತೇ ಏವ ಚ ಕರ್ಮಣಿ. ಪಾರ್ಥನೆ, 3 ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ. ನಾನು ಬಯಸುವ ವಸ್ತು ಯಾವುದೂ ಇಲ್ಲ, ನಾನು ಪಡೆಯಬೇಕಾದದ್ದು ಏನೂ ಇಲ್ಲ. ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತರಾಗಿದ್ದೇನೆ. ಸೊ ಕೃಷ್ಣನ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಕೃಷ್ಣ ಭಗವಾನ್ ಅಂದ್ರೆ ಈಸ್ ಫುಲ್ ಆಫ್, ಅಂದ್ರೆ 6 ವಿಷಯಗಳಲ್ಲಿ. ಸೊ ಸೌಂದರ್ಯ, ಜ್ಞಾನ, ಬಲ, ವೈರಾಗ್ಯ, ಬೇರೆ ಯಾವುದು, ಬ್ಯೂಟಿ, ಇದು ಫೇಮಸ್ ಅಂದ್ರೆ ಏನದು, ಅಂದ್ರೆ ತುಂಬಾ ಖ್ಯಾತಿ, ಹಾಗೂ ಇನ್ನೊಂದು ಜ್ಞಾನ ಆಯ್ತು, ಬ್ಯೂಟಿ, ರಿನೌನ್ಸಿಯೇಷನ್, ಇನ್ನೊಂದು ಯಾವ್ದೋ ಬಿಡ್ತಾ ಇದ್ದೀನಿ ನಾನು. ಸೊ ಅದ್ರಲ್ಲಿ ಅಂದ್ರೆ ಕೃಷ್ಣನಿಗೆ ಎಲ್ಲ 6 ಆಪ್ಯುಲೆನ್ಸಸ್ ಇತ್ತು. ಸೊ ಅದೆಲ್ಲ ಇದ್ರೂ ಸಹ ಕೃಷ್ಣ ಯಾಕೆ ಕರ್ತವ್ಯ ಮಾಡುವಂತದ್ದು, ಅವನು ಇಲ್ಲಿ ಬಂದಾಗ ಸಹ ಅವನು ಇದನ್ನ ಅಂದ್ರೆ ಗುರುಕುಲಕ್ಕೆ ಹೋಗುವಂತದ್ದು. ಅಂದ್ರೆ ಕೃಷ್ಣನಿಗೆ ಏನು ಜ್ಞಾನದ ಏನು ಕೊರತೆ ಇರಲಿಲ್ಲ, ಎಲ್ಲ ಗೊತ್ತಿತ್ತು. ಆದ್ರೂ ಜ್ಞಾನ, ಹಾಗೂ ಇಲ್ಲಿ ತಂದೆಯ ಸೇವೆ ಮಾಡುವಂತ, ತಂದೆಯ ಪಾದರಕ್ಷವನ್ನ ತಗೊಂಡು ಹೋಗುವಂತದ್ದು ಕೃಷ್ಣ. ಸೊ ಅಂದ್ರೆ ಕೃಷ್ಣನಿಗೆ ಯಾವುದೇ 3 ಲೋಕಗಳಲ್ಲಿ ಕೃಷ್ಣ ಹೇಳುವಂತದ್ದು, ನನಗೆ ಯಾವುದು ಕರ್ಮ ಇಲ್ಲ, ಆದ್ರೂ ಸಹ ನಾನು ಮಾಡ್ಬೇಕಾಗಿದ್ದು ಏನಿಲ್ಲ. ಕೃಷ್ಣ ಏನು ಮಾಡ್ಬೇಕಾಗಿಲ್ಲ, ಆದ್ರೂ ಸಹ ಇಲ್ಲಿ ಬರುವಾಗ ಒಂದು ಆಸ್ ಎ ಎಕ್ಸಾಂಪಲ್ ತರ ಅವ್ರು ಮಾಡುವಂತದ್ದು. ಚೈತನ್ಯ ಮಹಾಪ್ರಭುಗಳು ಅಷ್ಟೇ, ಅವರೇ ಕೃಷ್ಣ ಆದ್ರೂ ಸಹ ಅವರು ಆಸ್ ಎ ಡಿವೋಟಿ ಬರ್ತಾರೆ. ಅಂದ್ರೆ ಹೇಗೆ ಒಬ್ಬ ಭಕ್ತ ಇರ್ಬೇಕು ಅದನ್ನ ತೋರಿಸಿಕೊಡಕ್ಕೋಸ್ಕರ ಅವರು ಆ ಭಕ್ತನ ಒಂದು ಇದರಲ್ಲಿ ಬರುವಂತದ್ದು ಚೈತನ್ಯ ಮಹಾಪ್ರಭುಗಳು. ಹಾಗೂ ಅವರು ಮಾಡುವಂತ ಅವರು ಚೈತನ್ಯ ಮಹಾಪ್ರಭುಗಳು ಕೂಡ ಅವರು ಗುರುಗಳನ್ನ ಸ್ವೀಕಾರ ಮಾಡಿದ್ರು. ನ ಬುದ್ಧಿಭೇದಂ ಜ್ಞಾಯೇ ಜ್ಞಾನಂ ಕರ್ಮ ಸಂಘಿನಾಂ ಜೋಷಯೇತ್ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ನಿಯತ ಕರ್ತವ್ಯಗಳ ಕರ್ಮಫಲಕ್ಕೆ ಅಂಟಿಕೊಂಡಿರುವವರ ಕೆಲಸವನ್ನು ನಿಲ್ಲಿಸಿಬಿಟ್ಟರೆ ಅವರ ಬುದ್ಧಿ ಕಲಕುತ್ತದೆ. ಆದುದರಿಂದ ವಿದ್ವಾಂಸರು ಅವರ ಕೆಲಸವನ್ನು ನಿಲ್ಲಿಸಬಾರದು. ಭಕ್ತಿ ಭಾವದಿಂದ ಕೆಲಸ ಮಾಡಿ ಆತನು ಅಜ್ಞಾನಿಗಳನ್ನು ಕೃಷ್ಣ ಪ್ರಜ್ಞೆಯ ಕ್ರಮವಾದ ಬೆಳವಣಿಗೆಗಾಗಿ ಎಲ್ಲಾ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ಇಲ್ಲಿ ನೋಡ್ಬೋದು ನಾವು, ಇಲ್ಲಿ ಒಬ್ಬ ತೆಂಗಿನಕಾಯಿಯನ್ನ ಕುಯ್ತಾ ಇರುವಂತದ್ದು. ಸೊ ಇಲ್ಲಿ ಕೃಷಿಕ ಉಳ್ತಾ ಇರುವಂತದ್ದು. ಸೊ ಇವನು ಅನ್ಕೊಳ್ಬಹುದು, ಲೈಕ್ ಇವನಾಗ ಮಾರಿ ಅದನ್ನ ದುಡ್ಡು ಮಾಡ್ಬೋದು, ಹಾಗೂ ಇವನು ಒಳ್ಳೆ ಬೆಳೆ ಮಾಡಿ ನಾನು ದುಡ್ಡು ಮಾಡ್ಬೋದು ಅಂತ ಹೇಳಿ ಅವನ ಒಂದು ಕಾರ್ಯವನ್ನ ನಾನು ನಿಲ್ಲಿಸಿ, ಇಲ್ಲ ನೀನು ದೇವರ ಒಂದು ಧ್ಯಾನ ಮಾಡು ಅಂತ ಹೇಳಿ ಅವರನ್ನ ಡಿಸ್ಟರ್ಬ್ ಮಾಡ್ಬಾರ್ದು. ಸೊ ಅವ್ರು ಮಾಡೋ ಕಾರ್ಯಗಳನ್ನ ಅವ್ರು ಮಾಡ್ಲಿ. ಆದ್ರೆ ಏನಾಗುತ್ತೆ ಅಂದ್ರೆ, ಈಗ ಆತ್ಮ ಸಾಕ್ಷಾತ್ಕಾರ ಇರೋನು ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ನೀನು ಮಾಡ್ತಾ ಇದೀಯಾ, ಮಾಡೋದನ್ನ ಅದಲ್ಲಿ ಬೆಳೆ ಹೇಗೂ ಬರುತ್ತೆ, ಒಳ್ಳೆ ಬೆಳೆ ಬರುತ್ತೆ, ದೇವರ ಒಂದು ಇದರಿಂದ ನಿನಗೆ ಬೆಳೆ ಬರುತ್ತೆ. ಸೊ ಅದಲ್ಲಿ ಮಾಡಿರೋ ಆಹಾರನ ನೀನು ದೇವರಿಗೆ ಅರ್ಪಣೆ ಮಾಡು ಅನ್ನುವಾಗ ಅವನು ಕೇಳ್ತಾನೆ. ಸೊ ಹಾಗಾಗಿ ಅವರನ್ನ ಡಿಸ್ಟರ್ಬ್ ಮಾಡ್ಬಾರ್ದು ಕೃಷ್ಣ ಹೇಳುವಂತದ್ದು. ಯಾಕೆ ಕೃಷ್ಣನಿಗೆ ಎಲ್ಲರೂ ಬೇಕು. ಈಗ ಕೃಷ್ಣ ನಾನ್ ಬರೀ ಯಾರು ಸನ್ಯಾಸತ್ವ ತಗೊಂಡಿದಾರೋ ಅಥವಾ ಯಾರು ಬ್ರಹ್ಮಚಾರಿಗಳು ಪಾಲಿಸ್ತಾ ಇದಾರೋ ಅವರಿಗೆ ಮಾತ್ರ ನಾನು ಅಂತ ಕೃಷ್ಣ ಹೇಳಿಲ್ಲ. ಕೃಷ್ಣ ಎಲ್ಲರಿಗೂ, ಯಾಕಂದ್ರೆ ಕೃಷ್ಣನಿಗೆ ಎಲ್ಲರೂ ಮಕ್ಕಳೇ. ಸೊ ಕೃಷ್ಣ ಹೇಳುವಂತದ್ದು, ಅವರನ್ನ ನೀನು ಡಿಸ್ಟರ್ಬ್ ಮಾಡ್ಬೇಡ, ಆದ್ರೆ ಅವರು ನಿಧಾನಕ್ಕೆ ಬರ್ತಾರೆ, ಆದ್ರೆ ಅವರನ್ನ ನಿಧಾನವಾಗಿ ತೊಡಗಿಸ್ಬೇಕು. ಸೊ ಭಕ್ತಿ ಭಾವದಿಂದ ಎಲ್ಲಾ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು. ಸೊ ನಿಧಾನಕ್ಕೆ ಅಂದ್ರೆ ಅವರಿಗೆ ಜ್ಞಾನ ಕೊಡ್ಬೇಕು, ಹೀಗೆ ಮಾಡು ಅಂತ ಹೇಳಿ. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ಇದು ಸಕಾಮ ಕರ್ಮ ಮಾಡ್ತಾ, ಅಂದ್ರೆ ಈಗ ಒಬ್ಬ ಕೃಷಿಕ ಈಗ ಒಂದು ಮಾವಿನ ತೋಟ ಇರುತ್ತೆ, ಮಾವಿನ ತೋಟಲ್ಲಿ ಅವನಿಗೆ 100 ಹಣ್ಣು ಬೆಳಿತಾನೆ. ಸೊ 100 ಹಣ್ಣಲ್ಲಿ 10 ಮಾವಿನ ಹಣ್ಣ ದೇವರಿಗೆ ಕೊಡುವಂಥದ್ದು, ಇನ್ನು 90ರಷ್ಟು ಅವನು ಇಟ್ಕೊಳ್ಳುವಂಥದ್ದು. ಸೊ ಹಾಗೆ ಮಾಡ್ತಾ ಮಾಡ್ತಾ ಅವನು ಮುಂದೆ
ಜಾಸ್ತಿ ಕೊಡಕ್ಕೆ ಅವನಿಗೆ ಬರುತ್ತೆ. ಸೊ ಸಕಾಮ ಕರ್ಮ ಅಂತ ಹೇಳ್ತಾರೆ. ಸೊ ಸಕಾಮದಿಂದ ನಿಷ್ಕಾಮ ಬರ್ಬೋದು ಒಂದು ದಿನ ಅವನು ಅಂತ ಹೇಳಿ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾರಹಮಿತಿ ಮನ್ಯತೆ. ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ. ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. ಸೊ ನಾವು ಆಕ್ಚುಲಿ ಆತ್ಮದ ನಿಜವಾದ ಸ್ವರೂಪ ಅಂದ್ರೆ ತುಂಬಾ ಶುದ್ಧ ಸಚ್ಚಿತ್ ಆನಂದ. ಸೊ ಆದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ, ಈ ಭೌತಿಕ ಲೋಕಕ್ಕೆ ಬರುವಾಗ ನಾವು ಈ ಶರೀರ ಯಾವಾಗ ತಗೊಳ್ತೀವೋ ಆಗ ಈ 3 ಗುಣಗಳು ನಮಗೆ ಸೇರುತ್ತೆ. ಯಾವುದು? ಪ್ರಕೃತಿಯ 3 ಗುಣಗಳು ಸೇರುವಾಗ ಸತ್ವ, ರಜಸ್ ಹಾಗೂ ತಮೋಗುಣ. ಸತ್ವ, ರಜೋಗುಣ ಹಾಗೂ ತಮೋಗುಣ, ಈ 3 ಗುಣಗಳು ಸೇರುವಾಗ ಏನಾಗುತ್ತೆ, ಮನುಷ್ಯ ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅಹಂಕಾರ ಬರುತ್ತೆ ಅವನಿಗೆ. ಸೊ ನಾನೇ ಇದಕ್ಕೆಲ್ಲ ಕಾರಣ, ನಾನೇ ಮಾಡೋದು. ಅದು ಯಾಕೆ ಬರುವಂತದ್ದು ಅಹಂ ಅಂದ್ರೆ, ಅದು ಈ ಒಂದು ಪ್ರಕೃತಿಯ ಜೊತೆ ಸೇರುವ ಕಾರಣ. ಸೊ ಅರ್ಜುನನು ಹೇಳುತ್ತಾನೆ, ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತವಾಗುತ್ತಾನೆ ಅನ್ಸರಿ ಕಾಣ್ತಾ ಇದೆ. ಸಾರಿ. ಓಕೆ, ಪ್ರಚೋದಿತನಾಗುತ್ತಾನೆ. ಸೊ ಅಂದ್ರೆ ಇಷ್ಟ ಇಲ್ಲದೆ ಇದ್ರು ಪಾಪ ಕರ್ಮಗಳನ್ನ ಯಾಕೆ ಮನುಷ್ಯ ಮಾಡುವಂತದ್ದು ಅಂತ ಹೇಳಿ ಅರ್ಜುನ ಕೇಳುವಂಥದ್ದು. ಸೊ ಇದ್ರಲ್ಲಿ ನಾವು ನೋಡಿದ್ರೆ ಭಗವದ್ಗೀತೆಯಲ್ಲಿ ಹೆಚ್ಚಾಗಿ ಪ್ರಶ್ನೆ ಕೇಳುವಂಥದ್ದು ಅಂದ್ರೆ, ಇಲ್ಲಿ ಎಲ್ಲಾನು ಅಂದ್ರೆ ಏನಂತಾರೆ ಅಧಿಕಾರ ಅಂದ್ರೆ ಕೃಷ್ಣ ಎಲ್ಲೂನು ಇದು ಫೋರ್ಸ್ಫುಲಿ ಹೇಳ್ತಾ ಇಲ್ಲ, ಇವನು ಅಂದ್ರೆ ಒಂದು ಸಂಭಾಷಣೆ ರೀತಿಯಲ್ಲಿ ಹೋಗುವಂಥದ್ದು ಭಗವದ್ಗೀತೆಯಲ್ಲಿ ಎಲ್ಲ. ಅಂದ್ರೆ ನಮ್ಮ ಅನುಕೂಲಕ್ಕೋಸ್ಕರ ಅಂದ್ರೆ ಕೃಷ್ಣ ಅರ್ಜುನ ಪ್ರಶ್ನೆ ಕೇಳುವಂಥದ್ದು ಹಾಗೂ ಪರಮಾತ್ಮ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾನೆ. ಸೊ ಅರ್ಜುನ ಹೇಳೋದು ಅನಿಚ್ಛಂ ಬಲಾದ್. ಅನಿಚ್ಛಂ ಅಂದ್ರೆ ಇಷ್ಟ ಇಲ್ಲದೆ ಇರುವಂತದ್ದು, ಬಲಾದ್ ಅಂದ್ರೆ ಫೋರ್ಸ್ಫುಲಿ ಯಾಕೆ ನಾವು ಪಾಪ ಕರ್ಮಗಳನ್ನ ಮಾಡ್ತೇವೆ. ಸೊ ಅದಕ್ಕೆ ಕೃಷ್ಣ ಹೇಳುವಂಥದ್ದು, ಧೂಮೆನಾವ್ರಿಯತೇವ ಯಥಾದರ್ಶೋ ಮಲೇನ ಚ ಯಥೋಲ್ ಬೇನಾವೃತೋ ಗರ್ಭಸ್ ತಥಾ ತೇನದಂ ಆವೃತಂ. ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನು ಮುಚ್ಚುತ್ತದೆ. ಸೊ ಯಾಕೆ ಅಂತ ಹೇಳಿದ್ರೆ, ಈಗ ನಮ್ಮ ಪ್ರಜ್ಞೆ ಕಲುಷಿತವಾಗಿದೆ. ಸೊ ಯಾಕೆ ಅಂತ ಹೇಳಿದ್ರೆ, ಹೇಗೆ ಮುಚ್ಚಿದೆ ಅಂತ ಹೇಳಿದ್ರೆ, ಅದನ್ನ ಯಾವ ರೀತಿ ಒಂದು ಕಂಪೇರ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಈಗ ಮನುಷ್ಯನ ಜೀವನವನ್ನ ಇದಕ್ಕೆ ಹೋಲಿಸಿದ್ದಾರೆ. ಅಂದ್ರೆ ಬೆಂಕಿಯನ್ನ ಹೊಗೆ ಮುಚ್ಚಿರುವ ಹಾಗೆ. ಸೊ ಬೆಂಕಿ ಇದೆ ಆದ್ರೆ ಹೊಗೆ ಮುಚ್ಚಿದೆ, ಒಳಗೆ ಬೆಂಕಿ ಇರೋದು ಕಾಣ್ತಾ ಇಲ್ಲ. ಅದೇನಂದ್ರೆ, ಈಗ ಸ್ವಲ್ಪ ಒಣಗಿರೋ ಒಂದು ಹುಲ್ಲು ಏನಾದ್ರೂ ಹಾಕಿದ್ರೆ ಅದು ಕೂಡ್ಲೆ ಹೊತ್ಕೊಳ್ಳುತ್ತೆ. ಅಂದ್ರೆ ನಮ್ಮ ಪ್ರಜ್ಞೆ ಅಂದ್ರೆ ಇದೆ, ನಮಗೆ ಕೃಷ್ಣ ಪ್ರಜ್ಞೆ ಇದೆ, ಆದ್ರೆ ಅದು ತುಂಬಾ ಈಗ ಮಲಗಿರೋ ಸ್ಟೇಜ್ ಅಲ್ಲಿ ಇದೆ. ಸೊ ಯಾವಾಗ ನಾವು ಒಂದು ಭಕ್ತರ ಸಂಘದಲ್ಲಿ ಬರ್ತೀವಿ, ಈಗ ಭಗವದ್ಗೀತೆ ಕೇಳ್ತೀವಿ, ಸೊ ಅದರಿಂದ ನಮ್ಮ ಪ್ರಜ್ಞೆ ಜಾಗೃತಗೊಳ್ಳುತ್ತೆ. ಅಂದ್ರೆ ತುಂಬಾ ಬೇಗ ಜಾಗೃತಗೊಳ್ಳುವಂಥದ್ದು ಮನುಷ್ಯನ ಜೀವನಕ್ಕೆ ಹೋಲಿಸಿರುವಂತದ್ದು. ಹಾಗಾಗಿ ಬೆಂಕಿಯ ಮೇಲೆ ಹೊಗೆ ಇರುವಂತದನ್ನ ಮನುಷ್ಯ ಜನ್ಮ. ಹಾಗೂ ಧೂಳು ಮುಚ್ಚಿದ ಕನ್ನಡಿ. ಸೊ ಇದನ್ನ ಪ್ರಾಣಿಗಳು ಅಂದ್ರೆ ಧೂಳು ಮುಚ್ಚಿರೋ ಕನ್ನಡಿಯಲ್ಲಿ ನಮಗೆ ಏನು ಸರಿ ಕಾಣಲ್ಲ ಅಲ್ವಾ, ಕ್ಲಾರಿಟಿ ಇರಲ್ಲ. ಅಂದ್ರೆ ಕನ್ನಡಿ ಸರಿ ಕಾಣಲ್ಲ, ನಮ್ಮ ಮುಖ ನಮಗೆ ಕಾಣಲ್ಲ. ಹಾಗಾಗಿ ಅವುಗಳ ಪ್ರಜ್ಞೆ, ಈಗ ಪ್ರಾಣಿಗಳಿಗೆ ಈ ಜ್ಞಾನ ನೀವು ಹೇಳಿದ್ರೆ ಅರ್ಥ ಆಗುತ್ತಾ? ಅರ್ಥ ಆಗಲ್ಲ. ಓಕೆ, ಈಗ ಭಗವದ್ಗೀತೆಯ ಜ್ಞಾನ ನಾವು ಪ್ರಾಣಿಗಳಿಗೆ ಹೇಳಿದ್ರೆ ಅವಕ್ಕೆ ಅರ್ಥ ಆಗಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ಅವರ ಪ್ರಜ್ಞೆ ತುಂಬಾ ಕವರ್ಡ್ ಆಗಿದೆ, ಅಂದ್ರೆ ಧೂಳಿದ ತರ. ಸೊ ಹಾಗಾಗಿ ಯಾಕೆ ಅವರಿಗೆ ಸಿಕ್ತು ಅಂದ್ರೆ, ಅವರ ಒಂದು ಕರ್ಮಗಳಿಂದ ಆ ತರ ಒಂದು ಜೀವನ ಸಿಕ್ಕಿರುತ್ತೆ. ಸೊ ಅದರಿಂದ ಅವರ ಪ್ರಜ್ಞೆಯನ್ನ ಇದಕ್ಕೆ ಕಂಪೇರ್ ಮಾಡಿದ್ದಾರೆ. ಹಾಗೂ ಸಸ್ಯಗಳು ಅವರ ಪ್ರಜ್ಞೆಯನ್ನ ಈ ಗರ್ಭದ ಒಳಗಿರೋ ಶಿಶು, ಸೊ ಗರ್ಭದ ಒಳಗೆ ಶಿಶುವಿನ ಪರಿಸ್ಥಿತಿ ಹೇಗಿರುತ್ತೆ, ತುಂಬಾ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಮಲಗಿರುತ್ತದು. ಅಂದ್ರೆ ಆ ಸೈಡ್ ಈ ಸೈಡ್ ಎಲ್ಲೂ ತಿರ್ಗಕ್ಕಾಗಲ್ಲ, ತುಂಬಾ ಕಡಿಮೆ ಜಾಗದಲ್ಲಿ ತುಂಬಾ ಅಂದ್ರೆ ಕಷ್ಟಕರವಾದ ಒಂದು ಪರಿಸ್ಥಿತಿಯಲ್ಲಿ ತಾಯಿಯ ಗರ್ಭದಲ್ಲಿ ಇರುವಂತದ್ದು ಶಿಶು. ಸೊ ಆ ಒಂದು ಪರಿಸ್ಥಿತಿಯಲ್ಲಿ, ಯಾಕಂದ್ರೆ ಈಗ ನೋಡಿ, ಈಗ ಮರವನ್ನ ಕಡಿದ್ರೆ ಅದಕ್ಕೇನು ಪ್ರತಿಭಟನೆ ಮಾಡಕ್ಕೂ ಸಹ ಆಗಲ್ಲ.
ಅಂದ್ರೆ ಆತರ ಒಂದು ಹೆಲ್ಪ್ಲೆಸ್ ಸಿಚುವೇಶನ್ ಅಂತೀವಲ್ಲ ಆ ತರ ಒಂದು ಸಿಚುವೇಶನ್ ಈ ಗಿಡ ಮರಗಳ ಯಾಕೆ ಅಂತ ಹೇಳಿದ್ರೆ ಅವು ಅತಿಯಾದ ಕಾಮದ ಒಂದು ಪ್ರದರ್ಶನ ಮಾಡಿರ್ತಾವಂತೆ ಪ್ರೀವಿಯಸ್ ಲೈಫ್ ಅಲ್ಲಿ. ಹಾಗಾಗಿ ಅವಕ್ಕೆ ಆತರ ಒಂದು ಜೀವನ ಸಿಕ್ಕಿರುತ್ತೆ ಅಂತ ಹೇಳಿದ್ರೆ ಅವರಿಗೆ ಪ್ರಾಣಿ ಪ್ಲಾಂಟ್ ಲೈಫ್ ಅಂದ್ರೆ ಅದು ತುಂಬಾ ಸಾವಿರಾರು ವರ್ಷ ಹಾಗೆ ನಿಂತ್ಕೊಂಡಿರೋ ಪರಿಸ್ಥಿತಿಯಲ್ಲೇ ಇರಬೇಕು. ಸೊ ಇದು ಹೇಗೆ ಅದನ್ನ ಕ್ಲೀನ್ ಮಾಡುವಂತದ್ದು, ಈ ಧೂಳನ್ನ ಹೇಗೆ ನಾವು ತೆಗೆಯುವಂತದ್ದು. ಸೊ ಸತತಂ ಕೀರ್ತಯಂತೋ ಮಾಂ ಅಂದ್ರೆ ಏಜನ ಪರ್ಯುಪಾಸತೆ ಅಂದ್ರೆ ಯಾವಾಗಲೂ ಕೀರ್ತನೆ ಮಾಡ್ತಾ ಮಾಡ್ತಾ ಅಥವಾ ಶ್ರವಣಂ ಕೀರ್ತನಂ ವಿಷ್ಣು ಸ್ವರಣಂ ಅಂದ್ರೆ ಹೇಗೆ ನಾವು ದೇವರ ಒಂದು ಕೀರ್ತನೆ ಮಾಡ್ತಾ ಮಾಡ್ತಾ ನಮ್ಮ ಒಂದು ಪ್ಯೂರಿಫಿಕೇಶನ್ ಆಗುವಂತದ್ದು. ಚೈತನ್ಯ ಮಹಾಪ್ರಭುಗಳು ಹೇಳುವಂತದ್ದು ಚೇತೋ ದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ. ಸೊ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ ಅಂದ್ರೆ ಶ್ರೀಕೃಷ್ಣ ಸಂಕೀರ್ತನೆ ಮಾಡೋದ್ರಿಂದ ಏನಾಗುತ್ತೆ, ದೇವರ ಒಂದು ಕೇಳ್ತಾ ದೇವರ ಬಗ್ಗೆ ಶ್ರವಣ ಮಾಡೋದ್ರಿಂದ ನಮ್ಮ ಇದು ಪ್ರಜ್ಞೆ ಪ್ಯೂರ್ ಆಗ್ತಾ ಬರುತ್ತೆ. ಪ್ರಭುಪಾದ ಹೇಳುವಂತದ್ದು ನಾವ್ ಈ ಭಾಗವತಂ ಹಾಗೂ ಭಗವದ್ಗೀತೆಯನ್ನ ಕೇಳ್ತಾ ಇದ್ರೆ ಅದು ನಮಗೆ ಅರ್ಥ ಆಗ್ಲೇಬೇಕು ಅಂತಿಲ್ಲ ಅಂತೆ. ಅರ್ಥ ಆಗ್ಲೇಬೇಕು ಅಂತಿಲ್ಲ, ಜಸ್ಟ್ ಕೇಳ್ತಾ ಇದ್ರುನು ನಾವು ಒಳ್ಳೆಯವ್ರಾಗ್ಬೋದಂತೆ, ಅಂದ್ರೆ ಪಯಸ್ ಆಗ್ಬೋದು ಅಂತ ಪ್ರಭುಪಾದ ಹೇಳ್ತಾರೆ. ಸೊ ಅಷ್ಟು ಒಂದು ಜ್ಞಾನ ಇದೆ. ಸೊ ನಾವು ಈ ಜ್ಞಾನ ಏನಿದೆ ಇದನ್ನ ನಾವು ಶಾಸ್ತ್ರಗಳಲ್ಲಿ ಮಾತ್ರ ಸಿಗುವಂತದ್ದು. ಸೊ ಇದು ಅಂದ್ರೆ ಶ್ರುತಿ ಪ್ರಮಾಣ ಅಂತ ಹೇಳ್ತೀವಿ, ಕೇಳಿ ನಾವು ಮಾಡುವಂತದ್ದು. ಸೊ ಇದನ್ನ ನಾವು ನಮ್ಮ ಶಾಸ್ತ್ರಗಳಲ್ಲಿ ಇರೋದನ್ನ ನಾವು ನಂಬಬೇಕು ಹಾಗೂ ಅದ್ರಲ್ಲಿ ಇರೋದ್ರಿಂದ ಜ್ಞಾನವನ್ನ ತಗೋಬೇಕು. ಸೊ ಇದು ನೋಡ್ಬೋದು ಕನ್ನಡಿ ಅಂತ ಹೇಳಿದ್ರೆ ಇದು ಪ್ರಾಣಿಗಳಿಗೆ ಕಂಪೇರ್ ಮಾಡುವಂತದ್ದು. ಸೊ ಇಲ್ಲಿ ಇದು ಮನುಷ್ಯನ ಪ್ರಜ್ಞೆಗೆ ಹಾಗೂ ಇಲ್ಲಿ ಪಶುವಿನ ಪ್ರಜ್ಞೆಗೆ. ತಸ್ಮಾತ್ ತ್ವನಿಂದ್ರಿಯಾಣ್ಯದ್ಯೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯಾನಂ ಜ್ಞಾನ ವಿಜ್ಞಾನ ನಾಶನಂ. ಆದುದರಿಂದ ಭರತವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು. ಸೊ ಇದನ್ನ ಹೇಗೆ ನಾವು ನಾಶ ಮಾಡುವಂತದ್ದು ಅಂತ ಹೇಳಿದ್ರೆ ಅದು ತುಂಬಾ ಸಣ್ಣ ವಯಸ್ಸಲ್ಲಿ ಮಾಡಿದಷ್ಟು ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ನಾವು ದೊಡ್ಡವರಾದಾಗ ನಮ್ಮ ಪ್ರಜ್ಞೆ ಆಲ್ರೆಡಿ ಒಂದು ಡೆವಲಪ್ಡ್ ಆಗಿದಾಗ ಅದನ್ನ ಚೇಂಜ್ ಮಾಡೋದು ಕಷ್ಟ ಇಲ್ಲ, ಮನಸ್ಸಿದ್ರೆ ಎಲ್ಲ ಸಾಧ್ಯ. ಆದ್ರೆ ಸಣ್ಣ ವಯಸ್ಸಲ್ಲಿ ನಾವು ಮಾಡಿದ್ರೆ ಅಂದ್ರೆ ಅದು ಲಸ್ಟ್ ಅಂದ್ರೆ ಕಾಮ ಬರುವಾಗ್ಲೇ ಇನಿಷಿಯಲ್ ಅಲ್ಲೇನೆ ನಾವ್ ಅದನ್ನ ತಡೆಗಟ್ಬೇಕು. ಇಲ್ಲಾಂದ್ರೆ ಅದು ಜಾಸ್ತಿ ಆದಾಗ ಅದನ್ನ ಮಾಡೋದು ತುಂಬಾ ಕಷ್ಟ. ಬೆಂಕಿ ಸ್ವಲ್ಪ ಇರುವಾಗ ಆರಿಸ್ಬೋದು, ಅದೇ ಕಾಡ್ಗಿಚ್ಚಿನ ತರ ಆದ್ರೆ ಅದನ್ನ ಧ್ವಂಸ ಮಾಡೋದು ತುಂಬಾ ಕಷ್ಟ. ಸೊ ಅಂದ್ರೆ ಈಗ ಈ ಭೌತಿಕ ಜಗತ್ತಲ್ಲಿ ಎಲ್ಲವೂ ಅಂದ್ರೆ ಪ್ರತಿಬಿಂಬ ತರ ಇರುವಂತದ್ದು. ಅಂದ್ರೆ ಈಗ ಗೋಲೋಕದಲ್ಲಿ ಪ್ರೀತಿ ಆದ್ರೆ ಇಲ್ಲಿ ಬರುವಾಗ ಅದು ಕಾಮ ಆಗುವಂತದ್ದು. ಸೊ ಹಾಗಾಗಿ ಅದನ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಕಡಿವಾಣ ಹಾಕ್ಬೇಕು ಅಂತ ಹೇಳಿ. ಮಾತಾಜಿ ಸ್ಲೈಡ್ಸ್ ಬರ್ತಾ ಇಲ್ಲ ನೋಡಿ ಮಾತಾಜಿ, ಸ್ವಲ್ಪ ಚೆಕ್ ಮಾಡಿ ಪ್ಲೀಸ್. ಎಷ್ಟೊತ್ತಾಯ್ತು? ಇಲ್ಲ, ಇದು ಅರ್ಜುನ ಹೇಳ್ತಾರಲ್ಲ ಆ ವಾಚ ಕೃಷ್ಣೀಯ ಸತ್ಯ ಇದು ಬಂದಿದೆಯಾ ಇಲ್ವಾ? ಎಸ್ ಮಾತಾಜಿ, ಇದು ಬಂದಿಲ್ವಾ? ಇಲ್ಲ 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 ಇಲ್ಲ, ನೀವ್ ಆಗ್ಲೇ ಹೇಳ್ಬೇಕಲ್ಲ ಮಾತಾಜಿ, ಇಷ್ಟು ಲೇಟ್ ಆಗಿ ಹೇಳ್ತಾ ಇದೀರಾ. ಇದು ಯಾವ್ದು ಬಂದಿಲ್ಲ? ಇಲ್ಲ ಮಾತಾಜಿ, ಇದು ಇಲ್ಲಿ ಬಂದಿದೆ ನೋಡಿ, ಪಾಪ ಕರ್ಮಗಳನ್ನು ಅದು ಬಂದಿದೆ. ಅಲ್ಲಿಂದ ಮತ್ತೆ ಸ್ಲೈಡ್ ಆಗಿಲ್ಲ. ಯಾವ್ದ್ರಿಂದ ಗೊತ್ತಾಗ್ತಲ್ಲ ನಂಗೆ, ಯಾವ ನಂಬರ್? ಅರ್ಜುನನು ಹೇಳುತ್ತಾನೆ ವೃಷ್ಣೀಯ ಸಂತತಿ, ಅಲ್ಲಿದೆ ನೋಡಿ ಮಾತಾಜಿ, ಅಲ್ಲಿ ಸ್ಲೈಡ್ ಸ್ಟಾಪ್ ಆಯ್ತು. ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ ಅಂತ ಮಾಡಿದ್ದೆ ಮಾತಾಜಿ. ಶ್ಲೋಕ ಇಲ್ಲಿ ಶ್ಲೋಕನೂ ಕಾಣಿಸ್ತಿಲ್ಲ ಮಾತಾಜಿ. ಯಾವ್ದು ಗೊತ್ತಾಗ್ತಾ ಇಲ್ಲ ನನಗೆ, ಯಾವ ಶ್ಲೋಕ ಅಂತಾನೆ ಗೊತ್ತಾಗ್ತಾ ಇಲ್ಲ ಮಾತಾಜಿ. ನಾನು ಹೇಳ್ತೀನಿ, ಶ್ಲೋಕ 27 ಮಾತಾಜಿ. 27 ಆದ್ಮೇಲೆ ನೆಕ್ಸ್ಟ್ ಸ್ಲೈಡ್. ಇದಾ? ಓಕೆ, ಎಸ್ ಮಾತಾಜಿ. ಸೊ ಇದು ಬರ್ಲಿಲ್ವಾ? ಮೂವ್ ಆಗ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಮೂವ್ ಆಗ್ತಾ ಇಲ್ವಾ? ಮತ್ತೆ ಏನೋ ಈಗ ಎಸ್ ಮಾತಾಜಿ. ಓಕೆ, ವೆರಿ ಸಾರಿ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಮಾಡಿದ್ದೆ ಮಾತಾಜಿ.
ಸಾರಿ ಮಾತಾಜಿ. ಸೊ ಇದು ಸೊ ಇದಾಗ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದಾಗೆ ಇಲ್ಲಿ ನೋಡಿ 3 ಅಂದ್ರೆ ಇದು ಮನುಷ್ಯನ ಜನ್ಮ ಹಾಗೂ ಪ್ರಾಣಿಗಳ ಜನ್ಮ, ಕನ್ನಡಿಯನ್ನು ಮುಚ್ಚಿರೋ ಧೂಳು ಮುಚ್ಚಿರೋ ಕನ್ನಡಿ, ಹಾಗೂ ಇದು ಇದು ಪ್ಲಾಂಟ್ ಲೈಫ್. ಸೊ ಇಲ್ಲಿ ಹೇಳುವಂತದ್ದು, ಹಾಗೂ ಸಣ್ಣ ವಯಸ್ಸಲ್ಲೇ ಮಾಡ್ಬೇಕಂದ್ರೆ ಅಂದ್ರೆ ಶುರುವಲ್ಲೇ ಕಡಿವಾಣ ಹಾಕ್ಬೇಕು. ಆದುದರಿಂದ ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು. ಜ್ಞಾನ ಮತ್ತು ಆತ್ಮ ಸಾಕ್ಷಾರವನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡಬೇಕು ಅಂತ ಹೇಳಿ. ಇಂದ್ರಿಯಾಣಿ ಪರಾಣ್ಯಾಹುರ್ ಇಂದ್ರಿಯೇಭ್ಯ ಪರಂ ಮನಃ ಮನಸ್ತು ಪರ ಬುದ್ಧಿರ್ ಯೋ ಬುದ್ಧೇ ಪರತಸ್ತು ಸಹ. ಈಗ ಮೂವಾಗ್ತಾ ಇದೆಯಾ ಮಾತಾಜಿ? ಎಸ್ ಮಾತಾಜಿ, ಆಗ್ತಿದೆ ಮಾತಾಜಿ. ಅದು ಅಲ್ಲಿ ಯಾಕೋ ಸ್ಟಕ್ ಆಗಿದ್ದು, ಒಂದು 2 ಸ್ಲೈಡ್ಸ್ ಕಾಣಿಸಿಲ್ಲ ಅಷ್ಟೇ ಮಾತಾಜಿ. ಓಕೆ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡ ವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹುಶ್ರೇಷ್ಠ ಮತ್ತು ಆತ್ಮನು ಬುದ್ಧಿಗಿಂತ ಬಹುಶ್ರೇಷ್ಠನು. ಸೊ ಇದು ಒಂದು ಪಿಕ್ಚರ್ ಇಮೇಜ್ ಅಲ್ಲಿ ಓಕೆ. ಇದರಲ್ಲಿ ಹೇಳುವಂತದ್ದು ಏನಂತ ಹೇಳಿದ್ರೆ, ಜಡ ವಸ್ತುಗಿಂತ ಅಂದ್ರೆ ನಮ್ಮ ಬಾಡಿ ಏನಿದೆ ಇದು ಜಡ ವಸ್ತು. ಸೊ ಇದಕ್ಕಿಂತ ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಕ್ಕಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಹಾಗೂ ಬುದ್ಧಿಗಿಂತ ಶ್ರೇಷ್ಠವಾದದ್ದು ಆತ್ಮ. ಸೊ ಇದು ಆಮೇಲೆ ಒಂದು ಎಕ್ಸಾಂಪಲ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿಗ ಭೌತಿಕ ವೇದಿಕೆಗಳಲ್ಲಿ ಯಾವುದೆಲ್ಲ ಮೊದಲಿಗೆ ಬರುವಂತದ್ದು ದೈಹಿಕ ವೇದಿಕೆ ಅಂದ್ರೆ ಅನ್ನಮಯ ಕೋಶ. ಸೊ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ, ಜ್ಞಾನಮಯ ಹಾಗೂ ವಿಜ್ಞಾನಮಯ. ಸೊ ಈಗ ದೈಹಿಕ ವೇದಿಕೆ ಅಂತ ಹೇಳಿದ್ರೆ ಮನುಷ್ಯ ಬರೇ ಅವನ ತಿನ್ನುವಂಥದ್ದು ಸೊ ತಿನ್ನೋದು ಹಾಗೂ ಮಲಗುವಂಥದ್ದು ಬರೇ ಇದ್ರಲ್ಲೇ ಅಷ್ಟೇ. ಅಂದ್ರೆ ಅವನಿಗೆ ಬೇರೆ ಏನು ಜೀವನದಲ್ಲಿ ಯಾವುದೇ ಒಂದು ಸಾಧನೆ ಮಾಡ್ಬೇಕು ಅದೇನು ಇಲ್ಲ, ಬರೀ ತಿಂದು ಎಂಜಾಯ್ ಮಾಡೋದು. ಇದೇ ಒಂದು ವೇದಿಕೆಯಲ್ಲಿದ್ರೆ ಅದು ಬಾಡಿಲಿ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ ಅನ್ನಮಯ ಕೋಶ ಅಲ್ಲಿ. ಸೊ ಪ್ರಾಣಮಯ ಕೋಶ ಅಂದ್ರೆ ಇದನ್ನ ತಮೋ ಗುಣಕ್ಕೆ ಹೋಲಿಸಲಾಗುತ್ತೆ. ಸೊ ಪ್ರಾಣಮಯ ಕೋಶ ಅಂತ ಹೇಳಿದ್ರೆ ಇಲ್ಲಿ ರಜೋಗುಣಕ್ಕೆ ಹೋಲಿಸಲಾಗುತ್ತೆ. ಸೊ ರಜೋಗುಣ ಅಂತ ಹೇಳಿದ್ರೆ ಅವನಿಗೆ ಜೀವನದಲ್ಲಿ ಏನಾದ್ರು ಮಾಡ್ಬೇಕು, ಸಾಧನೆ ಮಾಡ್ಬೇಕು, ಆದ್ರೆ ಇನ್ನೂ ಆಸೆ ಜಾಸ್ತಿ, ಇನ್ನೂ ಮಾಡ್ಬೇಕು, ಅಂದ್ರೆ ಎಲ್ಲ ಇಂದ್ರಿಯ ತೃಪ್ತಿಗೋಸ್ಕರ, ಅವನ ಒಂದು ಇಂದ್ರಿಯ ತೃಪ್ತಿಗೋಸ್ಕರ ಇನ್ನೂ ಮಾಡ್ಬೇಕು, ಹಾಗೂ ಅವನಿಗೆ ಅಸೂಯೆ ಎಲ್ಲ ಇರುವಂತದ್ದು. ಸೊ ಇದು ಹೆಚ್ಚು ಕಡಿಮೆ ಪ್ರಾಣಿಗಳು ಸಹ ಹೀಗೆ. ಇದ್ರಲ್ಲಿ ಈಗ ಅನ್ನಮಯ ಕೋಶದಲ್ಲೂ ಪ್ರಾಣಿಗಳು ಹೀಗೆ ಇರುತ್ತೆ. ಇದರಲ್ಲಿನೂ ಅಂದ್ರೆ ಸ್ವಲ್ಪ ಬೆಟರ್ ಆದ್ರೂ ಸಹ ರಜೋಗುಣದಲ್ಲಿ ಇರುವಂತದ್ದು. ಸೊ ಇಲ್ಲಿ ನಂತರ ಬರುವಂತದ್ದು ಮನೋಮಯ ಕೋಶ ಅಂದ್ರೆ ಮಾನಸಿಕ ವೇದಿಕೆ. ಸೊ ಇಲ್ಲಿ ಮನುಷ್ಯನಿಗೆ ಏನಂತ ಹೇಳಿದ್ರೆ ಒಳ್ಳೆ ಒಳ್ಳೆ ಹವ್ಯಾಸಗಳು ಇರುವಂತದ್ದು, ಹಾಗೂ ಅವನ ಒಂದು ಅಂದ್ರೆ ಒಳ್ಳೆ ಮ್ಯೂಸಿಕ್ ಕೇಳ್ಬೇಕು, ಹಾಗೂ ಒಳ್ಳೆ ಪುಸ್ತಕಗಳನ್ನ ಓದ್ಬೇಕು, ಅಂದ್ರೆ ಜ್ಞಾನ ಸಂಪಾದನೆ ಮಾಡುವಂತದ್ದು. ಸೊ ಇದು ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಅಂತಾನೆ ಅಲ್ಲ, ಬೇರೆ ಜ್ಞಾನ, ಬೇರೆ ಬೇರೆ ಪುಸ್ತಕಗಳನ್ನ ಜ್ಞಾನ ವರ್ಧನೆಗೋಸ್ಕರ ಓದುವಂಥದ್ದು. ಇದೆಲ್ಲ ಸತ್ವಗುಣದಲ್ಲಿ ಬರುವಂತದ್ದು. ಇದು ಮಾನಸಿಕ ವೇದಿಕೆ ಮನೋಮಯ. ಸೊ ಅದರ ನಂತರ ಬರುವಂತದ್ದು ಜ್ಞಾನಮಯ ಕೋಶ. ಸೊ ಇದು ಇಂಟೆಲೆಕ್ಚುಯಲ್ ಪ್ಲಾಟ್ಫಾರ್ಮ್. ಸೊ ಇಲ್ಲಿ ಬಂದಾಗ ಮನುಷ್ಯ ನಾನ್ ಯಾರು, ದೇವರು ಯಾರು, ನನ್ನ ಜೀವನದ ಉದ್ದೇಶ ಏನು ಅಂತ ಹೇಳಿ ಹೀಗೆಲ್ಲ ಯೋಚನೆ ಮಾಡುವಂತದ್ದು. ಸೊ ಇದು ಇಲ್ಲಿ ಸಹ ಏನಂದ್ರೆ ಇನ್ನು ಒಂದು ಸ್ಪೆಕ್ಯುಲೇಷನ್ ತರ. ಸ್ಪೆಕ್ಯುಲೇಷನ್ ಅಂದ್ರೆ ಇನ್ನು ಥಿಂಕ್ ಮಾಡುವಂತದ್ದು, ಇನ್ನು ಕಾರ್ಯಗತ ಆಗಿಲ್ಲ, ಅರ್ಥ ಮಾಡ್ಕೊಳ್ತಾ ಇರುವಂತ ಸ್ಟೇಜ್ ಜ್ಞಾನ. ಸೊ ವಿಜ್ಞಾನಮಯ ಅಂದ್ರೆ ಈ ಸ್ಪಿರಿಚುವಲ್ ಆಧ್ಯಾತ್ಮಿಕ ವೇದಿಕೆ. ಇಲ್ಲಿ ಅವನಿಗೆ ಕಂಪ್ಲೀಟ್ ಅರಿವಾಗಿದೆ, ನಾನ್ ಯಾರು ಅಂದ್ರೆ ನಾನು ಆತ್ಮ, ಆತ್ಮದ ಏನು ಸ್ವರೂಪ, ಕೃಷ್ಣನ ಸೇವೆಯಲ್ಲಿ ತೊಡಗೋದು ನನ್ನ ಸ್ವರೂಪ. ಅದರ ಒಂದು ರಿಯಲೈಸೇಷನ್ ಆದಾಗ ಅವನು ಕಂಪ್ಲೀಟ್ ಹ್ಯಾಪಿನೆಸ್ ಅಲ್ಲಿ ಇರ್ತಾನೆ, ಯಾವಾಗ್ಲೂ ಸಂತೋಷವಾಗಿ ಇರ್ತಾನೆ. ಸೊ ಆಗ ನಾವೊಂದು ಶ್ಲೋಕ ನೋಡಿದ್ವಲ್ಲ, ಇಂದ್ರಿಯ ಯಾವುದಕ್ಕಿಂತ ಯಾವ್ದು ಶ್ರೇಷ್ಠ ಅಂತ ಹೇಳಿ. ಸೊ ಇಲ್ಲಿ ಇದು ಈಗ ಒಂದು ರಥ. ಸೊ ಈ ರಥದಲ್ಲಿ ಇಂದ್ರಿಯಗಳನ್ನ ಈ ಕುದುರೆಗಳಿಗೆ ಕಂಪೇರ್ ಮಾಡಿಯಾಗಿದೆ. ಅಂದ್ರೆ ಇದೆಲ್ಲ ಜ್ಞಾನೇಂದ್ರಿಯಗಳು. ಕಣ್ಣಿಂದ ನಾವು ನೋಡುವಂಥದ್ದು, ಮೂಗಿನಿಂದ ಸುವಾಸನೆ ತಗೊಳ್ಳುವಂಥದ್ದು, ಹಾಗೂ ಕಿವಿಯಿಂದ ಕೇಳುವಂಥದ್ದು, ಹಾಗೂ ಇದು ಸ್ಪರ್ಶ, ಹಾಗೂ ಇಲ್ಲಿ ಟೇಸ್ಟ್ ಮಾಡುವಂಥದ್ದು, ರುಚಿ ನೋಡುವಂಥದ್ದು. ಸೊ ಇದೆಲ್ಲ ಇಂದ್ರಿಯಗಳು. ಸೊ ಈ ಇಂದ್ರಿಯಗಳನ್ನ ಇದು ಮನಸ್ಸು
ಅಂದ್ರೆ ಇದನ್ನ ಕಂಟ್ರೋಲ್ ಮಾಡುವಂತದ್ದು ಮನಸ್ಸು, ಇಂದ್ರಿಯಗಳನ್ನ. ಹಾಗೂ ಮನಸ್ಸನ್ನ ಕಂಟ್ರೋಲ್ ಮಾಡುವಂತ ಮನಸ್ಸಿಗಿಂತ ಶ್ರೇಷ್ಠವಾದದ್ದು ಯಾವುದು? ಬುದ್ಧಿ. ಅಂದ್ರೆ ಈ ಚಾಲಕನನ್ನ ಬುದ್ಧಿಗೆ ಕಂಪೇರ್ ಮಾಡಕ್ಕಾಗಿದೆ. ಅಂದ್ರೆ ಬುದ್ಧಿ ಹೇಳುವಂತದ್ದು ಮನಸ್ಸಿಗೆ, ಹಾಗೂ ಮನಸ್ಸು ಇಂದ್ರಿಯಗಳನ್ನ ತೊಡಗಿಸುವಂತದ್ದು. ಸೊ ಇದೆಲ್ಲದಕ್ಕಿಂತ ಶ್ರೇಷ್ಠ ಯಾರು ಇಲ್ಲಿ ಅಂದ್ರೆ ಪ್ಯಾಸೆಂಜರ್. ಸೊ ನಮ್ಮ ಆತ್ಮ ಈ ಬಾಡಿಯಲ್ಲಿ, ಅಂದ್ರೆ ಈ ದೇಹಕ್ಕೆ, ಈ ರಥವನ್ನ ಈ ದೇಹಕ್ಕೆ ಹೋಲಿಸಿದ್ದಾರೆ. ಸೊ ಇದರಲ್ಲಿ ದೇಹದಲ್ಲಿ ಪ್ಯಾಸೆಂಜರ್ ಯಾರಿದ್ದಾನೆ, ಅವನು ಪ್ರಯಾಣಿಕ, ಅದು ಆತ್ಮ. ಸೊ ಆಕ್ಚುಲಿ ಈಗ ಏನಾಗಿದೆ, ನಾವು ಎಲ್ಲ ಇಂದ್ರಿಯಗಳಿಗೆ ನಾವು ನಮ್ಮ ಇದನ್ನ ಕೊಟ್ಟಿದೀವಿ, ಅಂದ್ರೆ ಇಂದ್ರಿಯಗಳ ನಾವು ದಾಸರಾಗಿದ್ದೇವೆ. ಆಕ್ಚುಲಿ ಆಗ್ಬೇಕಾಗಿರುವಂತದ್ದು ನಾವು ಆತ್ಮ ಶ್ರೇಷ್ಠವಾದದ್ದು ಅಂತ ನಾವು ನೋಡಿದ್ವಿ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳುವಂತದ್ದು. ಜಡವಸ್ತುಗಿಂತ ಇಂದ್ರಿಯ ಶ್ರೇಷ್ಠ, ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ, ಹಾಗೂ ಬುದ್ಧಿಗಿಂತ ಶ್ರೇಷ್ಠವಾದದ್ದು ಆತ್ಮ. ಸೊ ನಾವು ಯಾವಾಗ ಆತ್ಮಕ್ಕೋಸ್ಕರ, ಆತ್ಮ ತೃಪ್ತಿಗೋಸ್ಕರ ನಾವು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಆಗ ಮಾತ್ರ ನಾವು ಸಂತೋಷವಾಗಿ ಇರಕ್ಕೆ ಸಾಧ್ಯ. ಸೊ ಅಲ್ಲಿವರೆಗೂ ನಾವು, ಅಂದ್ರೆ ಈ ಆತ್ಮಜ್ಞಾನ ಹೇಗೆ ಬರುವಂತದ್ದು ಅಂತ ಹೇಳಿದ್ರೆ, ನಾವು ದೇವರ ಒಂದು ಜಾಸ್ತಿ ಅಂದ್ರೆ ಕೇಳುವಂಥದ್ದು, ಹಾಗೂ ಭಕ್ತರ ಸಂಘ ಮಾಡುವಂಥದ್ದು, ಹಾಗೂ ಹರೇ ಕೃಷ್ಣ ಮಹಾಮಂತ್ರ ಅದನ್ನ ಹೇಳ್ತಾ ಬರ್ತಾ ನಾವು ಆತ್ಮಕ್ಕೆ ತೃಪ್ತಿ ಸಿಗುವಂಥದ್ದು. ಸೊ ಆತ್ಮಕ್ಕೆ ತೃಪ್ತಿ ಸಿಕ್ಕಿದಾಗ ಅದು ಬುದ್ಧಿಯನ್ನ ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗುತ್ತೆ. ಆಗ ಮನಸ್ಸು ಕೂಡ ಅಂದ್ರೆ ಒಂದು ಹತೋಟಿಯಲ್ಲಿರುತ್ತೆ. ಆಗ ನಮ್ಮ ಇಂದ್ರಿಯಗಳು ನಾವು ಹೇಳಿದ ಹಾಗೆ ಕೇಳುತ್ತೆ. ಆಕ್ಚುಲಿ ಇಂದ್ರಿಯಗಳು ನಮ್ಮ ಸರ್ವೆಂಟ್ ಆಗಿರ್ಬೇಕು, ಆದ್ರೆ ನಾವೀಗ ಅದರ ಸರ್ವೆಂಟ್ ಆಗಿದ್ದೀವಿ. ಸೊ ಇದು ಅದನ್ನೇ ಚಾರಿಟ್ ಆಫ್ ಹ್ಯೂಮನ್ ಲೈಫ್. ಸೊ ಅಧ್ಯಾಯದ ಸಾರಾಂಶ: ತ್ಯಜಿಸುವಿಕೆ ಅಥವಾ ಕ್ರಿಯೆ, ಏಕಂ ವದ, ನಿಷ್ಕಾಮ ಕರ್ಮಯೋಗ, ಜ್ಞಾನಯೋಗ, ನಿಯತಂ ಕುರು ಕರ್ಮ, ಕರ್ಮಕಾಂಡದಿಂದ ಕರ್ಮಯೋಗ, ಪ್ರವರ್ತಿತಂ ಚಕ್ರಂ. ಉದಾಹರಣೆಯಿಂದ ಹೇಳಿ, ಯದ್ಯದಾಚರತಿ ಶ್ರೇಷ್ಠ ಶತ್ರು ಇಹ ವೈರಿಣಂ. ಇಹ ಅಂತ ಹೇಳಿದ್ರೆ ಈ ಭೌತಿಕ ಜಗತ್ತು, ಇಹ ವೈರಿಣಂ ಅಂದ್ರೆ ಈ ಭೌತಿಕ ಜಗತ್ತಲ್ಲಿ ಯಾವುದು ವೈರಿ ಅಂತ ಹೇಳಿದ್ರೆ ಅದು ಕಾಮ. ಸೊ ಇದರಲ್ಲಿ ಏನು ಹೇಳುತ್ತಾ ಇರೋದು, ಇದರಲ್ಲಿ ನಾವು ಅರ್ಥ ಮಾಡ್ಕೊಂಡು ಈ ಕಾಮ ಅನ್ನೋದನ್ನ ಹೇಗೆ ನಾವು ತಡೆಗಟ್ಬೋದು ಅಂತ ಹೇಳಿದ್ರೆ, ಆತ್ಮಕ್ಕೆ ನಾವು ಯಾವಾಗ ತೃಪ್ತಿ ಮಾಡ್ತೇವೆ ಆಗ ಮಾತ್ರ ಆ ಕಾಮ ಅನ್ನೋದನ್ನ ಕಂಟ್ರೋಲ್ ಮಾಡ್ಬೋದು. ಧನ್ಯವಾದ. ಹರೇ ಕೃಷ್ಣ ಎಲ್ಲರಿಗೂ. ಇವತ್ತಿನ ಅಧ್ಯಾಯ ಎಲ್ಲರಿಗೂ ಅರ್ಥ ಆಗಿದೆಯಾ? ಅರ್ಥ ಆಗಿದೆ. ಅರ್ಥ ಆಗಿದೆಯಾ? ಓಕೆ, ಅರ್ಥ ಆಗಿದೆ. ಓಕೆ, ಧನ್ಯವಾದ ಎಲ್ಲರಿಗೂ. ಪ್ರಶ್ನೆ ಇದ್ರೆ ಕೇಳ್ಬೋದು, ಯಾರ್ಯಾರು ಪ್ರಶ್ನೆಗಳಿದ್ರೆ. ಮಾತಾಜಿ, ಅಕರ್ಮ. ಹಾ, ಕರ್ಮ ಅಂದ್ರೇನಾ? ಕೃಷ್ಣನ ಅಂದ್ರೆ ಕೃಷ್ಣನಿಗೋಸ್ಕರ ಈಗ ನಾವು ಮಾಡುವ ಕೆಲಸದಲ್ಲೇ, ಈಗ ನಾವು ಹೇಗೂ ಮಾಡಿ ಊಟ ಎಲ್ಲ ಅಡಿಗೆ ಮಾಡಿ ತಿಂತೀವಿ, ಅದನ್ನ ನಾವು ಪ್ರಸಾದ ಅಂತ ಮಾಡಿ ಇಟ್ರೆ ಅದನ್ನು ಅಕರ್ಮ ಆಯ್ತು. ಅಂದ್ರೆ ನಾವು ಮಾಡೋ ಕಾರ್ಯಗಳಲ್ಲಿ ನಾವು ಕೃಷ್ಣನ ಇನ್ವಾಲ್ವ್ ಮಾಡಿದ್ರೆ ಅದು ಅಕರ್ಮ. ಕೃಷ್ಣನಿಗೋಸ್ಕರ ಕೆಲಸ ಮಾಡುವಂಥದ್ದು. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಬೇರೆ ಯಾರಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಹೌದು, ಹೌ ಟು ಕಂಟ್ರೋಲ್. ಹಾ, ಹೇಳಿ. ಬುದ್ಧಿ ಮತ್ತು ಮನಸ್ಸಿನ ನಡುವೆ ಯಾರ್ದು ಸೌಂಡ್ ಬರ್ತಾ ಇದೆ, ದಯವಿಟ್ಟು ನೀವೇ ನೋಡ್ಕೋಬೇಕು ನಿಮ್ದು. ಮಾತಾಜಿ, ನಂದೊಂದು ಕ್ವಶನ್ ಇದೆ. ಹೇಳಿ. ಯಾರೋ ಒಬ್ರು ಹೇಳ್ತಾ ಇದ್ರು, ಒಂದ್ ನಿಮಿಷ ಮಾತಾಡಿ, ಒಂದ್ ನಿಮಿಷ. ಬೇರೆಯವರು ಮಾತಾಡ್ತಾ ಇದ್ರು, ಒಂದ್ ನಿಮಿಷ. ಪ್ರಭುಜಿ ಯಾರೋ ಮಾತಾಡ್ತಾ ಇದ್ರು. ಹರೇ ಕೃಷ್ಣ, ಹೇಳಿ. ಬುದ್ಧಿ ಮತ್ತು ಮನಸ್ಸಿನ ನಡುವೆ ವ್ಯತ್ಯಾಸ ಏನಿರುತ್ತೆ? ಬುದ್ಧಿ ಮತ್ತು ಮನಸ್ಸಿನ ಮಧ್ಯೆ ವ್ಯತ್ಯಾಸ ಏನಿರುತ್ತೆ? ಬುದ್ಧಿ ಅಂದ್ರೆ ಇಂಟೆಲಿಜೆನ್ಸ್. ಮನಸ್ಸು ಅಂತ ಹೇಳಿದ್ರೆ ಮನಸ್ಸಿಗೆ ಕಂಟ್ರೋಲ್ ಇಲ್ಲ, ಅಂದ್ರೆ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಅದನ್ನ ಕಂಟ್ರೋಲ್ ಮಾಡುವಂತದ್ದು ಬುದ್ಧಿ ಇಂಟೆಲಿಜೆನ್ಸ್ ಇದೆ. ಬಟ್ ಆ ಇಂಟೆಲಿಜೆನ್ಸ್ ಈಗ ನಮಗೆ ಸರಿಯಾಗಿ ಮಾರ್ಗದರ್ಶನ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಸರಿಯಾದ ಒಂದು ದಾರಿಯಲ್ಲ, ಅಂದ್ರೆ ಈಗ ತೊಡಗಿಸ್ಲಿಲ್ಲ ಅದನ್ನ. ಸೊ ನಾವು ಅದನ್ನ ಅಂದ್ರೆ ಬುದ್ಧಿ ಯಾವಾಗ ನಮಗೆ ಸರಿಯಾಗಿ, ಅಂದ್ರೆ ಎರಡು ತರಾನು ಬುದ್ಧಿ ಇಂಟೆಲಿಜೆನ್ಸ್ ಇರುತ್ತೆ. ಅಂದ್ರೆ ನಾವ್ ಯಾವಾಗ ಈ ಕೃಷ್ಣನ ಮರ್ತಿರ್ತೀವೋ ಆಗ ನಮಗೆ ಬುದ್ಧಿ ವಿರುದ್ಧವಾಗಿ ನಮಗೆ ದಾರಿ ನಮ್ಗೆ ಅದೇ ಬುದ್ಧಿನೇ ಉಲ್ಟಾ, ಅಂದ್ರೆ ಪವರ್ಟ್ ಆಗಿರುತ್ತೆ ಇಂಟೆಲಿಜೆನ್ಸ್.
ಸೊ ಆಗ ನಮಗೆ ಮನಸ್ಸು ಅಂದ್ರೆ ಸರಿಯಾದ ಏನಂತಾರೆ ಸರಿಯಾದ ಮಾರ್ಗದರ್ಶನ ಸಿಗಲ್ಲ. ಅದೇ ಬುದ್ಧಿ ನಾವು ಕೃಷ್ಣನ ಇದ್ರಲ್ಲಿ ತೊಡಗಿಸಿದ್ದಾಗ ಅದು ನಮಗೆ ಸರಿಯಾದ ಮಾರ್ಗದರ್ಶನ ನೀಡುತ್ತೆ. ಆಗ ನಾವು ಮನಸ್ಸನ್ನು ಸಹ ಕಂಟ್ರೋಲ್ ಮಾಡಕ್ಕೆ ನಮಗೆ ಗೊತ್ತಾಗತ್ತೆ, ಅಂದ್ರೆ ಯಾವ ತರ ಹೇಗೆ ನಾವು ಮನಸ್ಸನ್ನ ನಿಗ್ರಹ ಮಾಡ್ಬೋದು ಅಂತ ಹೇಳಿ. ಸೊ ಬುದ್ಧಿ ಬೇರೆ, ಮನಸ್ಸು ಬೇರೆ. ಸರಿ ಮ್ಯಾಮ್, ಗಿಡಕ್ಕೂ ಆತ್ಮ ಇದೆ ಅಂತ ಹೇಳಿದ್ರಲ್ಲ, ಸೊ ಬೇರೆ ಎಲ್ಲಾ ಪ್ರಾಣಿಗಳಿಗೂ ಕೂಡ ಆತ್ಮ ಇರುತ್ತೆ. ಸೊ ಯಾವುದೇ ಅಂಗ ಕಟ್ ಮಾಡಿದ್ರೆ ಮತ್ತೆ ಬೆಳೆಯಲ್ಲ, ಬಟ್ ಗಿಡ ಮರಗಳಿಗೆ ಮತ್ತೆ ಬೆಳೆಯುತ್ತೆ. ಕಾರಣ? ಹೌದು, ಅಂದ್ರೆ ಅದಕ್ಕೆ ಕಾನ್ಶಿಯಸ್ನೆಸ್ ತುಂಬಾ ಕಮ್ಮಿ ಇರುತ್ತೆ. ಬಟ್ ಆದ್ರೆ ಕೃಷ್ಣನೇ ಹೇಳಿರುವಂತದ್ದು ಪತ್ರಂ ಪುಷ್ಪಂ, ಅಂದ್ರೆ ಎಲೆಗಳನ್ನ ನನಗೆ ಕೊಡ್ಬೋದು, ಅಂದ್ರೆ ಅದು ಜೀವಿ ಎಲೆ ಅದರ ಸೃಷ್ಟಿ ಆತರ ಇದೆ. ಅಂದ್ರೆ ಕೃಷ್ಣನೇ ಹೇಳಿರುವಂತದ್ದು ಅವನಿಗೆ ನಾವು ಸಮರ್ಪಣೆ ಮಾಡ್ಬೋದು ಅಂತ ಹೇಳಿ. ಅಂದ್ರೆ ಗಿಡಗಳಿಗೆ ಅಂದ್ರೆ ಅದರ ಲಕ್ಷಣನೇ ಆತರ, ಅಂದ್ರೆ ಆತರ ಒಂದು ಜೀವಿ ಅಂದ್ರೆ ಕೃಷ್ಣ ಕೊಟ್ಟಿರುವಂತದ್ದು. ಆತ್ಮ ಇದ್ರೂ ಸಹ ಅವರ ಕಾನ್ಶಿಯಸ್ನೆಸ್ ತುಂಬಾ ಲೋ ಇರುತ್ತೆ. ಅಂದ್ರೆ ಈಗ ಪೇನ್ ಆಗುವಂತದ್ದನ್ನು ಕಂಪೇರ್ ಟು ಲೈಕ್ ಪ್ರಾಣಿಗಳಿಗೂ ಹಾಗೂ ಮನುಷ್ಯರಿಗೆ ಕಂಪೇರ್ ಮಾಡಿದ್ರೆ ಆ ಪೇನ್ ಅನ್ನೋದು ತುಂಬಾ ಕಡಿಮೆ ಅದಕ್ಕೆ, ಯಾಕಂದ್ರೆ ಅದಕ್ಕೆ ಪ್ರಜ್ಞೆ ಇಲ್ಲ. ಪ್ರಜ್ಞೆ ಅನ್ನೋದು ತುಂಬಾ ಕಮ್ಮಿ ಇದೆ ಅಂತ. ಅಂದ್ರೆ ಈಗ ಪ್ರಜ್ಞೆಯಲ್ಲಿ ಡಿಫ್ರೆನ್ಸ್ ಪ್ರಾಣಿಗಳಿಗೂ ನಮಿಗೂ ಹಾಗೂ ಪ್ಲಾಂಟ್ಸಿಗೂ ಆ ಪ್ರಜ್ಞೆ ಅನ್ನೋದ್ರಲ್ಲಿ ಡಿಫ್ರೆನ್ಸ್. ತುಂಬಾ ಕಡಿಮೆ ಪ್ರಜ್ಞೆ, ಅವಕ್ಕೆ ಗೊತ್ತಾಗಲ್ಲ ಅದು ಪೇನ್. ಓಕೆ, ಇದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಏನೋ ರಜೋ ತಮೋಗುಣ ಯಾವ್ದು ಹೇಳಿದ್ರಿ? ಹಾ, ಅಂದ್ರೆ ಅದು ಏನು ಅಂತ ಹೇಳಿದ್ರೆ ಅದನ್ನ ಯೂಸ್ ಮಾಡಿದ್ರೆ ನಮ್ದು ಅಂದ್ರೆ ಪ್ರಜ್ಞೆಯನ್ನ ಅದು ಕ್ಲೌಡ್ ಮಾಡುತ್ತೆ ಅಂತ. ಅಂದ್ರೆ ಅದನ್ನ ಹಾಗೆ ಅಂತ ಅಂದ್ರೆ ಶಾಸ್ತ್ರಗಳಲ್ಲಿ ಈಗ ದೇವರಿಗೆ ನಾವು ಎಲ್ಲೂನು ಅದನ್ನ ಆನಿಯನ್ ಮತ್ತು ಬೆಳ್ಳುಳ್ಳಿನ ಕೊಡಲ್ಲ. ಅದನ್ನ ಹೇಳುವಂಥದ್ದು ಅದರಿಂದ ನಮ್ಮ ಪ್ರಜ್ಞೆ ಇದಾಗತ್ತೆ ಅಂತ, ಲೋ ಆಗತ್ತೆ ಅಂತ. ಸೊ ಅಂದ್ರೆ ನಮಗೆ ಮುಂದುವರಿಯಕ್ಕೆ ಆಧ್ಯಾತ್ಮಿಕ ಇದ್ರಲ್ಲಿ ಮುಂದುವರಿಯಕ್ಕೆ ಅಷ್ಟು ಸುಲಭ ಆಗಲ್ಲ ಅಂತ ಅದನ್ನ ತಗೊಳ್ಟ್ರೆ. ಓಕೆ, ಧನ್ಯವಾದ. ಧನ್ಯವಾದ. ಎಸ್, ಶಮೀನಾ ಅಲ್ವಾ? ಹರೇ ಕೃಷ್ಣ. ನಮಸ್ಕಾರ. ಹಾ, ನಮಸ್ಕಾರ, ಹೇಳಿ. ಮಾತಾಜಿ, ಈಗ ನಾವು ಕ್ವಿಜ್ ಅಲ್ಲಿ ಮಾಡ್ತೇವಲ್ಲ, ಕ್ವಿಜ್ ಮಾಡಿದ್ಮೇಲೆ ಅದರಲ್ಲಿ ನಮ್ದು ರಿಸಲ್ಟ್ ಬರುತ್ತೆ 10 out of 8, 10 of 9 ಹೇಳಿ. ಮತ್ತೆ ಅದನ್ನ ನಾವು ನಿಮ್ಗೆ ಕಳಿಸ್ಬೇಕಾ ಅಥವಾ ಹಾಗೆ ಅದ್ರಲ್ಲಿ ಫಿಲ್ ಮಾಡಿ ಬಿಟ್ರೆ ಸಾಕಾ? ನೀವು ಕಳ್ಸೋಷ್ಟಿಲ್ಲ ಮಾತಾಜಿ, ಅದೇನೋ ನಿಮಗೆ ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋ ತರ ಅಷ್ಟೇ. ಅದು ನೀವು ಮಾಡಿದ್ಮೇಲೆ ನಿಮಗೆ 15 ದಿನ ಆದ್ಮೇಲೆ ನಿಮಗೆ ಸರ್ಟಿಫಿಕೇಟ್ ಬರುತ್ತೆ ಕ್ವಿಜ್ ಕಂಪ್ಲೀಟ್ ಆದ್ರೆ. ಓಕೆ, ನಾನ್ ಮತ್ತೆ ಅದರಲ್ಲಿ ರೀಸ್ಟಾರ್ಟ್ ಅಂತ ಇನ್ನೊಮ್ಮೆ ಕ್ವಿಜ್ ಗೆ ಮಾಡಿದ್ರೆ ತಪ್ಪಾದ ಆನ್ಸರ್ ಇನ್ನೊಮ್ಮೆ ಮಾಡಿದ್ರು ಆಗುತ್ತೆ, ನಡೀತದಲ್ಲ ಮೇಡಮ್? 5 ಚಾನ್ಸಸ್ ಇದೆ ಮಾತಾಜಿ, 5 ಟೈಮ್ಸ್ ಮಾಡ್ಬೋದು. ಅದಾದ್ಮೇಲೆ ಅದು ಬ್ಲಾಕ್ ಆಗುತ್ತೆ. 5 ಸರ್ತಿ ಇದೆ ಚಾನ್ಸಸ್. ಸೊ ಹಾಗಾಗಿ ನೀವು PDF ನೆಲ್ಲ ನೋಡಿ ಮತ್ತೆ ಅಟೆಂಡ್ ಮಾಡಿ. ಮತ್ತೆ ಅಂದ್ರೆ ಮಿನಿಮಮ್ 80% ಬೇಕು. ನೆಕ್ಸ್ಟ್. ಆಯ್ತು, ಧನ್ಯವಾದಗಳು ಮೇಡಮ್. ಅದು ದಿನ ಇಲ್ವಾ? ದಿನ ಬರುದಿಲ್ವಾ ಕ್ವಿಜ್? ದಿನ ಬರುತ್ತೆ. ದಿನ ಇದೆ ಮಾತಾಜಿ, ನೀವು ಅದರಲ್ಲೇ ಸೇಮ್ ಲಿಂಕ್ ಮಾತಾಜಿ, ನಾವು ಹಾಕ್ಬೇಕಂತಿಲ್ಲ. ಆ ಲಿಂಕ್ ನಿಮ್ಮ ಹತ್ರ ಇದೆಯಲ್ಲ, ಅದನ್ನ ನೀವು ಓಪನ್ ಮಾಡಿದಾಗ ಖಾಲಿ Day 1 Day 0 ಅದು ಮಾತ್ರ ಕಾಣಿಸ್ತದೆ ನಮ್ಗೆ ಯಾವಾಗಲೂ. ಮಾತಾಜಿ, ನಾನು ಎಷ್ಟು ಸರ್ತಿ ಅದು ಹೇಳಿದ್ದೇನೆ, Day 0ಗೆ ರಿಜಿಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ಈ ಲಿಂಕೇ ಬೇರೆ, ಆ ಲಿಂಕ್ ಬೇರೆ. Day 0 ನಿಮಗೆ ಒಂದು ಅಭ್ಯಾಸ ಆಗಕ್ಕೆ ಕೊಟ್ಟಿದ್ದಷ್ಟೇ. ನೀವು ಇದನ್ನ ರಿಜಿಸ್ಟರ್ ಮಾಡ್ಬೇಕು ಮಾತಾಜಿ. ನೀವು ನನಗೆ ಸಪರೇಟ್ ಆಗಿ ಮೆಸೇಜ್ ಮಾಡಿ, ನಾನು ನಿಮಗೆ ಕಳಿಸ್ತೀನಿ ಅದನ್ನ. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಮರವಾಗಿ ಹುಟ್ಟುವುದು ಸಹ ನಮ್ಮ ಪ್ರಾರಬ್ಧ, ಕರ್ಮದನುಸಾರವಾಗಿ. ಹೌದಾ ಮಾತಾಜಿ? ಹೌದು, ಕರ್ಮದ ಪ್ರಕಾರನೇ ಹುಟ್ಟುವಂಥದ್ದು ಮರವಾಗಿ. ಅದೊಂದು ಕತೆ ಬರುತ್ತೆ ಭಾಗವತಮಲ್ಲಿ. ಇವರು ಕುಬೇರನ ಮಕ್ಕಳು ಇಬ್ರು. ಅವರು ಅಂದ್ರೆ ತುಂಬಾ ಅಂದ್ರೆ ಸಂಪತ್ತಿನ ಮದದಿಂದ ಅವರು ತುಂಬಾ ಅಂದ್ರೆ ಬೇಡದ ಚಟಗಳಲ್ಲಿ ತೊಡಗಿರ್ತಾರೆ, ಕುಡಿಯುವಂಥದ್ದು ಮತ್ತು ಹಾಗೂ ಅಲ್ಲಿ ಬೇರೆ ಯುವತಿಯರ ಜೊತೆ ಅವರು ಗಂಧರ್ವ ಆದ್ರೆ ಅವರು ಇದ್ ಮಾಡ್ತಾ ಇರ್ತಾರೆ. ಅದನ್ನ ನಾರದ ಮುನಿ ಬರ್ತಾರೆ ಅಲ್ಲಿಗೆ. ನಾರದ ಮುನಿ ಬಂದು ನೋಡುವಾಗ ನಾರದ ಮುನಿ ನನ್ನ ಲೆಕ್ಕಿಸದೆ ನಾರದ ಮುನಿಗೆ ಅವರೊಂದು ಅಂದ್ರೆ ಏನು ವಿಶ್ ಕೂಡ ಮಾಡಲ್ಲ. ಅಂದ್ರೆ ಆಗ ಅವರು ನಾರದ ಮುನಿ ಏನ್ ಮಾಡ್ತಾರೆ, ಅವರಿಗೆ ಶಾಪ ಕೊಡ್ತಾರೆ. ಅಂದ್ರೆ ನೀನು ಮರ ಆಗು ಅಂತ ಹೇಳಿ. ಸೊ ಮರ ಆಗಿ ಅವರಿಗೆ ಮತ್ತೆ ಮುಕ್ತಿ ಸಿಗುವಂತದ್ದು ಕೃಷ್ಣ ಬಂದಾಗ. ಸೊ ಆ ಕತೆ ಭಾಗವತಮಲ್ಲಿದೆ. ಸೊ ಎಸ್,
ನಮ್ಮ ಕರ್ಮದ ಪ್ರಕಾರ. ಜಪದ ಮಾಲೆ ಬಗ್ಗೆ, ಜಪದ ಮಾಲೆ ಮಾತಾಜಿ ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಸುಮಾರು, ಅಂದ್ರೆ ನೀಮ್ ಬೀಡ್ ಅಂತ ಇದೆ, ಅದರದ್ದು ಬರುತ್ತೆ, ಮತ್ತೆ ತುಳಸಿ ಬೀಡ್ಸ್ ಇಂದು ಬರುತ್ತೆ. ಸೊ ನಾವು ಜಪದ್ ಲಿಂಕ್ ಹಾಕ್ತೀನಿ ಬೇಕಾದ್ರೆ ಇವತ್ತು ಮತ್ತೆ ಗ್ರೂಪ್ ಅಲ್ಲಿ, ನೀವು ಬೈ ಮಾಡ್ಬೋದು. ಅಂದ್ರೆ 200 ರೂಪಾಯಿ 700 ರೂಪಾಯಿದೆಲ್ಲ ಬೇರೆ ಬೇರೆ ರೀತಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಹೀಗೆ ಅಂತ ಏನಿಲ್ಲ, ಇದೇ ಮಾಡಿದ್ರೆ ಅಂತ ಏನಿಲ್ಲ. ಮೇನ್ ಆಗಿ ನಿಮಗೆ ಕೌಂಟ್ ಇರ್ಬೇಕಷ್ಟೇ 108. ಅಂದ್ರೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಅಂದ್ರೆ ಇರೋದ್ರಲ್ಲಿ ಶ್ರೇಷ್ಠ ಅಂತ ಹೇಳಿದ್ರೆ ತುಳಸಿ ಮಾಲೆ, ತುಳಸಿ ಪವಿತ್ರವಾದದ್ದು. ಸೊ ಹೌ ಟು ಕಂಟ್ರೋಲ್ ಮೈಂಡ್. ಯಾರಿದು ಡಿಸ್ಟರ್ಬೆನ್ಸ್ ದಯವಿಟ್ಟು. ಸೊ ಮೈಂಡ್ ಅನ್ನ ಹೇಗೆ ಕಂಟ್ರೋಲ್ ಮಾಡುವಂತದ್ದು ಅಂತಂದ್ರೆ, ಮನಸ್ಸನ್ನ ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಸಿದ್ರೆ ಆಟೋಮೆಟಿಕ್ ಆಗಿ, ಯಾಕೆಂತ ಹೇಳಿದ್ರೆ ಕೃಷ್ಣ ಋಷಿಕೇಶ, ಇಂದ್ರಿಯಗಳ ಒಡೆಯ. ಸೊ ಇಂದ್ರಿಯಗಳು ಹಾಗೂ ಮನಸ್ಸು ಇಂದ್ರಿಯಗಳ ಒಡೆಯ ಕೃಷ್ಣ. ಸೊ ಕೃಷ್ಣನಿಗೆ ನಾವು ಯಾವಾಗ ಸರೆಂಡರ್ ಆಗ್ತೀವಿ ಆಗ ಆಟೋಮೆಟಿಕ್ ಆಗಿ ಮೈಂಡ್ ನಮ್ಮ ಮಾತನ್ನು ಕೇಳುತ್ತೆ. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ ಚಾಟ್ ಅಲ್ಲಿ? ಕುಬೇರ ನಳಕುವರ ಮಣಿಗ್ರೀವ. ಹಾ ಹೇಳಿ. ಕ್ರೋಧ ಮಾಡ್ಕೋಬಾರ್ದು ಅನ್ನೋದು ಇರುತ್ತೆ, ಆದ್ರೆ ಪರಿಸರ ನಮ್ಮನ್ನ ಉತ್ತೇಜಿಸುತ್ತದೆ. ಏನ್ ಮಾಡೋದು? ನಾವು ಪ್ರತ್ಯುತ್ತರ ಕೊಡದಿದ್ರೆ ಜನರು ನಮ್ಮನ್ನು ಆಳಲು ಶುರು ಮಾಡ್ತಾರೆ, ದುರುಪಯೋಗ ಮಾಡ್ಕೊಂತಾರೆ. ಬಟ್ ಅದ್ರಿಂದ ಅಲ್ಲ, ಅದು ಕೊಡೋದ್ರಿಂದ ಏನಾದ್ರೂ ಕಮ್ಮಿ ಆಗತ್ತೆ ಅನ್ಸುತ್ತಾ ನಿಮಗೆ? ಜಾಸ್ತಿನೇ ಆಗುವಂತದ್ದಲ್ವಾ ಕಲಾ? ನೀವು ಅವರಿಗೆ ಬುದ್ಧಿವಾದ ಹೇಳದಿದ್ರೆ, ಅಲ್ಲಿ ತಿದ್ದಿದ್ರೆ ಅವ್ರು ಇನ್ನೂ ಅದರ ಉಪಯೋಗ ಮಾಡ್ಕೊಂತ ಹೋಗ್ತಾರಲ್ಲ. ನಾವು ಯಾವಾಗ ಪ್ರಾರಂಭದಲ್ಲೇ ಅವರನ್ನ ತಡಿಬೇಕಾಗುತ್ತಲ್ವಾ? ಅಲ್ಲ, ನಿಮ್ ಪ್ರಶ್ನೆ ಏನು? ಈಗ ಪರಿಸರದಿಂದ ಕೆಲವೊಂದು ಘಟನೆಗಳು ನಡೆಯುತ್ತೆ, ಅಥವಾ ಏನೋ ಜನ ಒಂದು ರೀತಿಯಲ್ಲಿ ದುರುಪಯೋಗ ಮಾಡ್ಕೊಂತಾರೆ. ಅದನ್ನು ನಾವು ಅವರಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲಿಲ್ಲದಾಗ ಸಿಟ್ಟಿನಿಂದ ಇಲ್ಲವ ಜೋರಾಗಿ ಮಾತನಾಡಿ ಹೇಳಬೇಕಾದಂತ ಸಂದರ್ಭ ಬರುತ್ತದೆ. ಅಂದ್ರೆ ಕ್ರೋಧವನ್ನ ಜಯಿಸ್ಬೇಕು ಅನ್ಕೊಂಡ್ರು ಇಲ್ಲಿ ಆಗೋದಿಲ್ಲವಲ್ಲ. ಅಂದ್ರೆ ಕ್ರೋಧವನ್ನ ಜಯಿಸಕ್ಕೆ ಅಂತ ಹೇಳಿದ್ರೆ ನಮಗೆ ಕೋಪ ಮಾಡಿಯೇ ಹೇಳ್ಬೇಕಂತಿಲ್ಲ. ಅಂದ್ರೆ ನಮಗೆ ಅದು ಸರಿಯಾದ ಕೋಪ ಮಾಡದೆ ಕೂಡ ಅಂದ್ರೆ ಆಕ್ಚುಲಿ ಅಲ್ಲ, ಆ ಕಾರ್ಯ ಆಗ್ಬೇಕಾಗಿರುವಂತದ್ದು ಕೋಪ ಮಾಡಿಯೇ ಆಗ್ಬೇಕು ಅಂತ ಏನಿಲ್ಲ, ಕೋಪ ಮಾಡದೆ ಸಹ ಮಾಡ್ಬೋದು. ನಾವು ಎಷ್ಟೇ ಸಾಂತ್ವನದಿಂದ ಹೇಳ್ತಾ ಇದ್ರು ಅವರು ತಿರ್ಗ ಮತ್ತೆ ಅದೇ ತಪ್ಪನ್ನೇ ಮಾಡ್ತಾ ಇದ್ರೆ ನಾವು ಒಂದು ಆಕ್ಷನ್ ಅಂತ ಅಥವಾ ಏನಾದ್ರೂ ಒಂದು ಅಲ್ಲ, ಅದು ಮಾಡ್ಬೇಕಾಗತ್ತೆ. ಆದ್ರೆ ಈಗ ಮನೆಯಲ್ಲೇ ಈಗ ಫ್ಯಾಮಿಲಿ ಮೆಂಬರೇ ಆಗಿ ಅವ್ರು ಏನಾದ್ರು ತಪ್ಪು ಮಾಡಿದಾಗ ನಾವು ಆಬ್ವಿಯಸ್ಲಿ ಅವ್ರನ್ನ ಕರೆಕ್ಟ್ ಮಾಡ್ಬೇಕಾಗತ್ತೆ. ಹಾಗಂತ ಹೇಳಿ ನಾವು ಕೋಪ ಮಾಡಿ ಏನು ಪ್ರಯೋಜನ ಇಲ್ಲ. ಅಂದ್ರೆ ತಿದ್ದಬಹುದಷ್ಟೇ, ತಿದ್ದಬೇಕು, ಹೇಳ್ಬೇಕು, ಬುದ್ಧಿವಾದ ಹೇಳ್ಬೇಕು. ಮತ್ತೆ ನಮ್ಮ ಕೈಯಲ್ಲಿ ಇಲ್ಲ, ಎಲ್ಲರೂ ಅವ್ರವ್ರ ಕರ್ಮ ತಂದಿರ್ತಾರಲ್ಲ. ನಾವು ಅವ್ರನ್ನ ಸರಿ ಮಾಡಕ್ ಆಗಲ್ಲ ಮಾತಾಜಿ ಎಲ್ಲರನ್ನು. ಅಂದ್ರೆ ಅವ್ರವ್ರ ಕರ್ಮಗಳನ್ನ ಅವ್ರು ತಗೊಂಡ್ ಬಂದಿರ್ತಾರೆ. ನಾವ್ ಎಷ್ಟೇ ಪ್ರಯತ್ನ ಪಟ್ರು ಕೂಡ ನಮ್ಮ ಕೈಯಲ್ಲಿ ಎಲ್ಲ ಆಗಲ್ಲ. ನಾವು ಅದನ್ನ ನಾವು ಅನ್ಕೊಳ್ತೀವಿ ಅಷ್ಟೇ, ನಾವು ಕಂಟ್ರೋಲ್ ಮಾಡ್ಬೋದು ಅಂತ. ಅದೇ ನಮ್ ತಪ್ಪಷ್ಟೇ. ನಮ್ ಕೈಯಲ್ಲಿ ಏನು ಕಂಟ್ರೋಲ್ ಮಾಡಕ್ ಆಗಲ್ಲ. ನಾವು ಏನಿದ್ರು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನೀವು ಅಷ್ಟೇ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ. ಸೊ ಅದಕ್ಕಿಂತ ಹೆಚ್ಚು ನಾವು ಓವರ್ ಆಗಿ ನಾವು ಅವ್ರನ್ನ ಕರೆಕ್ಟ್ ಮಾಡಕ್ಕಾಗಲ್ಲ. ನೀವು ಬುದ್ಧಿವಾದ ಹೇಳ್ಬೋದು. ನೀವು ಹಾಗೆ ನಾನು ಅವ್ರನ್ನ ಸರಿ ಮಾಡ್ತೀನಿ ಅಂತ ನೀವು ಅನ್ಕೊಳ್ಳೋದು ನಮ್ ತಪ್ಪಾಗತ್ತೆ. ಈಗ ತಂದೆ ತಾಯಿ ಮಾಡೋದು ಅಂತದೇ ಅಲ್ಲ, ನಾವು ಮಕ್ಕಳನ್ನ ನಾವು ಸರಿ ಮಾಡ್ಬೇಕು ಅಂತ. ಬಟ್ ನಮಗ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಅವ್ರವ್ರ ಕರ್ಮಗಳನ್ನ ತಗೊಂಡ್ ಬಂದಿರ್ತಾರೆ, ಮಕ್ಕಳು ಆಗಿರ್ಬೋದು ಹಾಗೆ. ಸೊ ಅವ್ರಿಗೆ ಆ ರೀತಿ ಹೋಗ್ಲೇಬೇಕು. ಸೊ ನಾವು ಟು ಸಮ್ ಎಕ್ಸ್ಟೆಂಟ್ ನಾವು ತೋರ್ಸ್ಬೇಕು, ದಾರಿ ತೋರ್ಸ್ಲೇಬೇಕು, ನಮ್ ಕರ್ತವ್ಯ ಅದು. ಬಟ್ ಆದ್ರೆ ನೀವು ಅಟ್ಯಾಚ್ ಆಗ್ಬೇಡಿ ಅವರ ಇದಕ್ಕೆ, ಆಗ ನಿಮಗೆ ಸಿಟ್ಟು ಬರಲ್ಲ. ನೀವು ಯಾವಾಗ ಒಂದು ಓವರ್ ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಅದರಿಂದ ಬರುವಂತದ್ದು ಆ ಸಿಟ್ಟೆಲ್ಲ. ಒಂದೆರಡು ಉದಾಹರಣೆ ಹೇಳ ನಾನು. ಈಗ ಒಬ್ರಿಗೆ ಕೆಲ್ಸಕ್ಕೆ ಇಟ್ಕೊಂಡಿರ್ತೀವಿ, ಅವ್ರಿಗೆ ಈ ಕೆಲ್ಸ ಮಾಡ್ಬೇಕು ಅಂತ ಹೇಳಿರ್ತೀವಿ. ಉದಾಹರಣೆಗೆ ಒಂದು ಗಿಡಕ್ಕೆ ನೀರು ಹಾಕೋದು, ಅವ್ರು ಹಾಕದೇನೆ ಇದ್ರೆ ಒಂದಿನ ಹೇಳ್ತೀವಿ, 2 ದಿನ ಹೇಳ್ತೀವಿ, 1 ತಿಂಗಳು 2 ತಿಂಗಳಾದ್ರೂ ಅದಕ್ಕೋಸ್ಕರ ಅವ್ರಿಗೆ ಹಣ ಕೊಟ್ಟು ಇಟ್ಕೊಂಡಾಗ ಅವ್ರು ಮಾಡ್ಲಿಲ್ಲದ್ರೆ ಅಲ್ಲ, ನೀವು ಅವರಿಗೆ ಶಿಕ್ಷೆ ಕೊಡ್ಬೋದು ಮಾತಾಜಿ, ತಪ್ಪೇನಿಲ್ಲ ಅದ್ರಲ್ಲಿ. ಏನಂತ ಹೇಳಿದ್ರೆ
ಅಂದ್ರೆ ಅವ್ರು ಮಾಡಿರೋದಕ್ಕೆ ನೀವು ಹೇಳ್ಬೋದು ಅದನ್ನ ಡೈರೆಕ್ಟ್ ಆಗಿ. ಅದಕ್ಕೆ ಕೋಪ ಮಾಡಿ ಬೈಬೇಕು ಅವಶ್ಯಕತೆ ಏನ್ ಬರುತ್ತೆ? ನೀವು ಹೇಳ್ಬೋದಲ್ಲ, ಡೈರೆಕ್ಟ್ ಆಗಿ ಹೇಳ್ಬೋದು. ಅಥವಾ ನಿಮ್ಗೆ ಇಲ್ಲ ಮೇಡಮ್, ಅದೇನೋ ಹೇಳ್ತಾರಲ್ಲ, ನಾಯಿ ಬಾಲ ಡೊಂಕು ಅಂದಂಗೆ ಎಷ್ಟೇ ಹೇಳಿದ್ರು ಒಂದು ತಿರಸ್ಕಾರದಿಂದ ನಡ್ಕೊಂತಾರೆ ಕೆಲವರು. ಇನ್ನ ಒಂದು ಏನು ನಮ್ಮದೇ ಅಲ್ಲ, ಯಾರಾದ್ರೂ ಅವ್ರವ್ರ ಕರ್ತವ್ಯಗಳು ಏನಿದೆ ಅದನ್ನ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮೇಲೆ ಅದಕ್ಕೋಸ್ಕರ ಒಂದು ಸಂಪಾದನೆ ಆಗ್ತಾ ಇದ್ದಾಗ ಅವ್ರು ಮಾಡದೇ ಇದ್ರು ಏನಿದು? ಅದಕ್ಕೆ ಕೆಲವರು ಜನ ಅವರನ್ನೇ ವಹಿಸ್ಕೊಂಡು ಮಾತಾಡ್ತಾರೆ. ಇದೊಂದು ರೀತಿ ಸಂದಿಗ್ಧ ಪರಿಸ್ಥಿತಿ ಅಂತ ಆಗ್ತದೆ ಅವಾಗ. ಬಹಳಷ್ಟು ನಾವು ನಮ್ಮ ಮನೆಯವರಷ್ಟೇ ಅಲ್ಲ, ನಾವು ವಾಸಿಸುವ ಸ್ಥಳದಲ್ಲೂ ಸಹ ತುಂಬಾ ಜನರಿಂದ ಈ ರೀತಿ ಆಗ್ತಾ ಇರುತ್ತೆ. ಇದು ಬಹಳ ಕಷ್ಟವಾದ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಾವು ಎಷ್ಟೇ ಸಾತ್ವಿಕವಾಗಿ ಇರಬೇಕು ಅಂದ್ರುನು ಈಗ ಅಂದ್ರೆ ಇದು ಇರೋದೇ ಹಾಗೆ ಅಲ್ಲ ಮಾತಾಜಿ, ಪ್ರಪಂಚನೇ ಇರೋದು ಆತರ. ಅಂದ್ರೆ ಪ್ರಾಬ್ಲಮ್ ಇದ್ದೇ ಇದೆ ಇಲ್ಲಿ. ದುಃಖಾಲಯ ಅಶಾಶ್ವತಂ ಅಂತ ಕೃಷ್ಣ ಹೇಳಿದಾನೆ. ಅಂದ್ರೆ ಇಲ್ಲಿ ನಾವು ಸುಖವನ್ನ ನೋಡೋದ್ ತಪ್ಪು ಇಲ್ಲಿ. ಫಸ್ಟ್ ಆಫ್ ಆಲ್ ಅಂದ್ರೆ ಇರೋದೇ ಹಾಗೆ, ಪ್ರಪಂಚ ಇರೋದೇ ಹಾಗೆ ಅಂತೆ. ಸೊ ನಾವ್ ಹೇಗೆ ಅಂತ ಹೇಳಿದ್ರೆ, ಈಗ ನಾನು ಜೈಲಲ್ಲಿ ಬಂದಿದ್ದೀನಿ. ಇಲ್ಲಿ ನಾನು ಒಳ್ಳೆಯವ್ರನ್ನ ನೋಡ್ತೀನಿ, ಎಲ್ಲ ಕ್ರಿಮಿನಲ್ಸ್. ಕಾನೂನು ಅಂತ ಹೇಳಿ ಹಾಗಾಗಿ ಇರೋರೆಲ್ಲ ಅಂದ್ರೆ ಎಲ್ಲ ನಾವು ತಪ್ಪು ಮಾಡಿ ಬಂದಿದ್ದೀವಿ. ಹಾಗಾಗಿ ನಮ್ಮಲ್ಲಿ ತುಂಬಾ ದೋಷಗಳಿದೆ ಮಾತಾಜಿ. ನಾವು ಬೇರೆಯವ್ರನ್ನ ಹೇಳ್ತೀವಿ, ನಾವು ನೋಡಿ ಹ್ಯಾಂಡ್ ಹಿಂಗೆ ಮಾಡ್ಬೇಕಾದ್ರೆ ನಮ್ ಕಡೆನೆ 3 ಬೇಳೆ ತೋರಿಸ್ತಾರೆ ಅಂದ್ರೆ ಅಲ್ವಾ? ಸೊ ಅಂದ್ರೆ ತಪ್ಪು ಎಲ್ಲರಲ್ಲೂ ಇದೆ. ಸೊ ನಾವು ಪಾಯಿಂಟ್ ಔಟ್ ಮಾಡಿ ನೋಡುವಂತದ್ದು ಬೇರೆಯವ್ರನ್ನ. ಬಟ್ ನಮ್ಮಲ್ಲಿ ಇದೆ. ಸೊ ನಾವ್ ಎಲ್ಲರೂ ತಪ್ಪು ಮಾಡೀನಿ. ಈಗ ಫಸ್ಟ್ ಆಫ್ ಆಲ್ ನಾವ್ ಇಲ್ಲಿ ಬಂದಿರೋದೇ ನಮ್ಮ ಒಂದು ಅಂದ್ರೆ ನಾನ್ ಎಂಜಾಯ್ ಅನ್ನೋ ಒಂದು ಇದ್ರಲ್ಲಿ ನಾವೆಲ್ಲರೂ ಬಂದಿದೀವಿ ಇಲ್ಲಿ. ಸೊ ಕರ್ಮವನ್ನ ನಮ್ಮದನ್ನ ನೋಡೋದೇ ಒಳ್ಳೇದು. ನಾವು ಬೇರೆಯವ್ರನ್ನ ನೋಡೋದಕ್ಕಿಂತ ನಮ್ಮಲ್ಲಿ ಏನಿದೆ ನಮ್ಮನ್ನ ನಾವು ಸರಿ ಮಾಡ್ಕೊಳ್ಳೋಣ ಫಸ್ಟ್. ಅಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಸ್ವಲ್ಪ ಇಂಟರ್ನಲ್ ಆದ್ರೆ ಒಳ್ಳೇದು. ಅಲ್ಲ, ಎಷ್ಟೇ ಆದ್ರೂ ನಾವು ಬೇಡ ಇದೆಲ್ಲ ಬಿಟ್ಬಿಡೋಣ, ಏನಾದ್ರೂ ಹಾಕೊಳ್ಳಿ ಅಂತ ಇದ್ರೆ ಅದು ಕಣ್ಣಿಂದ ನೋಡ್ತಾ ಇದ್ರೆ ಅಯ್ಯೋ ಗಿಡ ಮರಗಳು ಸತ್ತೋಗ್ತಾ ಇದೆ ಅನ್ಸತ್ತೆ, ಇಲ್ಲ ಪ್ರಾಣಿ ಪಕ್ಷಿಗಳು ಅದಕ್ ತೊಂದ್ರೆ ಆಗ್ತಾ ಇದೆ ಅನ್ಸ್ತಾ ಇರತ್ತೆ. ಮಾತಾಜಿ ಎಲ್ಲ ನೋಡ್ಕೊಳಕ್ಕೆ ಕೃಷ್ಣ ಇದಾನ್ ಮಾತಾಜಿ. ಈಗ ನೋಡಿ ಕೃಷ್ಣ ಹೇಳ್ತಾನೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಸೊ ಇದಕ್ಕೆ ಪೀಸ್ ಫಾರ್ಮುಲಾ ಅಂತ ಹೇಳ್ತೀವಿ ಈ ಶ್ಲೋಕಕ್ಕೆ. ಅಂದ್ರೆ 5ನೇ ಅಧ್ಯಾಯದಲ್ಲಿ ಬರುವಂತದ್ದು. ಭೋಕ್ತಾರಂ ಯಜ್ಞ ತಪಸಾಂ, ಎಲ್ಲ ಯಜ್ಞಗಳ ಭೋಕ್ತಾರ ನಾನು. ಸರ್ವಲೋಕ ಮಹೇಶ್ವರಂ, ಎಲ್ಲಾ ವಿಶ್ವಗಳೆಲ್ಲ ಅಂದ್ರೆ ಎಲ್ಲ ಸರ್ವಲೋಕ ದಕ್ಕೂ ನಾನೇ ಈಶ್ವರ, ನಾನೇ ಪರಮಪ್ರಭು. ಸೊ ಸುಹೃದಂ ಸರ್ವಭೂತಾನಂ, ಎಲ್ಲದಕ್ಕೂ ನಾನು ಸರ್ವಭೂತಾನಂ ಅಂದ್ರೆ ಏನು? ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲದಕ್ಕೂ ನಾನು ಆತ್ಮೀಯ ಗೆಳೆಯ. ಸುಹೃದಂ ಸರ್ವಭೂತಾನಂ. ಓಕೆ ಅಂತ ಹೇಳಿದ್ಮೇಲೆ ಅದನ್ನೆಲ್ಲ ನೋಡ್ಕೊಳಕ್ ಕೃಷ್ಣ ಇದಾನ್ ಮಾತಾಜಿ. ನಾವು ನೋಡ್ಬೇಕಂತಿಲ್ಲ. ಈಗ ಏನೋ ಹೇಳ್ತಾರಲ್ಲ, ಹುಟ್ಟಿದ ದೇವರು ಹುಲ್ಲನ್ನು ಮೇಯಿಸ್ತಾ ಇರ್ತಾನೆ, ಗಾದೆ ಇದೆ ಅಲ್ವಾ? ಸೊ ನಾವ್ ಅನ್ಕೊಳ್ಳೋದು ನನ್ನಿಂದ ಆಗುವಂತದ್ದು, ನನ್ನಿಂದ ಏನಿಲ್ಲ. ಕೃಷ್ಣ ಎಲ್ಲರನ್ನು ನೋಡ್ಕೊಳ್ತಾನೆ. ಹಾಗಿರುವಾಗ ನಾವು ಕೃಷ್ಣನ್ ಮೇಲೆ ಆ ನಂಬಿಕೆ ಇರ್ಬೇಕು. ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ, ಇದನ್ನ ಯಾರು ತಿಳ್ಕೊತಾನೋ ಅವನು ಪೀಸ್ಫುಲ್ ಆಗಿರ್ತಾನೆ ಅಂತ ಹೇಳಿ ಆ ಶ್ಲೋಕ ಹೇಳುತ್ತೆ. ಸೊ ಹಾಗಾಗಿ ನಾನ್ ಕಂಟ್ರೋಲ್ ಮಾಡ್ತೀನಿ, ನನ್ನಿಂದ ಸಾಧ್ಯ ಅನ್ನೋದನ್ನ ಬಿಟ್ಟು ಕೃಷ್ಣನ್ ಮೇಲೆ ನಾವು ಡಿಪೆಂಡೆನ್ಸಿ ಹಾಕ್ಬೇಕಷ್ಟೇ. ಸರಿ, ನಾವೇನೋ ನನ್ನಿಂದ ಮಾತಾಜಿ ಐ ಥಿಂಕ್ ನಾವು ಪರ್ಸನಲ್ ಆಗಿ ತಗೊಳ್ಳೋಣ, ಬೇರೆಯವ್ರು ಕಾಯ್ತಾ ಇದಾರೆ. ಹರೇ ಕೃಷ್ಣ. ಒಳ್ಳೇದು, ಧನ್ಯವಾದ. ಧನ್ಯವಾದ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಅದು ಹರೇ ಕೃಷ್ಣ. ಹರೇ ಕೃಷ್ಣ, ಹೇಳಿ. ಓಕೆ, 84 ಲಕ್ಷ ಜನ್ಮಗಳ ನಂತರ ಮನುಷ್ಯ ಜನ್ಮ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಈ 84 ಈಗ ಸೈಂಟಿಫಿಕ್ ಆಗೂ ಕೂಡ 84 ಲಕ್ಷ ಸ್ಪೀಸೀಸ್ ಇದಾವೆ. ಸೊ ಇದು ಭಗವದ್ಗೀತೆಯಲ್ಲಿ ಎಲ್ಲಾದ್ರೂ ಉಲ್ಲೇಖ ಆಗಿದ್ಯಾ 84 ಲಕ್ಷ? ಅದು ಪದ್ಮಪುರಾಣದಲ್ಲಿ ಒಂದು ಶ್ಲೋಕ ಇದೆ, ನಾನು ಹೇಳ್ತೀನಿ ಒಂದು ನಿಮಿಷದಿಂದ. ಅದು ಡೀಟೇಲ್ಸ್ ಇದೆ, ಯಾವ್ದು ಎಷ್ಟು ಅಂತ. ಜಲಜ, ಓಕೆ, ಜಲಜ ವಿಷ್ಣು ಪುರಾಣ. ಓಕೆ, ವಿಷ್ಣು ಪುರಾಣದಲ್ಲಿದೆ. ಜಲಜ ನವ ಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ ಕ್ರಿಮಯೋ ರುದ್ರ ಸಾಂಖ್ಯ ಪಕ್ಷಿಣಾಂ 10 ಲಕ್ಷಣಾಂ ತ್ರಿಂಶಾಲ್ ಲಕ್ಷಾಣಿ ಪಶವಃ ಚತುರ್ಲಕ್ಷಾಣಿ ಮಾನುಷ. ಅಂದ್ರೆ ದೇರ್ ಆರ್ 9 lakh species living in water. There are also 20 lakhs non-moving living entities, that is stavara ಅಂದ್ರೆ ಮೌಂಟೇನ್ಸ್ ಅಥವಾ ಇದು ಟ್ರೀಸ್ ಅಂಡ್ ಪ್ಲಾಂಟ್ಸ್. There are
11 lakh species of insects and reptiles ಅಂದ್ರೆ ಮತ್ತೆ there are 10 lakh species of birds and quadrupeds ಅಂದ್ರೆ 4 ಕಾಲಿನ ಪ್ರಾಣಿಗಳು 30 ಲಕ್ಷ. there are 30 lakh varieties and there are 4 lakh human species ಅಲ್ಲೇ 4 ಲಕ್ಷ ಇದೆ ಅಂತ. ಸೊ ಇಷ್ಟು ಇದು ವಿಷ್ಣು ಪುರಾಣದಲ್ಲಿ ಇದೆ. ಓಕೆ, ಥ್ಯಾಂಕ್ ಯು. ನಾವು ಕೊನೆಯುಸಿರೆಳೆಯುವಾಗ ಯಾವ ಜೀವಿಯನ್ನ ನೆನೆಯುತ್ತೇವೋ ಆ ಜೀವಿಯಾಗಿ ಹುಟ್ಟುತ್ತೇವೆ. ಈಗ ಕೊರೋನಾದಿಂದ ನಾವೆಲ್ಲ ಅದನ್ನೇ ನೆನೆಯುತ್ತೇವೆ. ಇದನ್ನ ಹೇಗೆ ತಪ್ಪಿಸುವುದು? ಅಲ್ಲ, ಕೊರೋನಾದಿಂದ ನರಳಿದ್ರು ಸಹ ಈಗ ಕೊರೋನಾದಲ್ಲ ಈಗ ನರಳಿ ಈಗ ಯಾರು ಜೀವ ತಗೊಳ್ತಾ ಇರ್ತಾರ ಅವ್ರು ಕೊರೋನಾ ಬಗ್ಗೆ ಚಿಂತೆ ಮಾಡಲ್ಲ. ಅವನ ಮೈಂಡ್ ಎಲ್ಲ ಸಂಸಾರದ ಬಗ್ಗೆ ಇರುತ್ತೆ. ನಾನ್ ಹೋಗ್ಬಿಟ್ರೆ ಏನಾಗ್ಬೋದು ನನ್ ಸಂಸಾರದ ಬಗ್ಗೆ ಅಂತ ಅಲ್ವಾ? ಸೊ ಆಬ್ವಿಯಸ್ಲಿ ಯಾವ್ದ್ರ ಬಗ್ಗೆ ನಾವು ಥಿಂಕ್ ಮಾಡ್ತೀವೋ ಅದು 8ನೇ ಚಾಪ್ಟರ್ ಅಲ್ಲಿ ಬರುತ್ತೆ. ಕೃಷ್ಣ ಹೇಳ್ತಾನೆ ಯಾವ ಕೊನೆ ಇದ್ರಲ್ಲಿ ನಾವ್ ಏನ ನೆನಿತೀವೋ ಅದೇ ನಮ್ಗೆ ಬರುತ್ತೆ ಅಂತ ಹೇಳಿ. ಸೊ ನಾವು ಕೊರೋನಾ ಬಗ್ಗೆ ಏನು ಮಾಡಕ್ಕಾಗಲ್ಲ. ಅಂದ್ರೆ ನಾವು ಮಾಡಿರೋ ಇದ್ರ ಪ್ರಕಾರ ಬರುತ್ತೆ ಈ ತರ ಎಲ್ಲ. ಅಂದ್ರೆ ಕೊರೋನಾ ಕೆಟ್ಟದೌದು, ಬಟ್ ಆದ್ರೆ ತುಂಬಾ ಜನ ಆಧ್ಯಾತ್ಮಿಕತೆಗೆ ಬಂದಿದ್ದಾರೆ. ಹಾಗಾಗಿ ಕೊರೋನಾ ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಈಗ ಇಲ್ಲಾಂದ್ರೆ ಎಲ್ಲರೂ ತುಂಬಾ ಬಿಸಿ ಇದ್ರು. ಲಾಸ್ಟ್ 1 year ಲಾಕ್ ಡೌನ್ ಇಂದಾಗಿ ಮನೇಲಿ ಇರೋದ್ರಿಂದ ಎಲ್ಲರಿಗೂ ಟೈಮ್ ಆಯ್ತು. ವರ್ಕ್ ಫ್ರಮ್ ಹೋಮ್ ಹಾಗೆಲ್ಲ ಇರೋದ್ರಿಂದ ಈ ಆಧ್ಯಾತ್ಮಿಕತೆ ಕಡೆಗೆ ಜನ ಬಂದ್ರು. ಅಂದ್ರೆ ತಿಳ್ಕೋಬೇಕು ಅಂತ ಹೇಳಿ ನಾನು ಹಾಗೆ ಬಂದಿದ್ದು. ಲೈಕ್ ಇಲ್ಲಾಂದ್ರೆ ನಮಗೆ ಈ ನಾಲೆಜ್ ಸಿಗ್ತಾ ಇರ್ಲಿಲ್ಲ ಅಂತ ನನಗೆ ಅನ್ಸುತ್ತೆ. ಸೊ ಎಲ್ಲೋ ಒಂದ್ ಕಡೆ ಇದೆಲ್ಲ ದೇವರ ಇಚ್ಛೆ, ಕೃಷ್ಣನ ಪ್ಲಾನ್ ಇದೆಲ್ಲ ಅಷ್ಟೇ. ಬೇರೆ ಬೇರೆ ರೂಪದಲ್ಲಿ ಬರುತ್ತೆ. ಕೊರೋನಾ ಅಲ್ದಿದ್ರೆ ಬೇರೆ ಏನೋ ಬರ್ತಾ ಇತ್ತು ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಅದು ನಿನ್ನೆದೆಲ್ಲ ನಾವು ಫಿಕ್ಸ್ ಮಾಡ್ಲಿಲ್ಲ, ಅದೆಲ್ಲ ಇನ್ನು ಇದು ಮಾಡಿ ಆಗ್ತದಾ? ನಿನ್ನೆದು ಮೊನ್ನೆದೆಲ್ಲ ಕ್ವಿಜ್ ಮಾಡ್ಬೋದು ಮಾತಾಜಿ. ಸಿಗ್ತದಾ? ಮತ್ತೆ ನಾನು ಮೆಸೇಜ್ ಮಾಡ್ತೇನೆ ಹೇಗೆ ಹೋಗುದಂತ. ಮಾತಾಜಿ, ಸುನೀತಾ ಮಾತಾಜಿ, ನಂಗೆ ಅರ್ಥ ಆಗ್ತಾ ಇಲ್ಲ, ಅದೇನಂತ ಹೇಳ್ತೀರಾ? ನಾನು ವಸಂತಿ ಮಾತಾಜಿ. ಅಲ್ಲ, ನಿಮ್ದು ಅರ್ಥ ಆಯ್ತು ಮಾತಾಜಿ. ನೀವು ನಂಗೆ ಸಪರೇಟ್ ಮೆಸೇಜ್ ಮಾಡಿ, ಆಗ್ಲೇ ಹೇಳಿದೆ. ನಂಗೆ ಸುನೀತಾ ಮಾತಾಜಿ ಏನೋ ಹಾಕಿದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಬುಷು ಗುಡ್ ನಾನು ಹಾಕಿದಲ್ಲ, ಅವರು ಜೋರ್ ಮಾಡ್ಬೇಕಲ್ಲ. ಬುಸು ಗುಡ್ಬಾರ್ದು, ಕಚ್ಚಬಾರ್ದು, ಬುಸು ಗುಡ್ಬಹುದು, ಜೋರ್ ಮಾಡ್ಬಹುದು, ಹಾಗೆ ಹೇಳಿದೆ ನಾನು ಅದನ್ನು. ಓಕೆ, ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಓಕೆ, ಹರೇ ಕೃಷ್ಣ. ಸೊ ಯಾರ್ದು ಪ್ರಶ್ನೆ ಇಲ್ವಾ? ಶಮೀನಾ ಅಲ್ವಾ? ಆಯ್ತು ಅನ್ಕೊಂತೀನಿ ಅಲ್ವಾ ಪ್ರಶ್ನೆ? ಹ್ಯಾಂಡ್ ರೈಸ್ ಆಗಿತ್ತು. ಓಕೆ, ಅವ್ರದ್ದಾಗಿದೆ. ಓಕೆ ಓಕೆ ಓಕೆ. ಸೊ ಹಾಗಿದ್ರೆ ಕ್ಲೋಸ್ ಮಾಡೋಣ. ಪಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮದಾಸ್ ಠಾಕುರ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ.